ಧರ್ಮಸ್ಥಳಕ್ಕೆ ಲಕ್ಷ ದಿನತಾನಿ ಭಕ್ತಾಭಿಮಾನಿಗಳಿಗೆ ಆತ್ಮೀಯವಾದ ಸ್ವಾಗತ ಮಂತಂದುಲ್ಲ ಭಕ್ತಿನ ಮಾತ್ರ ಭಗವದ್ಭಕ್ತರು ಕೃಷ್ಣಾನುಗ್ರಹ ಸಭಾಭವನದಲ್ಲಿ ಒಂದುಗೂಡುವಂತಹ ಸಮಯದಲ್ಲಿ ತಾವೆಲ್ಲರೂ ಕೂಡ ಕ್ಷೇತ್ರದ ಹೊರಗೆ ಕ್ಷೇತ್ರದಲ್ಲಿ ಪರಮಪೂಜ್ಯ ಕಾವಂದರ ಆಶೀರ್ವಾದದ ನುಡಿಯನ್ನು ನಾವೆಲ್ಲರೂ ಕೂಡ ಅತ್ಯಂತ ಕಿವಿಯಲ್ಲಿ ಆಲಿಸುವಂತಹ ಪುಣ್ಯದ ಸಮಯ. ಕಾರ್ತಿಕ ಮಾಸದ ಪುಣ್ಯ ಫಲವಾದ ಇಂದು ತಾವೆಲ್ಲರೂ ಕೂಡ ಶ್ರೀ ಕ್ಷೇತ್ರ ಜನಾರ್ದನ ಸ್ವಾಮಿ ದೇವಸ್ಥಾನದ ಎದುರು ಭಾಗದಲ್ಲಿ ಒಂದು ಸೇರಬೇಕಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಕೆಲವೇ ಕ್ಷಣಗಳಲ್ಲಿ ಪಾದಯಾತ್ರೆಗೆ ಚಾಲನೆಯನ್ನು ಸಿಗಲಿಕ್ಕಿದೆ. ಅಲ್ಲಿವರೆಗೆ ತಾವೆಲ್ಲರೂ ಕೂಡ ಒಂದು ಭಾಗದಲ್ಲಿ ನಿಂತು ಪಾದಯಾತ್ರೆಗೆ ಚಾಲನೆಯನ್ನು ನೀಡಿದ ನಂತರ ತಾವೆಲ್ಲರೂ ಕೂಡ ಒಟ್ಟಾಗಿ ಶ್ರೀ ಕ್ಷೇತ್ರಕ್ಕೆ ಪಾದಯಾತ್ರೆಯಲ್ಲಿ ಸಾಗಬೇಕಾಗಿ ಮತ್ತೊಮ್ಮೆ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಜನಾರ್ದನ ಸ್ವಾಮಿ ದೇವಸ್ಥಾನದ ಎದುರ ಮರ್ಗೆಂದು ಪಂಚನೀಲಕ ಸುಡರನ ಅರುಳಾದು ಕ್ಷೇತ್ರದ ಅಧಿಕುಲು ಗೌರವಾನ್ವಿತ ಆಡಳಿತ ಮುಕ್ತೇಶ್ವರರು ಸುಡರ ಅರುಳಾದು ಚಾಲನೆಯನ್ನು ಕೊರಲು ನಮ್ಮ ಮಾತೆಲ್ಲ ಒಟ್ಟಾದ ಶ್ರೀ ಕ್ಷೇತ್ರದ ಕಜ್ಜಲ ದೇವರವಿಲ್ಲ ನಮ್ಮ ಮಾತೆಲ್ಲ ಜನಾರ್ದನ ಸ್ವಾಮಿ ದೇವಸ್ಥಾನದ ತೀರ್ಥ ಮರ್ಗೆಲ್ಡಿ ಪುನಃ ಚಿತ್ನ ಕೃಷ್ಣಾನುಗ್ರಹ ಸಭಾಭವನದ ಉಳಯ ಮರ್ಗೆಲ್ಡಿ ಪಂಜಪರ್ವದ ತನ್ನಂತರದ ಮಹಾ ಅನ್ನದಾನದ ವ್ಯವಸ್ಥೆ ಸಮಿತಿದ ವತಿಯಿಂದ ಯಥಾರ್ಥ ಆತನು ನಮ್ಮ ಮಾತೆಲ್ಲ ಭಕ್ತದ ಇಲ್ಲಿ ಸ್ವೀಕಾರ ಮಾಡ್ತದೆ. ಒಟ್ಟು ಸ್ವಾಮಿಯಾದ ಶ್ರೀ ಕ್ಷೇತ್ರದ ಎದುರು ಮಾರ್ಗದಿಂದ ಸೇರಿದೆ ಕೆಲವೇ ಕ್ಷಣಕ್ಕೆ ಉದಿ ಆಪೋಜಿತ ಪಾದಯಾತ್ರೆಯ ಮಹಾಸಂಘ ಮಾಡಿ ನಮ್ಮ ಮಾತೆಲ್ಲ ಒಟ್ಟಾದೆ ಪಾದಯಾತ್ರೆಯ ಪಾಲನೆ ಪಡೆಯುವುದು ಆತ್ಮಟ ತಾನು ಏರಲ ಪಾದಯಾತ್ರೆಯ ಪಾಲನೆ ಪಡೆಯಂದ್ರೆ ಆತನೆಟ್ಟ ಉಂಟುದು ಒಟ್ಟಾಗಿ ಚಿತ್ತ ಪುರ್ತದು ನಮ್ಮ ಮಾತೆಲ್ಲ ಉಂಜಾದು ಶ್ರೀ ಕ್ಷೇತ್ರದ ಎದುರು ಚಾಲನೆ ಐನೇಳು ಗೊತ್ತಲ್ಲಿ ನಮ್ಮ ಮಾತೆಲ್ಲ ಪಾದಯಾತ್ರೆಗೆ ಒಟ್ಟು ಸೇರೋರು ಬಂದ ನಿಗಡ ವಿನಯ. ಮಾತೆಲ್ಲ ಕ್ಷೇತ್ರದ ಕೃಷ್ಣಾನುಗ್ರಹ ಹೋಲ್ಗಳಿಗೆ ಹೋಗುವಂಥ ಉಪಹಾರದ ವ್ಯವಸ್ಥೆಯನ್ನು ಸ್ವೀಕಾರ ಮಾಡಿಕೊಂಡು ವಿನಂತಿ ಮಾಡಿಕೊಂಡಿಲ್ಲ. ಇದು ಏರ್ಲ ಮುಂಬಾತ ಪಾದಯಾತ್ರೆ ದಯದೀದು ಏರ್ಲ ಪಾದಯಾತ್ರೆಯನ್ನು ಕುರುಮಲ್ಪಡಿಸಿ ಜನಾರ್ದನ ಸ್ವಾಮಿಯ ಎದುರು ಮಲ್ಕಿಂಟು ಭಕ್ತಿ ಶ್ರದ್ಧೆಯಲ್ಲಿ ಜನಾರ್ದನ ಸ್ವಾಮಿಗೆ ವಿಶೇಷವಾಗಿ ನಿಶ್ಚಿತ ಪ್ರಾರ್ಥನೆ ಮಾಡ್ತದೆ. ಪಂಚನಿನತ ಸುಡರನ ಅರುಳಾದು ಪಾದಯಾತ್ರೆಗೆ ಚಾಲನೆಯನ್ನು ಕೊರನಿಡ್ಬೇಕಾನೆ ನಮ್ಮ ಮಾತೆಲ್ಲ ಪಾದಯಾತ್ರೆಗೆ ಪಜ್ಜನೆ ದೇವರು ಆತನೆಟ್ಟ ಎದುರ ಮಾರ್ಗದ ಮಾತೆಲ್ಲ ಸೇರಿದ್ರು ಒಟ್ಟಾದು ಉಂಟುದು ಪಾದಯಾತ್ರೆಗೆ ದೀಪದ ಉದಿ ಆಯಿ ನೀಡಿದಕ್ಕೆ ನಮ್ಮ ಮಾತೆಲ್ಲ ಒಟ್ಟು ಸೇರಿದ ಪಾದಯಾತ್ರೆಗೆ ಪಜ್ಜನೆ ದೇವರು ಬಂದು ನಿಕಟ ಭಿನ್ನಯ ಮಾಡ್ತಿರಲಿಲ್ಲ. ಎಲ್ಲ ಭಕ್ತರ ಗಮನಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಎಲ್ಲರೂ ಕೂಡ ಶ್ರೀ ಕ್ಷೇತ್ರದ ಜನಾರ್ದನ ಸ್ವಾಮಿಯ ಎದುರ ಬಾಗಿಲಿನಲ್ಲಿ ಒಂದಾಗಿ ಶ್ರೀ ಕ್ಷೇತ್ರದಲ್ಲಿ ಪಾದಯಾತ್ರೆಗೆ ಚಾಲನೆಯನ್ನು ಭಕ್ತಿಯ ಹೆಜ್ಜೆಯಲ್ಲಿ ದೀಪವನ್ನು ಪ್ರಜ್ವಲಿಸುವ ಮೂಲಕವಾಗಿ ನೀಡಿದ ನಂತರವೇ ತಾವೆಲ್ಲರೂ ಕೂಡ ಶ್ರೀ ಕ್ಷೇತ್ರಕ್ಕೆ ಪಾದಯಾತ್ರೆಗೆ ತಾವೆಲ್ಲರೂ ಕೂಡ ಪಾದಯಾತ್ರೆಯಲ್ಲಿ ಒಂದಾಗಬೇಕಾಗಿ ಮತ್ತೊಮ್ಮೆ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ದಯಮಂತದ ಮಾತೆಲ್ಲ ಎದುರು ಮಾರ್ಗದ ಸೇರಲು ಎಲ್ಲ ಪಾದಯಾತ್ರೆಯನ್ನು ತಿರುಮಲ್ಪಡಿಸಿ ಅನುಂಚಿಯ ಆಡಳಿತ ಮುಕ್ತೇಶ್ವರ ರಾಯ ನಿಶ್ಚಿತ ಶರತ್ಕೃಷ್ಣ ಬರುವಟ್ಟಾಯಿ ಸುಡರ ಆಡಲಾದ ಪಾದಯಾತ್ರೆಗೆ ಉದೀಪನ ಮಲ್ಪೇರು ಐತ ಬೇಕು ನಮ್ಮ ಮಾತೆಲ್ಲ ಪಾದಯಾತ್ರೆಯನ್ನು ಒಟ್ಟು ಸೇರಲು ಬಂದ ನಿಗದ ಭಿನ್ನಯ ಮತ್ತೊಂದಿಲ್ಲ. ಈಗ ಹೊರಡಬೇಡಿ, ಪಾದಯಾತ್ರೆ ಪ್ರಾರಂಭ ಆಗ್ಬೇಕಷ್ಟೇ. ಅಲ್ಲಿರುವಂತಹ ಎಲ್ಲ ಸ್ವಯಂ ಸೇವಕರು ಮತ್ತೊಮ್ಮೆ ಗಮನಿಸಿ, ಸ್ವಯಂ ಸೇವಕರು ಯಾರು ಕೂಡ ಪಾದಯಾತ್ರೆಯನ್ನು ಪ್ರಾರಂಭಿಸಬೇಡಿ. ಎಲ್ಲರೂ ಕೂಡ ಒಂದಾಗಿ ಪ್ರಾರಂಭಿಸುವಂತಹ ಸಮಯ. ಎಲ್ಲರೂ ಕೂಡ ಜನಾರ್ದನ ಸ್ವಾಮಿಯ ಎದುರು ಬಾಗಿಲಿನಲ್ಲಿ
ಅಲ್ಲಿ ಶಾರದಾ ಮಂಟಪದಲ್ಲಿ ತಾವು ವಿಶ್ರಾಂತಿಯನ್ನು ಪಡೆದು ಸರಿಯಾದ ಸಮಯಕ್ಕೆ ಶ್ರೀ ಕ್ಷೇತ್ರ ಉಜಿರೆ ಜನಾರ್ದನ ಸ್ವಾಮಿಯ ದೇವಸ್ಥಾನದಲ್ಲಿ ಪಾದಯಾತ್ರೆಗೆ ಚಾಲನೆ ಸಿಕ್ಕಿದ ದಯವಿಟ್ಟು ಯಾರು ಮುಂದೆ ಹೋಗಬೇಡಿ. ಇಲ್ಲಿ ಪಾದಯಾತ್ರೆ ಪ್ರಾರಂಭ ಆಗಲಿಲ್ಲ. ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಫೇಮಸ್ ಮಾತೆಲ್ಲ ಎದುರು ಮರಿಗೆಟ್ಟು ಒಟ್ಟಾದೆ ಈಗಾಗಲೇ ಹೊಸನಗರ ತಾಲೂಕಿನ ನಾನಾ ಗ್ರಾಮಗಳಿಂದ ಆಗಮಿಸಿದಂತ ಭಕ್ತ ಬಂಧುಗಳಿಗೆ ಸೂಚನೆ, ನಮಗೆಲ್ಲರಿಗೂ ಉಪಹಾರದ ವ್ಯವಸ್ಥೆ ಕೆಳಗಿನ ಕೃಷ್ಣಾನುಗ್ರಹ ವಾಲಿನಲ್ಲಿ ನಡೀತಾ ಇದೆ. ದಯವಿಟ್ಟು ಅದನ್ನು ಸ್ವೀಕರಿಸಬೇಕು. ಪಾದಯಾತ್ರೆ ಇನ್ನು ಕೆಲವೇ ಕ್ಷಣದಲ್ಲಿ ಪ್ರಾರಂಭವಾಗುತ್ತಿದೆ. ದೇವಸ್ಥಾನದಲ್ಲಿ ಪೂಜೆಯ ನಂತರ ದೀಪ ಬೆಳಗಿಸುವುದರ ಮೂಲಕ ಪಾದಯಾತ್ರೆಗೆ ಚಾಲನೆಯನ್ನು ನೀಡಲಿದ್ದಾರೆ. ಭಕ್ತಾದಿಗಳು ಮುಂಚಿತವಾಗಿ ಯಾರು ಪಾದಯಾತ್ರೆಯಲ್ಲಿ ಹೋಗಬಾರ್ದಾಗಿ ವಿನಂತಿ ಬಂಧುಗಳೇ. ಟ್ರಾಫಿಕ್ ಸಮಸ್ಯೆ ಇರುವುದರಿಂದ ದಯವಿಟ್ಟು ಯಾರು ಮುಂಚಿತವಾಗಿ ಹೋಗಬೇಡಿ. ಈಗಾಗಲೇ ಸಾವಿರ ಭಕ್ತ ಬಂಧುಗಳು ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನದ ರಥಬೀದಿಯಲ್ಲಿ ತಾವೆಲ್ಲ ಸೇರಿದಿರಿ. ನಮ್ಮೆಲ್ಲರನ್ನು ಪಾದಯಾತ್ರಾ ಸಮಿತಿಯ ಪರವಾಗಿ ಅತ್ಯಂತ ಭಕ್ತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಈಗಾಗಲೇ ದೇವಸ್ಥಾನದಲ್ಲಿ ದಿನಾ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಧರ್ಮಸ್ಥಳದ ಲಕ್ಷ ದೀಪೋತ್ಸವ ಸಂಭ್ರಮ ಎಲ್ಲೆಡೆ ಮನೆ ಮಾಡಿದೆ. ಇಲ್ಲಿ ನೋಡ್ಬೋದು, ಈಗ ನಾವಿರೋದು ಜಾಗ ಜನಾರ್ದನ ಸ್ವಾಮಿ ದೇವಸ್ಥಾನ. ಇಲ್ಲಿ ಪ್ರತಿ ವರ್ಷ ಕೂಡ ಹಾಗೇನೆ ಈ ಸಂದರ್ಭದಲ್ಲಿ ಪಾದಯಾತ್ರೆ ಆಗುತ್ತೆ. ಭಕ್ತಿ ನಡಿಗೆ, ಮಂಜುನಾಥ ನಡಿಗೆ. ಈಗ ನೋಡ್ತಿರ್ಬೋದು, ನಾನು ಕೂಡ ಈಗ ಅದೇ ಜಾಗದಲ್ಲಿ ಇದ್ದೀನಿ. ಪ್ರತಿ ವರ್ಷ ಕೂಡ ಈ ಒಂದು ಲಕ್ಷ ದೀಪೋತ್ಸವ ಸಂದರ್ಭದಲ್ಲಿ ಎಲ್ಲರೂ ಕೂಡ ಭಕ್ತರು ಸೇರಿಕೊಂಡು ಸಾವಿರಾರು ಸಂಖ್ಯೆಯಲ್ಲಿ ಪಾದಯಾತ್ರೆ ಮಾಡ್ತಾರೆ. ಇದೀಗ ಎಲ್ಲರೂ ಕೂಡ ತಂಡೋಪತಂಡವಾಗಿ ಮಹಿಳೆಯರಾಗಿರ್ಬೋದು, ವೃದ್ಧರಾಗಿರ್ಬೋದು, ಮಕ್ಕಳು, ಯುವಕ ಯುವತಿಯರು, ವಿದ್ಯಾರ್ಥಿ ಎಲ್ಲರೂ ಕೂಡ ಸಾಲಾಗಿ ಬಂದು ಭಕ್ತಿಯಿಂದ ಇಲ್ಲಿ ಜನ ಸೇರ್ತಾ ಇದ್ದಾರೆ. ಜೊತೆಗೆ ಇವತ್ತು ಪ್ರತಿ ವರ್ಷ ಕೂಡ ಹಾಗೇನೆ ಈ ಸಂದರ್ಭದಲ್ಲಿ ಇಲ್ಲಿ ಅವರಿಗೆ ಊಟಕ್ಕೆ ಅಥವಾ ಫಲಹಾರ ಮತ್ತು ಊಟದ ಉಪಚಾರ ಕೂಡ ಇರುತ್ತೆ. ಸೊ ಬಂದಂತಹ ಎಲ್ಲ ಒಂದು ಪಾದಯಾತ್ರಿಗಳಿಗೆ ಹೊಟ್ಟೆ ತುಂಬಕ್ಕೋಸ್ಕರ ಎಲ್ಲ ಅವಕಾಶವನ್ನು ಕೂಡ ಎಲ್ಲ ಒಂದು ವ್ಯವಸ್ಥೆ ಕೂಡ ಇಲ್ಲಿ ಕಲ್ಪಿಸಲಾಗಿದೆ. ಈಗ ನೋಡ್ಬೋದು, ಎಲ್ಲ ಮಹಿಳೆಯರು, ಮಕ್ಕಳು ಎಲ್ಲರೂ ಕೂಡ ತಂಡೋಪತಂಡವಾಗಿ ಬರ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು, ತೆರೆದ ವಾಹನಗಳು 4 ಇಲ್ಲಿ ಈಗಾಗಲೇ ಎಲ್ಲ ಅಲಂಕಾರ ಮಾಡಿ ಇಡಲಾಗಿದೆ. ಇದು ಪಾದಯಾತ್ರೆಗೆ ಹೋಗುವಂತಹ ತೆರೆದ ವಾಹನ. ಮಂಜುನಾಥ ಸ್ವಾಮಿಯ ಆ ಭಾವಚಿತ್ರಕ್ಕೆ ಕೂಡ ಅಲಂಕಾರ ಮಾಡಲಾಗಿದೆ. ಈ 4 ವಾಹನಗಳ ಹಿಂಬದಿ ಮತ್ತೆ ಎಲ್ಲರೂ ಕೂಡ ಒಂದು ಬೇರೆ ಬೇರೆ ಕುಣಿತ ಭಜನೆ ಆಗಿರ್ಬೋದು, ಬೇರೆ ಬೇರೆ ತಂಡಗಳು ಬರ್ತಾ ಇದೆ. ನೋಡ್ತಾ ಇರ್ಬೋದು ನೀವು, ಇಲ್ಲಿ ಒಂದು ಕುಣಿತ ಭಜನೆ ತಂಡ ಕೂಡ ಬರ್ತಾ ಇದೆ. ಎಲ್ಲ ಮಕ್ಕಳು, ಆಮೇಲೆ ಮಹಿಳೆಯರು ಎಲ್ಲರೂ ಕೂಡ ಈ ಒಂದು ತಂಡದಲ್ಲಿ ಕೂಡ ಇದ್ದಾರೆ. ಸೊ ಆ ತಂಡದ ಮೂಲಕ ಈ ಪಾದಯಾತ್ರೆ ಹೋಗುತ್ತೆ. ಇದೀಗ ನೋಡ್ತಿರುವಂಥದ್ದು 4 ತೆರೆದ ವಾಹನ. ಅದರ ಹಿಂಭಾಗದಲ್ಲಿ ಪ್ರತಿಯೊಬ್ಬ ಭಕ್ತಾದಿಗಳು ಭಕ್ತಿಯಿಂದ, ಭಕ್ತಿಯ ನಡಿಗೆ, ಮಂಜುನಾಥ ನಡಿಗೆ ಅನ್ನುವಂಥ ಒಂದು ಎಲ್ಲರೂ ಕೂಡ ಒಂದು ಉದ್ಗಾರದೊಂದಿಗೆ ಮಂಜುನಾಥಾಯ ನಮಃ, ಓಂ ನಮಃ ಶಿವಾಯ ಅಂತ ಒಂದು ಉದ್ಗಾರವನ್ನು ಹಾಕ್ತಾ ಭಕ್ತಿಯಿಂದ ಎಲ್ಲರೂ ಕೂಡ ಈ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತಾರೆ. ಹಾಗೆ ಇದು ಹೊರಭಾಗ. ಇನ್ನು ಒಳಭಾಗ ಹೋಗ್ತೀವಿ, ಅಲ್ಲಿ ಎಲ್ಲರೂ ಕೂಡ ಫಲಹಾರ ಆಗ್ತಾ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲ ಭಕ್ತಾದಿಗಳು ಬಹಳ ಭಕ್ತಿಯಿಂದ ಬರ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಎಲ್ಲ ಮಹಿಳೆಯರಿದ್ದಾರೆ. ಮಾತಾಡ್ಸೋಣ. ಅಮ್ಮ ವೈದ್ಯರು ಪುದುಬೆಟ್ಟು ಪಾದಯಾತ್ರೆ ಎತ್ತು ವರ್ಷದ ಇದು ಬರೋದಿಲ್ಲ? 5 ವರ್ಷ. ಸೊ ಇದು ದೊಂಬುದ ಅಂದ್ರ ಜಾಸ್ತಿ ಉಂಟು. ಆಡಲ ಮಲ್ಲೆ ಜಾತ ಮಂಜುನಾಥನ ಭಕ್ತಿ ಎತ್ತುಂಡೀರೆಗ ಗಮ್ಮತ್ತುಂಡು, ಮಸ್ತ್ ಉಂಡು. ಓಕೆ, ಬಾಕಿದ ಕೊಡಿ ಪೋನಾಗ ಅಯ್ಯೋ ಏತ್ ನಡಪಡಪ್ಪ ಅಂತ ಬೇಜಾರಾಪುಂಡ ನೆಟ್ ಬೇಜಾರಾಪುಜಿ, ಖುಷಿ ಆಪುಂಡ. ಅಮ್ಮ ನೀವು ಏನು 10 ವರ್ಷ ಅಂಡ್ ಬರ್ರ ಶುರು ಮಾಡ್ತದೆ. ಭಾರಿ ಖುಷಿ ಆಪುಡು. ಏತ್ ತೀರ್ಜಿಲ್ಲ ಪೋಯಿಂದೆ ಆಪುಡು. ಬುಕ್ಕ ಶಿವರಾತ್ರಿಗೆಲ್ಲ ಪಾದಯಾತ್ರೆ ಮಲ್ಪೆ ಮಿಯರ್ ಪುದುವೆಟ್ಟಿರ್ದು ಅಡೆಗ್ ಶಿವರಾತ್ರಿಗೆ. ಅಂಚ ಮಂಜುನಾಥನ 10 ವರ್ಷ ಬರೋದಿಲ್ಲ. ಸೊ ಮಂಜುನಾಥನ ಅಪಾರ ಭಕ್ತಿ ಜೊಡತೆ ಆರೆ ಕುಳ್ಳಿನಾಗಲ್ಲ ಲಕ್ನಾಗಲ್ಲ ಮಂಜುನಾಥೇನಿ ಆರೆ ಕಾಪು ನಮ್ಮನತೆ. ಸೊ ಬಂದು ತಿಂದಾರ ತಿಂದೆ ಎಂಚ ಗಂಜಿ ತಿಂದಾರ ಅಥವಾ ಪಲಾವ್ ಭಾರಿ ಖುಷಿ ಇತ್ತು. ಎಡ್ಡೆ ಇತ್ತು ವರ್ಷಲ ಎಡ್ಡೆ ಒಂದೊಂದು ವರ್ಷ ಒಂದೊಂದು ಐಟಮ್ ಮಲ್ತು ಕೊರ್ಪೇರು. ಭಾರಿ ಖುಷಿ ಆಪುಡು. ಅಂಚ ಅವತ್ತನೇ ಕಷಾಯ ಪರ್ಪುನಾಕ್ಲಿಗೆ ಕಾಫಿ ಕಷಾಯ ಪುರ ಇಪ್ಪುಡು ಅಂಚ. ಸರಿ ಸರಿ ಎಂಗ್ಳು ಅಂತ ಸೊಸೆ
ಜ್ಞಾನ ವಿಕಾಸ ಕೇಂದ್ರ ಉಲ್ಲ ಓ, ಓಕೆ, ಓಕೆ. 30 ವರ್ಷ ಅಂದೆ ಓಕೆ, ಭಾರಿ ಖುಷಿ ಸೊ ನೋಡ್ಬೋದಲ್ಲ, ಪ್ರತಿಯೊಬ್ಬರು ಕೂಡ ಹೇಳುವಂಥ ಒಂದೇ ಮಾತು, ಮಂಜುನಾಥನ ಒಂದು ಭಕ್ತಿ ನಾವು ತಿಳಿದ್ರೆ ನಮಗೆ ಯಾವ ಕಷ್ಟ ಕೂಡ ಇರೋದಿಲ್ಲ. ಎಲ್ಲರೂ ಕೂಡ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಈ ಒಂದು ಪಾದಯಾತ್ರೆ ಪಾಲ್ಗೊಂಡಿರುವಂಥದ್ದು. ನೋಡಿ, ನಾವು ಒಳಗಡೆ ಹೋಗೋಣ. ಎಲ್ಲಿ ನೋಡ್ಬೋದು ಎಲ್ಲ SDM ಸ್ಟೂಡೆಂಟ್ಸ್ಗಳು ಇವತ್ತು ಎಲ್ಲ ಊಟೋಪಚಾರ ಮಾಡ್ತಾ ಇದ್ದಾರೆ. ಬಂದಂಥವ್ರಿಗೆ ಎಲ್ಲರೂ ಕೂಡ ಪ್ಲೇಟು ಪುಲಾವೇನ ಉಣಬಡಿಸ್ತಾ ಇದ್ದಾರೆ. ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ಅದು ಪ್ರತಿ ವರ್ಷ ನೀವು ಫಸ್ಟ್ ಇಯರ್ ಸ್ಟೂಡೆಂಟ್ ಹೇಗೆ ಅಂತ? ಇಲ್ಲ ಪ್ರತಿ ವರ್ಷ ಬರ್ತೇವೆ, ಪ್ರತಿ ವರ್ಷವೂ ಮಾಡ್ತಿದ್ದೇವೆ. ನನ್ನ ಫಸ್ಟ್ PUC ಇಂದ ಇಲ್ಲಿ ತನಕ ಪ್ರತಿ ವರ್ಷವೂ ಬರ್ತೇವೆ, ಪ್ರತಿ ವರ್ಷವೂ ಸರ್ವಿಂಗ್ ಮಾಡ್ತೇವೆ. ಖುಷಿ ಆಗುತ್ತೆ ಮಾಡಲಿಕ್ಕೆ, ಫುಲ್ ಖುಷಿ ಆಗುತ್ತೆ. ಬಡಿಸ್ಬೇಕು ಅಂತ ಫುಲ್ ಖುಷಿ ಆಗ್ತಾ ಇರುತ್ತೆ. ಊಟ ಮಾಡೋಣ, ವೆಯ್ಟ್ ಮಾಡೋದಲ್ಲ. ಖುಷಿ ಆಗುತ್ತೆ ಹಿಂಗೆ ಬಡಿಸುವಾಗ, ಇದು ಮಾಡುವಾಗ. ಸೊ ನೀವು ಪ್ರತಿ ವರ್ಷ ಕೂಡ ನೀವು ಇದನ್ನು ಮಿಸ್ ಮಾಡಲ್ಲ? ಇಲ್ಲ, ಮಿಸ್ ಮಾಡೋದಿಲ್ಲ. ಸೊ ಮನೆಯಲ್ಲಿ ಹೇಗೆ? ಮನೆ ನಾವು ಫೇಮಸ್, ನಾವು ಯಾವಾಗಲೂ ಮನೆಗಳು ತುಂಬ ನಾವು ಜಾಸ್ತಿ ಇಷ್ಟಪಡ್ತೀವಿ ಬಡಿಸ್ಲಿಕ್ಕೆಲ್ಲ. ಹೌದಾ? ಮತ್ತು ನಾವು ಈ ಸೈಡಲ್ಲ, ನಾವು ಬೇರೆ ಕಡೆ ಮಡಿಕೇರಿ ಆಚೆ ಸೈಡಿನವರು. ಸೊ ಅಂತೂ ಇದೊಂದು ಅದೃಷ್ಟ ಅಲ್ವಾ? ತುಂಬ ಖುಷಿ ಆಗುತ್ತೆ. ಹಾಗೆ ನೀವೇನು ಹೇಳಿ, ಇವತ್ತು ಮೊಸರು ಬಜ್ಜಿ ಬಡಿಸ್ತಾ ಇದ್ದೀರಾ? ಹೌದು. ನೀವು ಹೊಟ್ಟೆ ತಿಂದ್ರಾ? ಹಾಂ, ನಾವು ತಿಂದಿದ್ದೀವಿ. ತಿನ್ಕೊಂಡು ಆಮೇಲೆ ಬಡಿಸ್ಬೇಕಲ್ವಾ? ನಾವು ತಿಂದಿದ್ದೀವಿ. ಅಂದರೆ ತುಂಬ ಖುಷಿ ಆಗ್ತಿದೆ ಬಡಿಸೋದು. ಒಳ್ಳೆ ಗುಡ್ ಎಕ್ಸ್ಪೀರಿಯನ್ಸು. ಈ ಕಡೆ ಅವ್ರಿಗೆ ಕಾಣಿಸ್ತಿಲ್ಲ. ಇದೊಂದು ಗುಡ್ ಎಕ್ಸ್ಪೀರಿಯನ್ಸು ಕೂಡ. ಮತ್ತು ನಾವು ಈ ಊರವರಲ್ಲ, ನಾವು ಶಿವಮೊಗ್ಗದವರು. ನಿಮ್ದು ಕೂಡ ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್ ಹೇಗಿದ್ದು? ಫಸ್ಟ್ ಟೈಮ್ ಏನಲ್ಲ, ಮತ್ತೆ ಬಡಿಸ್ತೀವಿ. ಖುಷಿ ಇದೆ. ಖುಷಿ ಇದೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ನೋಡ್ಬೋದು, ಎಲ್ಲರೂ ಕೂಡ ತಿಂತಾ ಇದ್ದಾರೆ. ಪಾದಯಾತ್ರೆಗೆ ಸ್ವಲ್ಪ ಸ್ಟೆಮಿನಾ ಬೇಕಲ್ಲ, ಶಕ್ತಿ ಬೇಕಲ್ಲ. ಎಲ್ಲಿಂದ ಬಂದಿದ್ದೀರಾ? ಅಕ್ಷಯನಗರ, ಕಲ್ಮಂಜ. ನಿಮ್ಮ ಟೀಮ್ ಎಷ್ಟು ಇದ್ದೀರಾ ನೀವು? 10 ಜನ ಇದ್ದೇವೆ. 10 ಜನ ಇದ್ದೀರಾ. ಎಷ್ಟು ವರ್ಷದಿಂದ ಪಾದಯಾತ್ರೆಗೆ ಭಾಗವಹಿಸ್ತಿದ್ದೀರಾ ನೀವು? 3 ವರ್ಷ. 3 ವರ್ಷ ಆಯಿತು. ಓಕೆ, ನಿಮ್ದೆಲ್ಲ ಟೀಮ್ ಇದೇ ಟೀಮ್ ಇರುತ್ತಾ, ಬೇರೆ ಚೇಂಜ್ ಆಗುತ್ತಾ? ಇಲ್ಲ ಸೇಮ್ ಟೀಮ್. ಹಾಂ. ಓಕೆ. ಸೊ ವಿಕಾಸ ಕೇಂದ್ರ ಧರ್ಮಸ್ಥಳದ. ಜ್ಞಾನ ವಿಕಾಸ ಕೇಂದ್ರದಿಂದ. ಓಕೆ. ಪುಲಾವ್ ಹೇಗಿದೆ? ಹಾಂ? ಪುಲಾವ್ ಹೇಗಿದೆ? ಪಲಾವ್ ಚೆನ್ನಾಗಿದ್ದೀನಿ. ಚೆನ್ನಾಗಿದೆ. ಹಾಂ. ಓಕೆ. ಒಂದು ಕಡೆ ಬಿಸಿಲಿದೆ, ಆದರೂ ಈ ಮಂಜುನಾಥನ ಕಡೆಗೆ ಭಕ್ತಿಯಿಂದ ಪಾದಯಾತ್ರೆ ಮಾಡೋದು ಎಷ್ಟು ಖುಷಿ ಇದೆ. ಖುಷಿ ಇದೆ. ತುಂಬ ಖುಷಿ ಇದೆ ಮೇಡಮ್. ನಮ್ಮ ಕಾಲು ನೋವು ಅದು ಗುಣಾಗಬೇಕು ದೇವರ ದಯೆಯಿಂದ, ಮಂಜುನಾಥ ದೇವರ ಆಶೀರ್ವಾದದಿಂದ. ಹೌದು, ಓಕೆ. ಕಾಲಿನಡಿ ನೋವು. ಪಾದಯಾತ್ರೆ ಅಂತ ಅದು ಗುಣ ಆಗಬೇಕು ಮಂಜುನಾಥ ದೇವರ ಆಶೀರ್ವಾದದಿಂದ. ಗುಣ ಮಾಡಿಸ್ತಾರೆ. ತುಂಬಾ ಇದಕ್ಕೆ ಉದಾಹರಣೆ ಇದೆ. ಅದೆಷ್ಟೋ ಮಂದಿಯ ಕಾಲು ನೋವಿದ್ದಾಗ ಅವರೆಲ್ಲರೂ ಕೂಡ ಪಾದಯಾತ್ರೆಯಲ್ಲಿ ಭಾಗವಹಿಸಿ ನೆಕ್ಸ್ಟ್ ಇಯರ್ ಬಂದು ಹೇಳ್ತಾರೆ, ನಂಗೆ ಲಾಸ್ಟ್ ಇಯರ್ ಕಾಲು ನೋವಿತ್ತು, ಈ ವರ್ಷ ಬಂದ ಕಾಲು ನೋವಿಲ್ಲ, ಮಂಜುನಾಥ ಗುಣ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ನಿಮ್ ಕಡೆ ಗುಣ ಅದೇ ರೀತಿ ನಮ್ಗೆ ಆಗ್ಬೇಕು. ನೀವು ಅನ್ಸ್ಕೊಂಡಿದ್ದೀರಾ? ಹೌದು, ಗುಣ ಆಗ್ಬೇಕು ಅಂತ ನೆನೆಸಿದ್ದೇನೆ. ಓಕೆ. ನೀವು ಇದು ಮೊದಲ ಬಾರಿ, ನೀವು ಎಷ್ಟು ವರ್ಷ ಆಯ್ತು ನಾನು 2 ವರ್ಷದಿಂದ ಹೋಗ್ತೇನೆ. 2 ವರ್ಷದಿಂದ ಹೋಗ್ತಾ ಇದ್ದೀರಾ? ಕಳೆದ ವರ್ಷ ಮಾಡಿದ ಕಾಲು ನೋವಿತ್ತಾ? ಇಲ್ಲ. ಓಕೆ. ಈ ವರ್ಷ ಕಾಲು ನೋವು ಬಂತು. ಸ್ವಲ್ಪ ಕೆಲಸ ಮಾಡಿ ಕಾಲು ನೋವಾದದ್ದು. ದೇವರ ಅಲ್ಲಿಗೆ ಹೋಗಿ ಗುಣ ಆಗ್ಬೇಕು ಅಂತ ಆಸೆ. ಗುಣ ಖಂಡಿತ ಆಗುತ್ತೆ, ಬೇಗ ಹುಷಾರಾಗಿದೆ. ಆಯ್ತು. ಓಕೆ, ನೋಡಿದ್ರಲ್ಲ, ಅದೆಷ್ಟೋ ಮಂದಿಗೆ ಈ ಥರ ಕೂಡ ಸಮಸ್ಯೆ ಇರುತ್ತೆ. ಕಾಲು ನೋವು ಇದ್ರೂ ಕೂಡ ಪರವಾಗಿಲ್ಲ, ನಾವು ಮಂಜುನಾಥನ ಭಕ್ತಿಯಿಂದ ಈ ಒಂದು ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಹಾಗಾಗಿ ಆ ಮೂಲಕ ನಮ್ಮ ಕಾಲು ನೋವು ಗುಣ ಆಗಲಿ, ಆ ಮಂಜುನಾಥ ಗುಣ ಮಾಡ್ತಾ ನಂಬಿಕೆ ಕೂಡ ಅವರಲ್ಲಿದೆ. ಒಂದು ಕಡೆ ಪಲಾವ್ ಮತ್ತು ಕೋಸಂಬರಿ ಇದ್ದರೆ ಅಥವಾ ಕಚ್ಚಾ ಮಾಡಿದರೆ, ಇಲ್ಲಿ ಇನ್ನೊಂದು ಕಡೆ ಗಂಜಿ ಚಟ್ನಿ ಕೂಡ ಇದೆ. ಸೊ ನೋಡ್ಬೋದು, ಇಲ್ಲಿ ಕೂಡ ಸ್ಟೂಡೆಂಟ್ಸ್ಗಳು ಉಣಬಡಿಸ್ತಾ ಇದ್ದಾರೆ. ಗಂಜಿ, ಆಮೇಲೆ ಚಟ್ನಿ, ಉಪ್ಪಿನಕಾಯಿ ಕೂಡ ಇದೆ. ಗಂಜಿ ಚಟ್ನಿಗೆ ಡಿಮಾಂಡ್ ಇದೆಯಾ ಇಲ್ಲಿ? ಇದೆ ಎಲ್ಲ ಬಂದು ಇಲ್ಲಿ ಊಟ ಮಾಡ್ತಾ ಇದ್ದಾರೆ. ಹೌದು. ಹೇಗೆ ಅನಿಸ್ತದೆ ಇಲ್ಲಿ ಗಂಜಿ ಬಡಿಸ್ಬೇಕಾದ್ರೆ? ಚೆನ್ನಾಗಿ ಅನ್ಸುತ್ತೆ. ಫಸ್ಟ್ ಟೈಮ್ ಬಂದಿದ್ದು ನಾನು ಫಸ್ಟ್ ಟೈಮ್ ಬಂದಿದ್ದು. ಎಲ್ಲಿಯವರು ನೀವು? ನಾವು ಇಲ್ಲೇ ವಿರಾಜಪೇಟೆ ಅವರು, ಇಲ್ಲಿ ಹಾಸ್ಟೆಲಲ್ಲಿ ಇರೋದು. ಸೊ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ನಿಮಗೆ, ಈ ಲಕ್ಷ ದೀಪೋತ್ಸವ ಫಸ್ಟ್ ಎಕ್ಸ್ಪೀರಿಯನ್ಸ್? ಹೌದು. ಎಷ್ಟು ಎಕ್ಸೈಟ್ ಆಗಿದ್ದೀರಾ? ತುಂಬ ಎಕ್ಸೈಟ್ ಆಗಿದ್ದೀನಿ. ನೋಡ್ತೀನಿ ಈ ವರ್ಷ ಅದಾಗಿ ನೆಕ್ಸ್ಟ್ ವರ್ಷ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಹೌದಲ್ಲ? ಓಕೆ, ಖುಷಿ ಆಯಿತು. ಥ್ಯಾಂಕ್ ಯು. ಇದೀಗ ನಾವು ಮುಖ್ಯವಾದ ಜಾಗ ಪಾಕಶಾಲೆಯಲ್ಲಿ ಇದ್ದೀವಿ. ಇಷ್ಟು ಜನ ಎಲ್ಲರೂ ಕೂಡ ಬಹಳ ಖುಷಿಯಿಂದ ಪಲಾವ್ ತಿಂದರು, ಆಮೇಲೆ ಗಂಜಿ ಚಟ್ನಿ ತಿಂದರು. ಅದು ಮಾಡಿದ ಜಾಗದಲ್ಲಿ ನಾವಿದ್ದೀವಿ. ಸರ್, ಇವತ್ತು ಒಟ್ಟು ಎಷ್ಟು ಜನರಿಗೆ ಈ ಒಂದು ಪಲಾವ್ ಆಗಿರ್ಬೋದು ಊಟವನ್ನು ಮಾಡಿರುವಂಥದ್ದು? ಮಧ್ಯಾಹ್ನ ಊಟಕ್ಕೆ ಒಂದು 50 kg ಅಕ್ಕಿ ಮಾಡಿದ್ದೇವೆ. ಸಂಜೆಗೆ ಒಂದು 6000 ಜನಕ್ಕೆ ಪಲಾವು, ಕಚಂಬರು, ಕಷಾಯ ಮಾಡಿದ್ದೇವೆ. ಓಕೆ. ಸೊ ಪ್ರತಿ ವರ್ಷ ಹೆಚ್ಚು ಆಗ್ತಿದೆಯಾ ಹೇಗೆ? ಜಾಸ್ತಿ ಆಗ್ತಾ ಇದೆ, ಪ್ರತಿ ವರ್ಷ ಜಾಸ್ತಿ ಮಾಡ್ತಾ ಇದ್ದೇವೆ. ಓಕೆ. ಈಗ ಬಂದು ನೋಡ್ತಾ ಇದ್ದಾಗ ಎಲ್ಲ ಕೂಡ ಖಾಲಿ ಆಗಿದೆ. ಇನ್ನು ಸ್ವಲ್ಪ ಉಳಿದಿದೆ ಅಷ್ಟೇ. ಒಂದು 50 kg ಉಂಟು ಈಗ ಮಾಡಿದ್ದು, ಅದು ಮುಗಿದ್ರೆ ಮತ್ತೆ ಖಾಲಿ ಆಯ್ತು ಅಲ್ಲಿಗೆ. ಸೊ ನೀವು ಪ್ರತಿ ವರ್ಷ ಕೂಡ ಇಲ್ಲಿ ಬಂದು ಪಾದಯಾತ್ರಿಗಳಿಗೆ ಊಟ ಮಾಡುವಂಥದ್ದು ಎಷ್ಟು ಪುಣ್ಯದ ಕೆಲಸ ಅಂತ ನಿಮಗೆ? ಪುಣ್ಯದ ಕೆಲಸ ಅಂದರೆ ಧರ್ಮಸ್ಥಳ ಕೆಲಸ, ಅದನ್ನು ಪುಣ್ಯದ ಕೆಲಸ ನಮಗೆ ಒಂದು ಹೇಳ್ತಾರ ಮಾಡ್ತೇವೆ. ಹಾಗೆ ಒಳ್ಳೆ ಕೆಲಸ ನಮಗೆ, ಅದು ಒಳ್ಳೆ ಖುಷಿ ನಮಗೆ ಅದು. ಓಕೆ ಸರ್, ಥ್ಯಾಂಕ್ ಯು.
ಓಕೆ, ಇನ್ನು ಕೆಲವೇ ಹೊತ್ತಲ್ಲಿ ಕೆಲವೇ ಕ್ಷಣದಲ್ಲಿ ಪಾದಯಾತ್ರೆ ಶುರುವಾಗುತ್ತೆ. ಎಲ್ಲ ತಯಾರಿ ಕೂಡ ಆಗ್ತಾ ಇದೆ, ನೋಡ್ತಿರ್ಬೋದು. ಎಲ್ಲ ವಾಹನಗಳು ಕೂಡ ಎಲ್ಲ ಸಾಲುಗಟ್ಟು ನಿಲ್ಲಿಸ್ತಾ ಇದ್ದಾರೆ, ಜನಗಳು ಕೂಡ ಸಾಲಾಗಿ ಹೋಗ್ತಾ ಇದ್ದಾರೆ. ಸೊ ಇನ್ನು ಕೆಲವೇ ಕ್ಷಣದಲ್ಲಿ ಸುದ್ದಿ ನ್ಯೂಸ್ ಅಲ್ಲಿ ಈ ಪಾದಯಾತ್ರೆಯ ನೇರ ಪ್ರಸಾರ ಕೂಡ ಆಗ್ತಾ ಇರುತ್ತೆ. ಸೊ ಪ್ರತಿಯೊಬ್ಬರು ಸುದ್ದಿ ನ್ಯೂಸ್ ನೋಡ್ತಾ ಇರಿ, ಈ ಪಾದಯಾತ್ರೆ ನೋಡಿಕೊಂಡು ಎಲ್ಲರೂ ಕೂಡ ಕಣ್ಮನ್ ತುಂಬಿಸ್ಕೊಳ್ಳಿ. ಮನೀಶ್ ಜೊತೆ ಶೇಷಟಿ, ಸುದ್ದಿ ನ್ಯೂಸ್, ಉಜಿರೆ, ಧರ್ಮಸ್ಥಳ. ನಾವೆಲ್ಲರೂ ಕೂಡ ಭಕ್ತಿ ಶ್ರದ್ಧೆಯೊಂದಿಗೆ ನಡೆಯುವಂತಹ ಭಕ್ತಿಯ ಮಹಾಪಾದಯಾತ್ರೆ ಶ್ರೀ ಕ್ಷೇತ್ರದಲ್ಲಿ ದೀಪವನ್ನು ಪ್ರಜ್ವಲಿಸಿ ಚಾಲನೆಯನ್ನು ನೀಡಿದ ನಂತರ ಮಹಾಸಂಗಮವಾಗುವಂತಹ ಪಾದಯಾತ್ರೆ ಬೇಕಾಗಿ ನಮ್ಮಲ್ಲಿ ಮತ್ತೊಮ್ಮೆ ವಿನಂತಿಯನ್ನು ಮಾಡಿಕೊಳ್ಳುತ್ತೇವೆ. ಮಾತಾ ಭಗವದ್ಭಕ್ತ ಬಂಧುಗಳಿಗೂ ಪಾದಯಾತ್ರಾ ಸಮಿತಿ ಬೆಳ್ತಂಗಡಿ ತಾಲೂಕು ನಡೆದು ಭಕ್ತಿಪೂರ್ವಕ ಸ್ವಾಗತ ಬಂಧುಗಳೇ. ಜಯದೇದ ಪಾದಯಾತ್ರೆ ಪ್ರಾರಂಭ ಆಗ್ತಿದ್ವಿ, ದೇವಸ್ಥಾನ ಚಾಲನೆ ಕೊಡ್ತಾ ಇರ್ಬೇಕು. ಪಾದಯಾತ್ರೆ ಪ್ರಾರಂಭ ಉರ್ಲುದ ಧರ್ಮದ ಭಕ್ತಿಯ ಸಂಗಮದಲ್ಲಿ ನಾವೆಲ್ಲರೂ ಕೂಡ ಒಂದಾಗಿ ಆ ನಂತರ ಪಾದಯಾತ್ರೆಗೆ ಒಟ್ಟು ಸೇರಬೇಕಾಗಿ ವಿನಂತಿ. ಅಲ್ಲಿಯವರೆಗೆ ದಯವಿಟ್ಟು ಯಾರು ಕೂಡ ನಿಧಾನವಾಗಿ ಶ್ರೀ ದೇವರನ್ನ ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸಿದ ನಾವೆಲ್ಲರೂ ಕೂಡ ಒಂದಾಗಿ ಶ್ರೀ ಕ್ಷೇತ್ರಕ್ಕೆ ಭಕ್ತಿಯ ಪಾದಯಾತ್ರೆಯೊಂದಿಗೆ ಸಾಗಬೇಕಾಗಿ ಮತ್ತೊಮ್ಮೆ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಟ್ರಾಫಿಕ್ದ ವ್ಯವಸ್ಥೆಗೆ ತೊಂದರೆ ಆಪಡು ದುಂಬಾದು ಪೂರ್ತಿ ಪೋಂಡಲ ಅಲ್ಪ ಅರ್ಧೋಡಿ ಉಂಟವೇರು. ಭಕ್ತಿಯ ಪಾದಯಾತ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಸಾಗುವಂತಹ ಸಂದರ್ಭ ಜನಾರ್ದನ ಸ್ವಾಮಿ ದೇವಸ್ಥಾನದ ಎದುರು ಬಾಗಿಲಿನಲ್ಲಿ ಸ್ವಾಮಿಗೆ ವಿಶೇಷವಾದ ಪ್ರಾರ್ಥನೆಯನ್ನು ಮಾಡಿ ಆ ನಂತರ ದೀಪವನ್ನು ಪ್ರಜ್ವಲಿಸಿ ಚಾಲನೆಯನ್ನು ಪಾದಯಾತ್ರೆಗಳಿಗೂ ಮಾತೆಲ್ಲ ಗಮನಿಸಲಿ. ಪ್ರಯುಕ್ತದ ಪಾದಯಾತ್ರೆ ಈ ಜನಾರ್ದನ ಸ್ವಾಮಿ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾಗಿರುವಂತಹ ಶರತ್ಕೃಷ್ಣ ಪಡ್ಬೆಟ್ನಯ್ಯ ಅವರ ಅಮೃತತ್ವದಲ್ಲಿ ಉದ್ಘಾಟನೆ. ಈಗ ನೋಡ್ತಾ ಇರ್ಬೋದು ನೀವು, ದೇವಸ್ಥಾನ ಮುಂಭಾಗ ಹಲವಷ್ಟು ಮಂದಿ ಗಣ್ಯ ವ್ಯಕ್ತಿಗಳಿದ್ದಾರೆ, ಭಕ್ತಾದಿಗಳಿದ್ದಾರೆ. ಎಲ್ಲರೂ ಕೂಡ ಸೇರಿಕೊಂಡು ಈ ಪಾದಯಾತ್ರೆಗೋಸ್ಕರ ಎಲ್ಲ ತಯಾರಿ ಮಾಡ್ತಾ ಇದ್ದಾರೆ, ನೋಡ್ತಿರ್ಬೋದು. ಸದ್ಯಕ್ಕೆ ಈಗ ಶರತ್ಕೃಷ್ಣ ಪಡ್ಬೆ ಆಡಳಿತ ಮುಕ್ತೇಶ್ವರ ಶರತ್ಕೃಷ್ಣ ಪಡ್ಬೆಟ್ನಯ್ಯ ಜೊತೆಗೆ ನಮ್ಮ ಶಾಸಕರಾದ ಹರೀಶ್ ಪೂಂಜಾ ಕೂಡ ಇದ್ದಾರೆ. ಉದ್ಯಮ ಇದೆ. ಮೊಬೈಲ್
ಆಯಿತು. ಒಬ್ಬರ ಕಾಲಿಗೆ ಮತ್ತೊಂದು ಕಾಲು ಸಾಗುವಂತೆ ಅದೆಲ್ಲವೂ ಕೂಡ ಭಕ್ತಿಯ ಕಾಲು ಎನ್ನುವಂತಹ ಭಕ್ತಿಯೊಂದಿಗೆ ತಾವೆಲ್ಲರೂ ಕೂಡ ಭಕ್ತಿಯೊಂದಿಗೆ ಅತ್ಯಂತ ಸಮಾಧಾನ ಚಿತ್ತವಾಗಿ ನಿಧಾನವಾಗಿ ಸಾಗಬೇಕಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ. ಶ್ರೀ ಕ್ಷೇತ್ರದ ಮಹಾ ಪಾದಯಾತ್ರೆ ಇದೀಗ ತಾನೇ ಲಕ್ಷದೀಪೋತ್ಸವದ ಪ್ರಥಮ ದಿನ ಕಾರ್ತಿಕ ಪುಣ್ಯ ದಿನ ಇದೀಗ ತಾನೇ ಪ್ರಾರಂಭಗೊಂಡಿದೆ. ತಾವೆಲ್ಲರೂ ಕೂಡ ಭಕ್ತಿ ಭಜನೆಯ ಶ್ರೀ ಕ್ಷೇತ್ರಕ್ಕೆ ಹದಿನೈದು ವರ್ಷದ ಪಾದಯಾತ್ರೆ ಎದುರು ಬಾಗಡೆ ಮಂಜುನಾಥನ್ ಸ್ವಾಮಿ ದೇವರನ ಪೊಡದೀಪ ನಂಚಿನ ಒಂಜಿ ವಾಹನ ಎದುರು ಒಬ್ಬನ ಐತ ಪಿರವುಡು ಗಣ್ಯರ ನಕ್ಕಲು ಮಾತ ಭಗವದ್ಭಕ್ತರ ನಕ್ಕಲು ಸಾಲಿಡ್ ಬರಡು ಐದು ಬುಕ್ಕ ಮಧ್ಯ ಭಜನದ ತಂಡದಕ್ಕೆಲ್ಲ ಆಯೋಜನೆ ಮಾಡ್ತದಂడి ಐಕ್ಲಿಗೆ ಬೋಡಾಪಿ ನಂಚಿನ ಮಾತ ಭಜನೆಗೆ ಬೋಡಾಪಿ ನಂಚಿನ ವಾಹನದ ವ್ಯವಸ್ಥೆಯನ್ನ ಮಾಡ್ತಂడి ದಯದೀದು ಮಾತಿರಲ್ಲ ಸಹಕಾರ ಮಲ್ಪಡ ಮಾಡದಲ್ಲಿ ಕಂಡ ವಿನಂತಿ ಮಾಡ್ತಂದಿಲ್ಲ. ಅಯ್ಯೋ ಫೋಟೋಗ್ರಾಫರ್ ನ ಗ್ಲೋರಾ ಅಕ್ಕ ತಿಮ್ಮಯ್ಯನ ಶ್ರೀ ಜನಾರ್ದನ ಸ್ವಾಮಿ ದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ಶ್ರೀ ಜನಾರ್ದನ ಸ್ವಾಮಿ ದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ಶ್ರೀ ಮಂಜುನಾಥ ಸ್ವಾಮಿ ದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ಶ್ರೀ ಜನಾರ್ದನ ಸ್ವಾಮಿ ದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ಶ್ರೀ ಮಂಜುನಾಥೇಶ್ವರ ದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ಜಯ ಜಯ ಜಯ. ಒಂಜಿ ಸೈಡಿಗೆ ಪೋಲೆ ಎಡಭಾಗಡೆ ಪೋಲೆ ಬಲಭಾಗಡೆ ವಾಹನ ಬರ್ಪುನ ವ್ಯವಸ್ಥೆ ಉಂಟು. ಸಹಕಾರ ಮಲ್ಪುಳೆ ನಿಧಾನವಾದ ಪೋಲೆ ತೂಕೊಂಡೋರ್ಚಿ ನಿರೀಕ್ಷೆಗಳ ಜಾಸ್ತಿ ಜನಸಂಖ್ಯೆ ಉಂಟು. ಭಕ್ತಾದಿಲು ದಯದೀದು ಗಮನ ನೀಲೆ ನಿರೀಕ್ಷೆ ಜಾಸ್ತಿ ಸಂಖ್ಯೆ ಪುನರ್ದಾತ್ರ ಒಂಜಿ ಸೈಡಿಗೆ ಪೋಲೆ ವಾಹನ ಪಾರೆ ಬರ್ರೆಗೆ ವ್ಯವಸ್ಥೆ ಮಂತು ಕೊಡ್ಲೆ. ಶ್ರೀ ಜನಾರ್ದನ ಸ್ವಾಮಿ ದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ಶ್ರೀ ಮಂಜುನಾಥೇಶ್ವರ ದೇವರ ಪಕ್ಕದಿಂದ ಪಾದಯಾತ್ರೆಯನ್ನು ಆರಂಭಿಸಲಾಗ್ತಾ ಇದೆ. 13ನೇ ವರ್ಷದ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾ ಇರುವಂತಹ ಶಾಸಕ ಹರೀಶ್ ಪೂಂಜಾರ್ ಅವರು ನಮ್ಮ ಜೊತೆಗೆ ಮಾತಾಡ್ಲಿಕ್ಕಿದ್ದಾರೆ. ಸರ್, 13ನೇ ವರ್ಷದ ಪಾದಯಾತ್ರೆ ಆರಂಭದ ಹೆಜ್ಜೆಗಳನ್ನು ಇಡ್ತಾ ಇದ್ರಿ, ಏನು ಹೇಳ್ತೀರಿ? ಧರ್ಮಸ್ಥಳದ ಈ ಲಕ್ಷ ದೀಪೋತ್ಸವದ ಸಂದರ್ಭದಲ್ಲಿ ನಡೀತಕ್ಕಂಥ ಪಾದಯಾತ್ರೆ ಸಹಸ್ರಾರು ಜನ ಭಕ್ತರು ಈ ಪಾದಯಾತ್ರೆಯಲ್ಲಿ ಭಾಗವಹಿಸುವಂಥದ್ದು. ಪ್ರಾಯಶಃ ಇವತ್ತು ಭಕ್ತಿಯ ನಡಿಗೆ ವರ್ಷದಿಂದ ವರ್ಷಕ್ಕೆ ಸಾವಿರಾರು ಜನ ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂಥದ್ದನ್ನು ನಾವು ಕಣ್ಣರೆ ಕಂಡಂಥ ಭಕ್ತರು ನಾವು. ಪ್ರಾಯಶಃ ಇವತ್ತು ಸಹ ಭಾಳ ಶ್ರದ್ಧೆಯಿಂದ ಈ ಪಾದಯಾತ್ರೆ ಇವತ್ತು ಪ್ರಾರಂಭಗೊಂಡಿದೆ. ಓಕೆ ಸರ್, ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಲಕ್ಷ ದೀಪೋತ್ಸವದ ಮೊದಲ ದಿನ
ಲಕ್ಷ ದೀಪೋತ್ಸವ ಅಂತ ಹೇಳಿದರೆ ನಮ್ಮ ಬೆಳ್ತಂಗಡಿಯ ನಾಡ ಹಬ್ಬದ ರೀತಿಯಲ್ಲಿ ಏನು ಹೇಳ್ತೀರಿ? ಖಂಡಿತವಾಗಿಯೂ ನಾಡ ಹಬ್ಬದ ರೀತಿಯಲ್ಲಿ ಈ ಒಂದು ಪಾದಯಾತ್ರೆ ನಡೀತಾ ಇದೆ. ಎಲ್ಲರೂ ಭಕ್ತಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ. ಈಗ ನಮ್ಮ ಜೊತೆಗೆ ಶಶಿಧರ್ ಶೆಟ್ಟಿ ಬರೋಡ್ ಅವರಿದ್ದಾರೆ. ಸರ್, ಈ ಪಾದಯಾತ್ರೆಯ ಬಗ್ಗೆ ಏನು ಅಲ್ಲ, ಭಾಳ ಸಂತೋಷದ ವಿಷಯ. ಸುಮಾರು 16 ವರ್ಷಗಳಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಭಕ್ತರಿಗೊಂದು ಅವಕಾಶ ಇದು. ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ ನಡೆಯುವ ಸಂದರ್ಭದಲ್ಲಿ ಮಂಜುನಾಥ ನಡಿಗೆ ಪಾದನಡಿಗೆ ನಡುವಂಥದ್ದು ಒಳ್ಳೆಯದು. ಅದರ ಯಾರೆಲ್ಲ ಭಾಗವಹಿಸ್ತಾರೆ ಅವರು ಧರ್ಮಸ್ಥಳ ಮಂಜುನಾಥ ಅನುಗ್ರಹಿಸಿದೆ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಓಕೆ ಸರ್, ತಾವು ಇದು ಎಷ್ಟನೇ ವರ್ಷದಲ್ಲಿ ಭಾಗಿಯಾಗ್ತಾರೆ? ನಾನೀಗ 9 ವರ್ಷದಿಂದ ಆಗ್ತಾ ಇದೆ. 1 ವರ್ಷ ಮಿಸ್ ಆಗಿದೆ. 9 ವರ್ಷದಿಂದ ಬರ್ತಾ ಇದ್ದೇನೆ. ಇಲ್ಲಿಂದ ಅಲ್ಲಿ ತಲುಪುವ ತನಕ ಓಂ ನಮಃ ಶಿವಾಯ ಹೇಳ್ತಾ ಸಾಗುವಂಥದ್ದು. ಹೌದೌದು, ಶಿವ ಪಂಚಾಕ್ಷರ ಅಂತ ಹೇಳ್ತಾರೆ, ನಮಃ ಶಿವಾಯ. ಹಾಗೆ ಅದನ್ನು ಹೇಳ್ತಾ ಸಾಗಿದ್ರೆ ಅದರ ವಿಶೇಷವಾದ ಫಲ ಇದೆ ಅಂತ ಹೇಳ್ತಾರೆ. ಎಲ್ಲರೂ ಅದೇ ರೀತಿಯಲ್ಲಿ ಸಾಗಿದ್ರೆ ಭಾಳ ಒಳ್ಳೆಯದು. ಎಲ್ಲರಿಗೂ ಅದರ ಫಲ ಸಿಗಲಂತೆ ಇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಈಗ ನಮ್ಮ ಜೊತೆಗೆ ಕಿರಣ್ ಪುಷ್ಪಗಿರಿ ಅವರಿದ್ದಾರೆ. ಇದು ಎಷ್ಟನೇ ಬಾರಿಯ ಒಂದು ನಡಿಗೆ? ನಂದು ಇದು 6ನೇ ವರ್ಷದ ನಡಿಗೆ ಅಣ್ಣ. ಮುಂಚೆ ನಾವು ಯಾರಿಗೂ ಸಿಗ್ತಾ ಇರಲಿಲ್ಲ, ನಮ್ಮಷ್ಟು ನಡ್ಕೊಂಡು ಹೋಗ್ತಿದ್ದೆವು. ಆದರೆ ಈಗ ಗೊತ್ತಲ್ಲ, ಸಾಮಾಜಿಕ ಸೇವೆಯಿಂದಾಗಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅನುಗ್ರಹದಿಂದಾಗಿ ಬಹಳ ಒಂದು ಪುಣ್ಯ ಪಾವನ ಕ್ಷೇತ್ರಕ್ಕೆ ನಾವು ಪಾದಯಾತ್ರೆ ಮಾಡುವಂಥ ಸೌಭಾಗ್ಯ ಅದು ಬೆಳ್ತಂಗಡಿ ಜೊತೆ ಸೇರಿಕೊಂಡು ಲಕ್ಷದೀಪದ ಕಾರ್ತಿಕ ಮಾಸದ ಪರ್ವಕಾಲದಲ್ಲಿ ಲಕ್ಷದೀಪ ಇವತ್ತು ಪ್ರಾರಂಭ ಆಗ್ತದೆ. 13ನೇ ವರ್ಷದ ಬಹಳ ವಿಜೃಂಭಣೆ ಲಕ್ಷದೀಪಕ್ಕೆ ನಾವೆಲ್ಲರೂ ಬೆಳ್ತಂಗಡಿ ತಾಲೂಕು ಎಲ್ಲ ಹಿಂದೂ ಬಾಂಧವರು, ಸಮಸ್ತ ಹಿಂದೂ ಬಾಂಧವರು, ಯಾವುದೇ ಒಂದು ಜಾತಿ ಮತ ಭೇದ ಇಲ್ಲದೆ ಈ ಕಾರ್ಯಕ್ರಮಕ್ಕೆ ನಾವೆಲ್ಲ ಬಹಳ ಒಂದು ಭಕ್ತಿಯಿಂದ ಮಾಡ್ತೇವೆ ಪಾದಯಾತ್ರೆಯನ್ನ. ಹಾಗೆ ಸೇರಿದಂತ ಎಲ್ರಿಗೂ ಆ ಭಗವಂತ ಇನ್ನಷ್ಟು ಆಯುರಾರೋಗ್ಯ ನೆಮ್ಮದಿಯನ್ನು ಕೊಡಲಿ ಅಂತ ಹೇಳಿ ಎಲ್ಲರ ಹತ್ರ ಪ್ರಾರ್ಥನೆ. ನಮ್ಮ ಪಾದಯಾತ್ರೆಗೆ ಬಂದಂಥ ಎಲ್ರಿಗೂ ವಿಶೇಷವಾಗಿ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಇನ್ನಷ್ಟು ಅನುಗ್ರಹ ಮಾಡಲಿ ಅಂತ ನಮ್ಮ ಭಕ್ತಿಯ ಪ್ರಾರ್ಥನೆ. ಓಕೆ, ಇದು ಕಿರಣ್ ಚಂದ್ರ ಪುಷ್ಪಗಿರಿ ಅವರ ಮಾತು. ಬಹಳಷ್ಟು ಜನ ಪಾದಯಾತ್ರೆಯಲ್ಲಿ ನಿರಂತರವಾಗಿ ಸಾಕ್ತಾ ಇದ್ದಾರೆ. ಬಹಳಷ್ಟು ವೇಗವಾಗಿ ಧರ್ಮಸ್ಥಳವನ್ನು ತಲುಪಬೇಕು ಅನ್ನುವಂಥದ್ದನ್ನು ಕೂಡ ಉತ್ತೇಜನವನ್ನಾಗಿಟ್ಟುಕೊಂಡು ಈ ಒಂದು ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅದರ ಜೊತೆಗೆ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಿರುವಂಥ ಜನ ಸ್ತೋಮವನ್ನು ತಾವೀಗ ನೋಡ್ತಾ ಇದ್ದೀರಿ. ಬೆಳ್ತಂಗಡಿ ಸುತ್ತಮುತ್ತಲಿನ ದಕ್ಷಿಣ ಕನ್ನಡದ ಜನತೆಯ ಹೆಮ್ಮೆಯ ಪಾದಯಾತ್ರೆ. ಯಾಕಂದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಲಕ್ಷಾಂತರ ಭಕ್ತಾದಿಗಳು ಬರ್ತಾರೆ. ಸಾವಿರಾರು ಭಕ್ತಾದಿಗಳು ಪಾದಯಾತ್ರೆ ಮಾಡ್ಕೊಂಡು ಬರ್ತಾರೆ. ಅದು ಶಿವರಾತ್ರಿ ಒಂದೇ ಸಂದರ್ಭ ಅಲ್ಲ, ನಮ್ಮ ಕುಂದಾಪುರ ಆ ಭಾಗದಿಂದ ವಾರದಲ್ಲಿ ಒಮ್ಮೆ ಆದರೂ ನೀವು ನೋಡ್ಬೋದು ಪಾದಯಾತ್ರಿಗಳು ಧರ್ಮಸ್ಥಳಕ್ಕೆ ಬರ್ತಕ್ಕಂಥದ್ದು. ಆದರೆ ನಮ್ಮವರಿಗೆ ನಮ್ಮ ಕ್ಷೇತ್ರಕ್ಕೆ ಒಂದು ಪಾದಯಾತ್ರೆ ಅನ್ನೋದು ಇರಲಿಲ್ಲ. ಹಿಂದೆ ಆ ಒಂದು ಚಿಂತನೆಯನ್ನು ಶ್ರೀ ಜನಾರ್ದನ ಸ್ವಾಮಿ, ಮಂಜುನಾಥ ಸ್ವಾಮಿ ನಮಗೆ ಕೊಟ್ಟಿದ್ದಾರೆ. ಕಳೆದ 13 ವರ್ಷಗಳಿಂದ ಇದು ನಮ್ಮ ಉಜಿರೆ ಹಾಗೂ ಬೆಳ್ತಂಗಡಿ ತಾಲೂಕಿನ ಹಾಗೂ ಸುತ್ತಮುತ್ತಲ ತಾಲೂಕಿನ ಜನತೆಗೆ ನಮ್ಮ ಕ್ಷೇತ್ರದೆಡೆಗೆ ನಮ್ಮ ನಡಿಗೆ ಅನ್ನುವ ಒಂದು ಹೊಸ ಅವಕಾಶ ಸಿಕ್ಕಿರ್ತಕ್ಕಂಥದ್ದು. ಜೊತೆಗೆ ಸತ್ಯ ಧರ್ಮದ ಜೊತೆಗೆ ನಾವೆಲ್ಲರೂ ಇದ್ದೇವೆ, ಸಜ್ಜನರು ಇದ್ದೇವೆ ಅನ್ನುವ ಒಂದು ಪ್ರತೀಕವೂ ಕೂಡ ಇದಾಗಿರ್ತಕ್ಕಂಥದ್ದು. ಹಾಗೆಯೇ ಶ್ರೀ ಜನಾರ್ದನ ಸ್ವಾಮಿ ಹಾಗೂ ಮಂಜುನಾಥ ಸ್ವಾಮಿಯ ಒಂದು ಅವಿನಾಭಾವ ಸಂಬಂಧವನ್ನು ಸಂಕೇತವಾಗಿ ಉಳಿಸಿಕೊಂಡು ತೋರಿಸ್ತಕ್ಕಂಥ ಪಾದಯಾತ್ರೆ ಕೂಡ ಇದಾಗಿರ್ತಕ್ಕಂಥದ್ದು. ಇಲ್ಲಿ ಯಾವುದೇ ಜಾತಿ ಭೇದ ಇಲ್ಲ, ಮತವೂ ಭೇದವಿಲ್ಲ, ಲಿಂಗ ತಾರತಮ್ಯ ಇಲ್ಲ, ಬಡವರು ಬಲ್ಲಿಗರು ಅನ್ನೋ ಯಾವ ವ್ಯತ್ಯಾಸವಿಲ್ಲದೆ ಎಲ್ಲರೂ ಒಂದೇ ಮನಸ್ಸಿನಿಂದ, ಪ್ರೀತಿಯಿಂದ, ಭಕ್ತಿಯಿಂದ ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸ್ತಕ್ಕಂಥದ್ದು ಒಳ್ಳೆಯ ಒಂದು ಭಾವೈಕ್ಯದ ಒಂದು ಸಂಕೇತವೂ ಕೂಡ ಇದಾಗಿರ್ತಕ್ಕಂಥದ್ದು. ಈ ಒಂದು ಪಾದಯಾತ್ರೆ ಮೂಲಕ ಶ್ರೀ ಉಜಿರೆಯಿಂದ ಜನಾರ್ದನ ಸ್ವಾಮಿಯ ಸನ್ನಿಧಾನದಿಂದ ಮಂಜುನಾಥ ಸ್ವಾಮಿಯ ಸನ್ನಿಧಾನದವರೆಗೆ ನಡೆದುಕೊಂಡು ಹೋಗಿ ನಮ್ಮಲ್ಲಿ ಸಾತ್ವಿಕ ಗುಣಗಳನ್ನು ಬೆಳೆಸಿಕೊಳ್ಳೋದ್ರ ಜೊತೆಗೆ ಪೂಜ್ಯ ಶ್ರೀ ಹೆಗ್ಗಡೆಯವರು ಈ ನಮ್ಮ ಭಾರತ ದೇಶಕ್ಕೆ ನೀಡಿರ್ತಕ್ಕಂತಹ ಅಮೂಲ್ಯವಾದ ಕೊಡುಗೆಗಳನ್ನು, ಸೇವೆಗಳನ್ನ ನಾವು ಅದಕ್ಕೆ ಗೌರವಿಸ್ತಕ್ಕಂಥದ್ದು ಹಾಗೂ ಅದರ ಜೊತೆಗೆ ಸದಾ ಎಂದೆಂದಿಗೂ ನಾವು ಗೌರವ ನಿಲ್ಲುತ್ತೇವೆ ಅನ್ನೋ ಒಂದು ಸಂಕೇತವನ್ನು ಕೂಡ ಕೊಡುವ ಪಾದಯಾತ್ರೆ ಆಗಿದೆ. ಸಂಸ್ಕೃತಿ ನಮ್ಮ ಭಾರತದ ಒಂದು ಧಾರ್ಮಿಕ ಹಾಗೂ ಒಳ್ಳೆಯ ಸಜ್ಜನಿಕೆಯ ಒಂದು ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥ ಪ್ರತೀಕವಾಗಿ
ಎಲ್ಲ ಎತ್ತರಕ್ಕೆ ಹೋಗುವಂತ ಸಂದರ್ಭದಲ್ಲಿ ನಮ್ಮ ಕಾರ್ಯದರ್ಶಿಗಳಿದ್ದಾರೆ. ಸರ್, ಪಾದಯಾತ್ರೆ 13ನೇ ವರ್ಷದ ಪಾದಯಾತ್ರೆ ಸರ್, ಇದೊಂದು ವಿಶೇಷ ಅನುಭವ. ಉಜಿರೆಯ ಜನಾರ್ದನ ಸ್ವಾಮಿ ದೇವಸ್ಥಾನದಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ, ಮುಖ್ಯವಾಗಿ ಬೆಳ್ತಂಗಡಿ ತಾಲೂಕಿನ ಎಲ್ಲ ಶ್ರೀ ಕ್ಷೇತ್ರದ ಭಕ್ತಾದಿಗಳು ಮತ್ತು ಪೂಜ್ಯ ಕಾವಂದರ ಅಭಿಮಾನಿಗಳು ಸೇರಿ ಪ್ರಾರಂಭವಾಗಿ 13 ಎಲ್ಲದರಲ್ಲಿ ಭಾಗವಹಿಸಿದ್ದೇವೆ. ಕಳೆದ ವರ್ಷ ಭಾಗವಹಿಸಲಿಕ್ಕೆ ಆಗಲಿಲ್ಲ, ಯಾವುದೋ ಏನೋ ಕಾರ್ಯಕ್ರಮದ ನಿಮಿತ್ತ ಭಾಗವಹಿಸಲಿಕ್ಕಾಗಿಲ್ಲ. ಪ್ರತಿ ವರ್ಷ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇವೆ, ಉಜಿರೆಯಿಂದ ಧರ್ಮಸ್ಥಳದವರೆಗೆ. ಸರ್, ಲಕ್ಷ ದೀಪೋತ್ಸವದ ಮೊದಲ ದಿನ ಉಜಿರೆಯಿಂದ ಧರ್ಮಸ್ಥಳದ ತನಕ ಒಂದು ಪಾದಯಾತ್ರೆ ಒಂದು ಐತಿಹಾಸಿಕ ಕಾರ್ಯಕ್ರಮವಾಗಿ ಮೂಡಿ ಬರ್ತಾ ಇದೆ, ಏನು ಹೇಳ್ತೀರಿ? ಪ್ರಾರಂಭದಲ್ಲಿ ನಾವು ಪ್ರಾರಂಭ ಮಾಡುವಾಗ ಒಂದು 500 ಜನರಿಂದ ನಾವು ಪ್ರಾರಂಭ ಮಾಡಿದ್ದು. ನಾವೆಲ್ಲ ಉಜಿರೆಯ ದೇವಸ್ಥಾನದಲ್ಲಿ ಆಗ ನಮ್ಮ ಯಶೋವರ್ಮ ಸರ್ ಇದ್ದರು, ಅವರ ನೇತೃತ್ವದಲ್ಲಿ ನಾವು ಸಭೆಯನ್ನೆಲ್ಲ ಮಾಡಿ ಇದನ್ನೊಂದು ಆರ್ಗನೈಸ್ ಮಾಡಬೇಕು. ಈ ಧರ್ಮಸ್ಥಳದ ಲಕ್ಷ ದೀಪೋತ್ಸವದ ಸಂದರ್ಭದಲ್ಲಿ ನಾವೊಂದು ಪಾದಯಾತ್ರೆಯನ್ನು ಮಾಡಿ ದೇವಸ್ಥಾನಕ್ಕೆ ಹೋಗುವಂಥ ಒಂದು ಪುಣ್ಯದ ಕೆಲಸ ಪ್ರಾರಂಭ ಮಾಡಬೇಕು ಅನ್ನೋವಂಥ ಉದ್ದೇಶದಿಂದ ಮಾಡಿ ಆವಾಗ ಒಂದು 500 ಜನ ಇದ್ದರು ಪ್ರಾರಂಭವಾದ ಈ ವರ್ಷದಲ್ಲಿ. ಅದು ಬರ್ತಾ ಸುಮಾರು 50,000ಕ್ಕಿಂತಲೂ ಹೆಚ್ಚು ಜನ ಬರುವಂಥ ಮಟ್ಟಕ್ಕೆ ಇದು ಈಗ ಬೆಳೆದಿದೆ. ಅಂದರೆ ಜನರು ಅಷ್ಟು ಕೂಡ ಕ್ಷೇತ್ರದ ಬಗ್ಗೆ ಒಂದು ದೈವ ಭಕ್ತಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಖಾಲಿ ನಮ್ಮ ತಾಲೂಕು ಮಾತ್ರ ಅಲ್ಲ, ಜಿಲ್ಲೆ ಮಾತ್ರ ಅಲ್ಲ, ರಾಜ್ಯಾದ್ಯಂತ ಜನರು ಈಗ ಬರ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸರ್ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಸರ್
ಖುಷಿ ಆಗ್ತಾ ಇದೆ. ಏನೋ ಮಂಜುನಾಥ ಸ್ವಾಮಿ ಆಶೀರ್ವಾದದಿಂದ ಎಲ್ಲರಿಗೂ ನಮಗೂ ಒಂದು ಅನುಕೂಲ. ನಾವೆಲ್ಲದಕ್ಕೂ ಬಂದಿಲ್ಲಿ ಜಾಯ್ನ್ ಆಗಿದ್ದೀವಿ ರಾಜೇಶ್ವರಿ ಹೇಳೋದು. ಓಕೆ, ಥ್ಯಾಂಕ್ ಯು. ಇದು ಅವರ ಅಭಿಪ್ರಾಯ.
ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಲಕ್ಷ ದೀಪೋತ್ಸವದ ವೈಭವ ಇದು. ಇದರ ಪ್ರಯುಕ್ತವಾಗಿ ಜನಾರ್ದನ ಸ್ವಾಮಿ ದೇವಾಲಯದಿಂದ ಮುಖ್ಯ ದ್ವಾರದವರೆಗೆ, ಧರ್ಮಸ್ಥಳ ಮುಖ್ಯ ದ್ವಾರದವರೆಗೆ ಭಕ್ತಿಯ ನಡಿಗೆ, ಮಂಜುನಾಥ ನಡಿಗೆ ಸಾಗ್ತಾ ಇದೆ. ಇದೀಗ ಉಜಿರೆಗೆ ಹತ್ತಿರ ಬರ್ತಾ ಇದೆ ಈ ಒಂದು ಪಾದಯಾತ್ರೆ. ಸಾವಿರಾರು ಭಕ್ತರು ಶಿವನಾಮ ಸ್ಮರಣೆಯೊಂದಿಗೆ ಓಂ ನಮಃ ಶಿವಾಯ ಅನ್ನುವಂಥ ಒಂದು ಶಿವನಾಮವನ್ನು ಬಾಯಲ್ಲಿ ಉಚ್ಚರಿಸುತ್ತಾ ಎಲ್ಲರೂ ಕೂಡ ಬರಿಗಾಲಲ್ಲಿ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಕೂಡ ಹಾಗೆಯೇ ವರ್ಷದಿಂದ ವರ್ಷಕ್ಕೆ ಈ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗ್ತದೆ ವಿನಃ ಕಡಿಮೆಯಂತೂ ಆಗ್ತಾ ಇಲ್ಲ. ಭಕ್ತಿಯೂ ಅಷ್ಟೇ, ಪ್ರತಿ ವರ್ಷ ಕೂಡ ಈ ಮಂಜುನಾಥನ ಭಕ್ತಿ ಹೆಚ್ಚಾಗ್ತಾನೆ ಇದೆ. ಇದೀಗ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಕೇವಲ ಯುವಕ ಯುವತಿಯರು ಮಾತ್ರ ಅಲ್ಲ, ಮಹಿಳೆಯರು, ವೃದ್ಧರು, ಹಿರಿಯರು
ದೃಶ್ಯಾವಳಿ. ಇಲ್ಲಿ ಗಣ್ಯರು ಅಂತ ಇಲ್ಲ, ಜನಸಾಮಾನ್ಯರು ಅಂತ ಇಲ್ಲ, ಎಲ್ಲರೂ ಕೂಡ ಏಕತೆಯನ್ನು ಮೆರೆಯುತ್ತಾ ಈ ಒಂದು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ನೋಡ್ತಾ ಇರಬಹುದು ತಂಡೋಪತಂಡವಾಗಿ ಸಾಲಾಗಿ ನಮ್ಮ ಸುದ್ದಿ ನ್ಯೂಸಲ್ಲಿ ನೀವು ನೋಡ್ತಾ ಇರಬಹುದು. ಬಹಳ ಉತ್ತಮವಾಗಿರುವಂತಹ ನಮ್ಮ ಒಂದು ಈ ಪಾದಯಾತ್ರೆ ದೃಶ್ಯಾವಳಿ ನಮ್ಮ ಸುದ್ದಿ ನ್ಯೂಸಲ್ಲಿ ಪ್ರಸಾರ ಆಗ್ತಾ ಇದೆ. ನೇರ ಪ್ರಸಾರದ ಮೂಲಕ ಪ್ರಸಾರ ಆಗ್ತಾ ಇದೆ. ಡ್ರೋನ್ ಮುಖಾಂತರ ಬರುವಂಥ ದೃಶ್ಯಾವಳಿ ಆಗಿರ್ಬೋದು, ನಮ್ಮ ಕ್ಯಾಮರಾ ಮುಖಾಂತರ ಬರುವಂಥ ದೃಶ್ಯಾವಳಿ ಆಗಿರ್ಬೋದು, ಎಲ್ಲವೂ ಕೂಡ ಬಹಳ ನೋಡೋಕ್ಕೂ ಸುಂದರ, ಜೊತೆಗೆ ಅನುಭವಿಸೋ ಕೂಡ ಅಷ್ಟೇ ಒಂದು ಸುಂದರವಾಗಿರುವಂಥದ್ದು. ಎಲ್ಲರೂ ಕೂಡ ಹಾಗೇನೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಭಕ್ತಿಯ ಒಂದು ಹಾಡನ್ನು ಹಾಡ್ತಾ ಇದ್ದಾರೆ, ಶಿವನಾಮವನ್ನು ಹೇಳ್ತಾ ಇದ್ದಾರೆ. ಮಕ್ಕಳು ಕೂಡ ಹಾಗೇನೆ ಕುಣಿತ ಭಜನೆಯನ್ನು ಮಾಡ್ತಾ ಹಾಡನ್ನು ಹಾಡ್ತಾ ಈ ಪಾದಯಾತ್ರೆಯಲ್ಲಿ ತೊಡಗ್ತಾ ಇದ್ದಾರೆ. ಒಂದು ಕಡೆ ಟ್ರಾಫಿಕ್ ಜಾಮ್ ಆದರೂ ಕೂಡ ಎಲ್ಲರೂ ಕೂಡ ಈ ಶೌರ್ಯ ತಂಡ ಆಗಿರ್ಬೋದು, ಧರ್ಮಸ್ಥಳದ ಭಕ್ತಾದಿಗಳು ಎಲ್ಲರೂ ಕೂಡ ಸೇರಿಕೊಂಡು ಬಹಳ ನಿಯಮಬದ್ಧವಾಗಿ ಶಿಸ್ತುಬದ್ಧವಾಗಿ ಈ ಟ್ರಾಫಿಕ್ ವ್ಯವಸ್ಥೆಯನ್ನು ಕೂಡ ಸುರಳಿತವಾಗಿ ಮಾಡ್ತಾ ಇರುವಂಥದ್ದು. ಪಾದಯಾತ್ರೆಗೂ ಸಮಸ್ಯೆ ಆಗಬಾರ್ದು, ಜನಸಾಮಾನ್ಯರು ಕೂಡ ಸಮಸ್ಯೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಎಲ್ಲವನ್ನು ಕೂಡ ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪದಲ್ಲಿ ಎಲ್ಲ ಕೂಡ ಇಲ್ಲಿ ವ್ಯವಸ್ಥೆ ಕಲ್ಪಿಸಿರುವಂಥದ್ದು. ಪ್ರತಿ ವರ್ಷ ಕೂಡ ಹಾಗೇನೆ ಈ ಲಕ್ಷದೀಪ ಉತ್ಸವ ಅನ್ನುವಂಥದ್ದು ಅದು ನಿಮ್ಮೆಲ್ಲರ ಹಬ್ಬ, ಊರ ಹಬ್ಬ ಕೂಡ ಹೌದು. ಈ ಉತ್ಸವಕ್ಕೋಸ್ಕರ ಸಾವಿರಾರು ಸಂಖ್ಯೆಯಲ್ಲಿ ಕುತೂಹಲದ ಕಾಯ್ತಾ ಇರ್ತಾರೆ. ಕೇವಲ ನಮ್ಮ ದಕ್ಷಿಣ ಕನ್ನಡದವರು ಮಾತ್ರ ಅಲ್ಲ, ಬೇರೆ ಬೇರೆ ಕಡೆಯಿಂದ ನಮ್ಮ ರಾಜ್ಯದ ಮೂಲೆಯಿಂದಲೂ ಕೂಡ ಈ ಒಂದು ಲಕ್ಷ ದೀಪವನ್ನು ನೋಡೋಕ್ಕೋಸ್ಕರ ಬರ್ತಾ ಇರುವಂಥ ಕೂಡ ಸನ್ನಿವೇಶ ಕೂಡ ಇರುವಂಥದ್ದು. ಸೊ ಇವತ್ತು ಲಕ್ಷ ದೀಪೋತ್ಸವ ಆರಂಭದ ದಿನ, ಅದಕ್ಕೋಸ್ಕರ ಪ್ರತಿಯೊಬ್ಬ ಭಕ್ತಾದಿಗಳು ಕಾಲ್ನಡಿಗೆಯಲ್ಲಿ ಬರೀ ಗಾಲಲ್ಲಿ ಪಾದಯಾತ್ರೆ ಮಾಡ್ತಾ ಇರುವಂಥದ್ದು. ಕೆಲವರು ಓಡ್ತಾ ಇದ್ದಾರೆ, ಕೆಲವರು ನಡೀತಾ ಇದ್ದಾರೆ, ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಭಕ್ತಿ ಇರುವಂಥದ್ದು. ಇನ್ನು ಅನೇಕ ಮಂದಿ ಹರಕೆಯನ್ನು ಹೊತ್ಕೋತಾರೆ. ನನಗೆ ಕಾಲು ನೋವಿದೆ, ನಾನು ನಿನಗೆ ಪಾದಯಾತ್ರೆ ಮೂಲಕ ನನ್ನ ಹರಕೆ ತೀರಿಸ್ತೀನಿ, ನನ್ನ ಕಾಲು ನೋವನ್ನು ನೀನೇ ಬಗೆಹರಿಸಬೇಕು ಮಂಜುನಾಥ ಅನ್ನುವಂಥ ಒಂದು ಹರಕೆನ ಹೊತ್ಕೊಂಡು ಈ ಪಾದಯಾತ್ರೆಯಲ್ಲಿ ಭಾಗವಹಿಸುವಂಥ ಅನೇಕ ಭಕ್ತಾದಿಗಳು ಇರುವಂಥದ್ದು. ಇದಕ್ಕೆ ಸಾಕ್ಷಿಯಾಗಿ ಅನೇಕ ಉದಾಹರಣೆ ಕೂಡ ಇದೆ. ಅನೇಕ ಮಂದಿ ತಮ್ಮ ಅನುಭವವನ್ನು ಕೂಡ ಹಂಚಿಕೊಂಡಿದ್ದಾರೆ. ನನಗೆ ಕಳೆದ ವರ್ಷ ಕಾಲು ನೋವಿತ್ತು, ಆ ಕಾಲು ನೋವು ಇಟ್ಕೊಂಡು ನಾನು ಪಾದಯಾತ್ರೆ ಮಾಡಿದ್ದೆ, ಆದರೆ ಈ ವರ್ಷ ನನಗೆ ಕಾಲು ನೋವು ಇಲ್ಲ ಅನ್ನುವಂಥ ಅನೇಕರ ಅನುಭವದ ಮಾತು ಕೂಡ ಇದೆ. ಈ ವರ್ಷ ಕೂಡ ಹಾಗೆ ಅನೇಕ ಮಂದಿ ಕಾಲು ನೋವು ಇದ್ದರೂ ಕೂಡ ಪಾದಯಾತ್ರೆ ಮೂಲಕ ನಾನು ಮಂಜುನಾಥನ ಒಂದು ಸೇವೆಯನ್ನು ಮಾಡ್ತೀನಿ, ಆ ಸೇವೆ ಮೂಲಕ ನನ್ನ ಕಾಲು ನೋವು ಪರಿಹಾರವಾಗಲಿ ಅನ್ನುವಂಥ ದೃಢ ನಂಬಿಕೆ ಇಟ್ಕೊಂಡು ಈ ಪಾದಯಾತ್ರೆಯಲ್ಲಿ ಕೂಡ ಭಾಗಿಯಾಗಿದ್ದಾರೆ. ನೋಡ್ಬೋದು, ಹಿರಿಯರು, ಮಕ್ಕಳು, ವೃದ್ಧರು ಎಲ್ಲರೂ ಕೂಡ ಸೇರಿಕೊಂಡು ಎಲ್ಲರ ಮನಸ್ಸಲ್ಲಿರುವಂಥ ಒಂದೇ ಒಂದು ಧ್ಯಾನ, ಮಂಜುನಾಥ ಸ್ವಾಮಿಯ ಧ್ಯಾನ. ಓಂ ನಮಃ ಶಿವಾಯ ಅನ್ನುವಂಥ ಒಂದು ನಾಮಸ್ಮರಣೆಯನ್ನು ಮಾಡ್ತಾ ಈ ಪಾದಯಾತ್ರೆಯಲ್ಲಿ ಪ್ರತಿಯೊಬ್ಬರು ಕೂಡ ತಲ್ಲೀನರಾಗಿ ಭಾಗವಹಿಸಿರುವಂಥದ್ದು. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿನ ಬಂಧನಾನ್ ಮೃತ್ಯೋರ್ಮುಕ್ಲಿಯಮಾಮೃತಾತ್. ಇದಿಷ್ಟೆಲ್ಲ ಇನ್ನು ಅನೇಕ ಶ್ಲೋಕಗಳು ಶಿವನಾಮಸ್ಮರಣೆಯಲ್ಲಿದೆ. ಶಿವ ಶ್ಲೋಕ ಇದೆ, ಮೃತ್ಯುಂಜಯ ಮಂತ್ರ ಆಗಿರ್ಬೋದು, ಶಿವನಾಮಸ್ಮರಣೆ ಆಗಿರ್ಬೋದು, ಶಿವ ಸ್ತೋತ್ರ ಶತ ನಾಮಾವಳಿ ಆಗಿರ್ಬೋದು, ಎಲ್ಲವೂ ಕೂಡ ಇರುವಂಥದ್ದು. ಆದರೆ ಇವತ್ತು ಮಾತ್ರ ಎಲ್ಲರ ಬಾಯಲ್ಲಿ ಇರುವಂಥದ್ದು ಶಿವನಾಮ ಮಂತ್ರ, ಓಂ ನಮಃ ಶಿವಾಯ ಅನ್ನುವಂಥ ಶಿವನಾಮ ಮಂತ್ರ ಇವತ್ತು ಎಲ್ಲರ ಬಾಯಲ್ಲಿ ಮನಸ್ಸಲ್ಲಿ ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು. ನೋಡ್ತಾ ಇದ್ದೀರಾ, ಸಾಲಾಗಿ ತಂಡೋಪತಂಡವಾಗಿ ಇವತ್ತು ವಿದ್ಯಾರ್ಥಿಗಳು ಕೂಡ ಹಾಗೆಯೇ ಶನಿವಾರ ಬೇರೆ ಇವತ್ತು ಅರ್ಧ ದಿನ ಕ್ಲಾಸ್ ಕೂಡ ಇರುವಂಥದ್ದು. ಹಾಗಾಗಿ ಎಲ್ಲರೂ ಕೂಡ ಈ ವಿದ್ಯಾರ್ಥಿಗಳು ಕೂಡ ಬಹಳ ಉತ್ಸುಕರಾಗಿ ಇವತ್ತಿನ ಪಾದಯಾತ್ರೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಇದರಲ್ಲಿ ಭಾಗವಹಿಸಿದ್ದಾರೆ. ಅನೇಕ ಮಂದಿ ಈಗ ಕೆಲವೊಂದು ಕಾರ್ಯಕ್ರಮ ಇದ್ದಾಗ ಬರೀ ಕಾಲು ನಡೆಯಬೇಕಂತೇಳಿ ತುಂಬ ಹಿಂಜರಿತಾರೆ, ಕಾಲು ನೋವಾಗುತ್ತೆ, ಅಷ್ಟು ದೂರ ನಡೆಯೋದಕ್ಕೆ ಆಗೋದಿಲ್ಲ ಅಂತ. ಆದರೆ ಇವತ್ತು ಮಾತ್ರ ಅಂತಹ ಯಾವ ಬೇಜಾರಾಗಲಿ ಯಾವ ನೋವಾಗಲಿ ಯಾರ ಮುಖದಲ್ಲೂ ಕಾಣಿಸ್ತಾ ಇಲ್ಲ. ಇಷ್ಟೆಲ್ಲ ಬಿಸಿಲು ಇದ್ದರೂ ಕೂಡ, ಈ ಥರ ಶೆಕೆಗಿದ್ದರೂ ಕೂಡ ಎಲ್ಲರೂ ಕೂಡ ಬಹಳ ಭಕ್ತಿಯಿಂದ, ಬಹಳ ಖುಷಿಯಿಂದ, ಸಂತೋಷದಿಂದ ಈ ಪಾದಯಾತ್ರೆಯಲ್ಲಿ
ಪಾಲ್ಗೊಂಡಿರುವಂಥದ್ದು. ಪ್ರತಿಯೊಬ್ಬರು ಕೂಡ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಭಾಗವಹಿಸ್ತಾ ಇದ್ದಾರೆ. ಸಾಲು ಸಾಲಾಗಿ ತಂಡೋಪತಂಡವಾಗಿ, ಜೊತೆಗೆ ಶೌರ್ಯ ತಂಡ ಇದೆ, ನಮ್ಮ ಧರ್ಮಸ್ಥಳ ಕ್ಷೇತ್ರದ ಶೌರ್ಯ ತಂಡ ಕೂಡ ಇದೆ, ಪೊಲೀಸ್ ಸರ್ಪಗಾವಲು ಕೂಡ ಇದೆ, ಜೊತೆಗೆ ಎಲ್ಲ ಭಕ್ತಾದಿಗಳು ಕೂಡ ಹಾಗೆಯೇ ಎಲ್ಲರೂ ಕೂಡ ಸೇರಿಕೊಂಡು ಒಂದು ಕಡೆ ವಾಹನ ಹೋಗೋಕ್ಕೆ ವ್ಯವಸ್ಥೆ, ಇನ್ನೊಂದು ಕಡೆ ಪಾದಯಾತ್ರೆಗೆ ವ್ಯವಸ್ಥೆಗಳು ಕಲ್ಪಿಸಿರುವಂಥದ್ದು. ಟ್ರಾಫಿಕ್ ಪೊಲೀಸ್ನವರು ಕೂಡ ಇವತ್ತು ಎಲ್ಲ ಕಡೆ ವ್ಯವಸ್ಥೆ ಕಲ್ಪಿಸಿರುವಂಥದ್ದು. ಇದೀಗ ಜನಾರ್ದನ ಸ್ವಾಮಿ ದೇವಾಲಯದಿಂದ ಮಂಜುನಾಥ ಸನ್ನಿಧಿವರೆಗೆ ಮಂಜುನಾಥ ನಡಿಗೆ ಭಕ್ತಿ ನಡಿಗೆ ಎನ್ನುವಂತಹ ಎಲ್ಲರೂ ಕೂಡ ಒಂದು ಧ್ಯೇಯ ವಾಕ್ಯವನ್ನು ಹಿಡ್ಕೊಂಡು ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಈ ಒಂದು ಪಾದಯಾತ್ರೆ ಆಗ ಸುಮಾರು ಸಂಜೆ 3:30 ಗಂಟೆಗೆ ಜನಾರ್ದನ ಸ್ವಾಮಿ ದೇವಾಲಯದಲ್ಲಿ ಅಲ್ಲಿನ ಆಡಳಿತ ಮುಕ್ತೇಶ್ವರವಾಗಿರುವಂಥ ಶರತ್ಕೃಷ್ಣ ಪಡ್ವೆಟ್ನಾಯ ಅವರ ಒಂದು ಮುಂದಾಟದಲ್ಲಿ ಉದ್ಘಾಟನೆ ಕೂಡ ಆಗಿತ್ತು. ಆ ಸಂದರ್ಭದಲ್ಲಿ ಶಾಸಕ ಹರೀಶ್ ಪೂಂಜಾ ಇದ್ದರು, ಬೆಳ್ತಂಗಡಿಯ ಉದ್ಯಮಿ ಶಶಿಧರ್ ಶೆಟ್ಟಿ ಬರೋಡ ಇದ್ದರು, ಅದೇ ರೀತಿಯಾಗಿ ಅನೇಕ ಗಣ್ಯರು ಕೂಡ ಅದರಲ್ಲಿ ಭಾಗಿಯಾಗಿದ್ದರು. ಎಲ್ಲರೂ ಕೂಡ ಇವತ್ತು ಈ ಒಂದು ಪಾದಯಾತ್ರೆಯಲ್ಲಿ ಯಾರು ಕೂಡ ಇಲ್ಲಿ ಗಣ್ಯರು ಅಂತ ಇಲ್ಲ, ಶಾಸಕರು ಅಂತ ಇಲ್ಲ, ಅಥವಾ ಯಾವುದೇ ಉದ್ಯಮಿ ಅಂತ ಇಲ್ಲ, ಎಲ್ಲರೂ ಕೂಡ ಸೇರಿಕೊಂಡು ಇವತ್ತು ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿರುವಂಥದ್ದು. ಎಲ್ಲರೂ ಕೂಡ ಈ ಭಕ್ತಿಯ ಮುಂದೆ ಯಾರು ಕೂಡ ನಗಣ್ಯ ಅನ್ನೋದಕ್ಕೆ ಸಾಕ್ಷಿಯಾಗಿ ಇವತ್ತು ನಮ್ಮ ಧರ್ಮಸ್ಥಳ ಪಾದಯಾತ್ರೆ ಕಾಣಿಸ್ತಾ ಇದೆ. ಸಾಮಾನ್ಯ ವ್ಯಕ್ತಿ ಆಗಿರ್ಬೋದು, ವ್ಯಾಪಾರಸ್ಥರಾಗಿರ್ಬೋದು, ಜೊತೆಗೆ ಉದ್ಯಮಿಗಳಾಗಿರ್ಬೋದು, ಶಾಸಕರಾಗಿರ್ಬೋದು, ಅಥವಾ ಸಂಸದರು ಯಾರೇ ಇದ್ದರೂ ಕೂಡ ಇವತ್ತು ಈ ಪಾದಯಾತ್ರೆಯಲ್ಲಿ ಎಲ್ಲರೂ ಕೂಡ ಮಂಜುನಾಥನ ಭಕ್ತರು ಅನ್ನುವಂಥ ಒಂದು ಧ್ಯೇಯ ವಾಕ್ಯವನ್ನು ಹಿಡ್ಕೊಂಡು ಪ್ರತಿಯೊಬ್ಬರು ಕೂಡ ಇವತ್ತು ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದೆಷ್ಟೇ ವಯಸ್ಸಾದರೂ ಪರವಾಗಿಲ್ಲ, ನಾವು ಬರಿಗಾಲಲ್ಲಿ ಪಾದಯಾತ್ರೆ ಮಾಡ್ತೀವಿ, ಮಂಜುನಾಥನ ಒಂದು ಸೇವೆಯನ್ನು ಮಾಡ್ತೀವಿ ಅಂತ ಒಂದು ಭಕ್ತಿಯನ್ನು ಹಿಡ್ಕೊಂಡು ಪ್ರತಿಯೊಬ್ಬರು ಬಹಳ ಶ್ರದ್ಧೆ ಭಕ್ತಿಯಿಂದ ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿರುವಂಥದ್ದು. ಸದ್ಯಕ್ಕೆ ನಾವು ಕೆಲವೇ ಹೊತ್ತಲ್ಲಿ ಮಂಜುನಾಥನ ಸನ್ನಿಧಿಯನ್ನು ತಲುಪೋಕಿದ್ದೀವಿ. ಸದ್ಯಕ್ಕೆ ಸ್ವಲ್ಪ ಟ್ರಾಫಿಕ್ ಜಾಮ್ ಕೂಡ ಆಗಿದೆ, ಆದರೂ ಕೂಡ ಎಲ್ಲ ಒಂದು ಇಲ್ಲಿನ ಭಕ್ತಾದಿಗಳು ಎಲ್ಲರೂ ಕೂಡ ಸೇರಿಕೊಂಡು ಎಲ್ಲವನ್ನು ವ್ಯವಸ್ಥೆ ಕಲ್ಪಿಸ್ತಾ ಇದ್ದಾರೆ. ಯಾರಿಗೂ ಕೂಡ ಸಮಸ್ಯೆ ಆಗಬಾರ್ದು, ಪ್ರಯಾಣಿಕರಿಗೆ ಸಮಸ್ಯೆ ಆಗಬಾರ್ದು, ಜೊತೆಗೆ ಪಾದಯಾತ್ರೆ ಕೂಡ ಹಾಗೆಯೇ ಸುಲಲಿತವಾಗಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಬಹಳ ಮುಖ್ಯವಾಗಿ ಶೌರ್ಯ ತಂಡ ಆಗಿರ್ಬೋದು, ಭಕ್ತಾದಿಗಳ ತಂಡ ಆಗಿರ್ಬೋದು, ಆಮೇಲೆ ಸ್ವಯಂ ಸೇವಕ ತಂಡರು ಎಲ್ಲರೂ ಕೂಡ ಇವತ್ತು ಬಹಳ ಉತ್ಸುಕರಾಗಿ ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಎಲ್ಲ ಒಂದು ವ್ಯವಸ್ಥೆ ಕಲ್ಪಿಸ್ತಾ ಇದ್ದಾರೆ.
ಇದೀಗ ಪಾದಯಾತ್ರೆ ಸಿದ್ಧವನ ತಲುಪ್ತಾ ಇದೆ. ನಮ್ಮ ಒಂದು ತಂಡ ಸಿದ್ಧವನದ ಹತ್ರ ಇದ್ದೀವಿ. ಇನ್ನೂ ಮುಂದೆ ಅನೇಕ ಮಂದಿ ಹೋಗಿದ್ದಾರೆ. ಇನ್ನು ಕೆಲವೇ ಹೊತ್ತಲ್ಲಿ ಇನ್ನೊಂದು 10-15-20 ನಿಮಿಷದಲ್ಲಿ ಎಲ್ಲರೂ ಕೂಡ ಮಂಜುನಾಥ ಸನ್ನಿಧಿಯನ್ನು ತಲುಪ್ತಾರೆ. ಸದ್ಯಕ್ಕೆ ಇದೀಗ ನಮ್ಮ ಈ ಒಂದು ತಂಡ, ಈ ನಮ್ಮ ವಾಹನ ಎಲ್ಲವೂ ಕೂಡ ಸಿದ್ಧವನದ ಹತ್ತಿರ ಇದೆ. ಇಲ್ಲೂ ಅಷ್ಟೇ ಸಾವಿರಾರು ಸಂಖ್ಯೆಯಲ್ಲಿ, ನೂರಾರು ಸಂಖ್ಯೆಯಲ್ಲಿ, ನೂರು ಸೇರಿ ಸಾವಿರ ಅನ್ನೋ ಹಾಗೆಯೇ ಎಲ್ಲರೂ ತಂಡೋಪತಂಡವಾಗಿ ಈ ಒಂದು ಪಾದಯಾತ್ರೆಯಲ್ಲಿ ಕೆಲವರು ಸ್ವಾಮಿ ಹಾಕಿದಂಥವರು, ಶಬರಿಮಲೆಗೆ ಮಾಲೆ ಹಾಕಿದಂಥವರು, ಆಮೇಲೆ ಭಕ್ತರು, ಹಿರಿಯರು ಇವತ್ತು ಎಲ್ಲರೂ ಕೂಡ ಭಕ್ತರೇ, ಮಂಜುನಾಥನ ಭಕ್ತರಾಗಿ ಪ್ರತಿಯೊಬ್ಬರು ಕೂಡ ಈ ಪಾದಯಾತ್ರೆಯಲ್ಲಿ ಶಿವನಾಮವನ್ನು ಸ್ತುತಿಸುತ್ತಾ ತಮ್ಮ ಒಂದು ಶ್ರದ್ಧೆಯನ್ನು ಈ ಮೂಲಕ ತೋರಿಸ್ತಾ ಇದ್ದಾರೆ. ಇದೀಗ ನೀವು ನೋಡ್ತಾ ಇದ್ದೀಯ ದೃಶ್ಯಾವಳಿಯಲ್ಲಿ ನಮ್ಮ ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ಪ್ರತಾಪ್ ಸಿಂಹ ನಾಯ್ಕ ಕೂಡ ಹಾಗೆಯೇ ಬಹಳ ಉತ್ಸುಕರಾಗಿ ಈ ಒಂದು ವಯಸ್ಸಲ್ಲೂ ಕೂಡ ಯಾವ ಯುವಕರಿಗೂ ಕಡಿಮೆ ಇಲ್ಲದಂತೆ ತಮ್ಮ ಒಂದು ಸಾಮರ್ಥ್ಯವನ್ನು ತೋರಿಸುವಂತಹ ಬಹಳ ಪ್ರಬಲಶಾಲಿ ರಾಜಕೀಯ ಮುಖಂಡ ಅವರು ಕೂಡ ಹೌದು. ಸೊ ಅವರು ಕೂಡ ಆಮೇಲೆ ನಮ್ಮ ಸಂತೋಷ್ ಕಾಪಿ ನಡ್ಕಾ ಇದ್ದಾರೆ. ಈ ಥರ ಅನೇಕ ಗಣ್ಯ ವ್ಯಕ್ತಿಗಳು ಕೂಡ ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸಿರುವಂಥದ್ದು. ಪ್ರಭಾಕರ್ ಹೆಗ್ಡೆ, ಉಜಿರೆಯ ಮಹಾವೀರ ಟೆಕ್ಸ್ಟೈಲ್ನ ಮಾಲಕ, ಮಹಾವೀರ ಗ್ರೂಪ್ಸ್ನ ಮಾಲಕ ಇರುವಂಥ ಪ್ರಭಾಕರ್ ಹೆಗ್ಡೆ ಇದ್ದಾರೆ. ಈ ಥರ ಅನೇಕ ವ್ಯಕ್ತಿಗಳು ಪ್ರತಿಯೊಬ್ಬರು ಕೂಡ ಇವತ್ತು ಶಿವ ಭಕ್ತಿಯಲ್ಲಿ ತಮ್ಮ ತಾವು ತೊಡಗಿಸಿರುವಂಥದ್ದು ನೋಡ್ತಾ ಇರ್ಬೋದು. ಎಲ್ಲರೂ ಕೂಡ ಬಹಳ ಭಕ್ತಿಯಿಂದ ಈ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾ ತಮ್ಮ ಒಂದು ಭಕ್ತಿಯನ್ನು ಈ ಮೂಲಕ ತೋರಿಸ್ತಾ ಇದ್ದಾರೆ, ತಮ್ಮ ಸೇವೆಯನ್ನು ಮಾಡ್ತಾ ಇದ್ದಾರೆ. BJP ಯುವ ಮೋರ್ಚಾ ಅಧ್ಯಕ್ಷ ಶಶಿಧರ್ ಶೆಟ್ಟಿ ಕೂಡ ಇದ್ದಾರೆ ಇಲ್ಲಿ. ಎಸ್, ನೋಡ್ತಾ ಇರ್ಬೋದು ತುದಿವರೆಗೆ ಪಾದಯಾತ್ರಿಗಳ
ತಂಡ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ಒಂದಲ್ಲ ಎರಡಲ್ಲ, ನೂರಾರು ಅಲ್ಲ, ಸಾವಿರಾರು ಸಂಖ್ಯೆಯಲ್ಲಿ ಈ ವರ್ಷ ಎಲ್ಲರೂ ಹೇಳ್ತಾ ಇದ್ದಾರೆ, ಈ ವರ್ಷ ಪ್ರತಿ ವರ್ಷಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿರುವಂಥದ್ದು. ಅಂದರೆ ಭಕ್ತರ ಸಂಖ್ಯೆ ಅಷ್ಟು ಹೆಚ್ಚಾಗಿದೆ ಅನ್ನುವಂಥಕ್ಕೆ ಇದೊಂದು ಜಸ್ಟ್ ಸಾಕ್ಷಿ ಅಷ್ಟೇ. ಈಗ ಹತ್ರ ಕನ್ಯಾಡಿ ಹತ್ರ ಬರ್ತಾ ಇದೆ ಈ ಒಂದು ಪಾದಯಾತ್ರೆ. 3:30 ಸಮಯ, ಸರಿಯಾಗಿ 3:30 ಈ ಒಂದು ಪಾದಯಾತ್ರೆ ಆರಂಭವಾಗಿತ್ತು. ಇದೀಗ ಈ ಪಾದಯಾತ್ರೆ ಹತ್ತಿರ ಕನ್ಯಾಡಿ ಹತ್ತಿರ ಬಂದಿರುವಂಥದ್ದು. ಇದೀಗ 4:20 ಆಗ್ತಾ ಬಂದಿದ್ದ ಸಮಯ. ಇನ್ನು ಕೆಲವೇ ಹೊತ್ತಲ್ಲಿ, ಇನ್ನು ಒಂದು ಅರ್ಧ ಗಂಟೆಯ ಒಳಗಡೆ ಸನ್ನಿಧಿ ತಲುಪುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ನೋಡ್ಬೋದು, ಅಲ್ಲಲ್ಲಿ ತಂಡವಾಗಿ ಎಲ್ಲರೂ ಕೂಡ ಬಹಳ ಭಕ್ತಿಯಿಂದ, ಯಾವುದೇ ಒಂದು ಬಿಸಿಲಿದೆ, ಸೆಕೆ ಇದೆ, ಕಷ್ಟ ಆಗ್ತಿದೆ ಅಂತ ಯಾವ ಭಾವನೆ ಕೂಡ ಅವ್ರ ಮುಖದಲ್ಲಿ ಕಾಣಿಸ್ತಾ ಇಲ್ಲ. ಎಲ್ಲರ ಮುಖದಲ್ಲಿ ಕೂಡ ಧನ್ಯತೆ ಕಾಣಿಸ್ತಾ ಇದೆ. ಓಕೆ, ಈ ಮೂಲಕ ನಾವು ಮಂಜುನಾಥನ ಸೇವೆಯನ್ನು ಮಾಡ್ತಾ ಇದ್ದೀವಿ, ಪಾದ ಸೇವೆಯನ್ನು ಮಾಡ್ತಾ ಇದ್ದೀವಿ. ಈ ಮೂಲಕನಾದರೂ ನಮ್ಮ ಕಷ್ಟ ಕಾರ್ಪಣ್ಯಗಳು ದೂರವಾಗಲಿ ಅನ್ನುವಂಥ ಅಚ್ಚರ ನಂಬಿಕೆ ಇಟ್ಕೊಂಡು ಪ್ರತಿಯೊಬ್ಬರು ಕೂಡ ಈ ಒಂದು ಪಾದಯಾತ್ರೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಭಾಗವಹಿಸ್ತಾ ಇದ್ದಾರೆ. ಗಣ್ಯರು ಅಂತ ಇಲ್ಲ, ಜನಸಾಮಾನ್ಯರು ಅಂತ ಇಲ್ಲ, ಎಲ್ಲರೂ ಕೂಡ ಇವತ್ತು ಮಂಜುನಾಥನ ಭಕ್ತರಾಗಿ ಈ ಒಂದು ಪಾದಯಾತ್ರೆಯಲ್ಲಿ ಪಾದ ಸೇವೆಯನ್ನು ಮಾಡ್ತಾ ಇದ್ದಾರೆ. ಶಾಸಕರಾಗಿರೋದು ಹರೀಶ್ ಪೂಂಜಾ ಆಗಿರ್ಬೋದು, ಇವರು ಇವತ್ತು ಬೆಳಗ್ಗೆ ಅಷ್ಟೇ ಧರ್ಮಸ್ಥಳದ ವಸ್ತು ಪ್ರದರ್ಶನ ಮಳಿಗೆಯನ್ನು ಉದ್ಘಾಟನೆ ಮಾಡಿದರು. ಇದೀಗ ಪಾದಯಾತ್ರೆಯಲ್ಲಿ ಕೂಡ ಭಾಗವಹಿಸಿ ತಮ್ಮ ಭಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ಪ್ರತಾಪ್ ಸಿಂಹ ನಾಯಕ್ ಆಗಿರ್ಬೋದು, ಆಮೇಲೆ ಉದ್ಯಮಿ ಶಶಿಧರ್ ಶೆಟ್ಟಿ ಬರೋಡ ಆಗಿರ್ಬೋದು, ಎಲ್ಲರೂ ಕೂಡ ಈ ಒಂದು ಪಾದಯಾತ್ರೆಯಲ್ಲಿ ಮಂಜುನಾಥನ ಭಕ್ತಿಗೆ ನಾವೆಲ್ಲರೂ ಕೂಡ ಭಕ್ತರು ಅನ್ನುವಂಥ ಒಂದು ನಂಬಿಕೆ ನೀಡಿಕೊಂಡು ಪಾದಯಾತ್ರೆಯಲ್ಲಿ ತಮ್ಮ ಪಾದ ಸೇವೆಯನ್ನು ಮಾಡ್ತಾ ಇರುವಂಥ ದೃಶ್ಯಾವಳಿ. ಇನ್ನು ವಿಶೇಷವಾಗಿ ಬರುವಂಥ ಪಾದಯಾತ್ರೆಗಳಿಗೆ ಅಲ್ಲಲ್ಲಿ ಕೆಲವರು ರುಡ್ ಸೆಟ್ಟವರಾಗಿರ್ಬೋದು, ಕಾಲೇಜಿಂದಾಗಿರ್ಬೋದು, ಎಲ್ಲರೂ ಕೂಡ ಸ್ವಯಂ ಪ್ರೇರಿತರಾಗಿ ಮಜ್ಜಿಗೆ ಕೊಡುವಂಥ ಕೆಲಸ ಆಗಿರ್ಬೋದು, ನೀರು ಮತ್ತು ಬೆಲ್ಲ ಕೊಡುವಂಥ ವ್ಯವಸ್ಥೆ ಎಲ್ಲ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಈ ಒಂದು ಪಾದಯಾತ್ರೆಗಳು ಬಾಯಾರಿ ಬಂದಾಗ ಅಥವಾ ಅವರಿಗೆ ಆಯಾಸ ಆದಾಗ ಆ ಒಂದು ಆಯಾಸವನ್ನು ಹಿಗ್ಗಿಸ್ಕೋಸ್ಕರ ಅಲ್ಲಲ್ಲಿ ಪಾನೀಯವನ್ನು ಕೂಡ ಇಟ್ಟಿರುವಂಥದ್ದು ಕೂಡ ನೀವು ನೋಡ್ತಾ ಇರ್ಬೋದು. ಅದೆಲ್ಲವೂ ಕೂಡ ಸ್ವಯಂ ಪ್ರೇರಿತರಾಗಿ ಮಾಡುವಂಥ ಸೇವೆ ಇದು. ಮಜ್ಜಿಗೆ ಆಗಿರ್ಬೋದು, ನೀರು, ಆಮೇಲೆ ಬೆಲ್ಲವನ್ನು ಕೊಡುವ ಮೂಲಕ ಈ ಒಂದು ಪಾದಯಾತ್ರೆಗಳಿಗೆ ಅವರ ಆಯಾಸ ತಣಿಸುವಂಥ ಕೆಲಸವನ್ನು ಕೂಡ ಅನೇಕ ಮಂದಿ ಸ್ವಯಂ ಸೇವಕರು ಸ್ವಯಂ ಪ್ರೇರಿತರಾಗಿ ಮಾಡ್ತಾ ಇರುವಂಥದ್ದು.
ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಸಾಗ್ತಾ ಇರುವಂತಹ ಪಾದಯಾತ್ರೆಗಳ ದಂಡು ಇದೀಗ ಶ್ರೀ ಕ್ಷೇತ್ರ ಕನ್ಯಾಡಿಯ ಸಮೀಪಕ್ಕೆ ತಲುಪಿರುವಂಥದ್ದು. ಜೊತೆಗೆ ಕನ್ಯಾಡಿಯಲ್ಲಿ ಸೇವಾ ಭಾರತಿ ಅವರಿಂದ ಪಾನೀಯದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಅಲ್ಲಿಂದ ಇದೀಗ ಕನ್ಯಾಡಿಯ ಶಾಲೆಯ ಮುಂಭಾಗದಿಂದ ಸಾಗ್ತಾ ಇದ್ದಾವೆ. ಕನ್ಯಾಡಿ ಶಾಲೆಯ ಮುಂಭಾಗದಲ್ಲಿ ಸಾಗಿ ತದಬಳಿಕ ಶ್ರೀ ಕ್ಷೇತ್ರ ಧರ್ಮಸ್ಥಳದತ್ತ ಸಾಗುವಂಥದ್ದು ಈಗಾಗಲೇ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು. ಇದರ ಮುಖ ಅಂದರೆ ಸಾಲಿನ ಮುಖ ಈಗಾಗಲೇ ನೇತ್ರಾವತಿಯನ್ನು ದಾಟಿದೆ ಅನ್ನುವಂಥ ಮಾಹಿತಿಗಳು ನಮಗೆ ಲಭ್ಯವಾಗ್ತಾ ಇದೆ. ಅದರ ಜೊತೆಗೆ ಒಂದು ಸಾಲಿನ ಬಾಲ ಇನ್ನೂ ಕೂಡ ಉಜಿರೆಯ ಸಿದ್ಧವನಕ್ಕಿಂತಲೂ ಹಿಂದಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು. ಈಗಾಗಲೇ ತಾವು ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದತ್ತ ಒಂದು ಭಕ್ತಿಯ ನಡಿಗೆ ಸಾಗ್ತಾ ಇದೆ ಅನ್ನುವಂಥದ್ದು. ಸಹಸ್ರ ಜನರು ಒಂದಾಗಿ ಈ ಲಕ್ಷ ದೀಪೋತ್ಸವದ ಮೊದಲ ದಿನ ಈ ಬಾರಿ 13ನೇ ವರ್ಷದ ಪಾದಯಾತ್ರೆಗೆ ಯಾವ ರೀತಿಯಾಗಿ ಸಜ್ಜಾಗಿದ್ದಾರೆ ಅನ್ನುವಂಥದ್ದು, ಜೊತೆಗೆ ಯಾವ ರೀತಿಯಾಗಿ ಸಾಗ್ತಾ ಇದ್ದಾರೆ ಅನ್ನುವಂತಹ ವೈಭವಪೂರ್ಣ ಕ್ಷಣಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸಮೀಪದಲ್ಲಿರ್ತಕ್ಕಂತಹ ಕನ್ಯಾಡಿಯ ಶಾಲೆಯ ಸಮೀಪದಲ್ಲಿ ಈ ಒಂದು ಭಕ್ತಿಯ ನಡಿಗೆ ಇದೀಗ ಸಾಗ್ತಾ ಇದೆ. ಕನ್ಯಾಡಿ ಸೆಕೆಂಡ್ ಅಂದರೆ ಧರ್ಮಸ್ಥಳಕ್ಕಿಂತ ಸುಮಾರು 3 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಕನ್ಯಾಡಿ ಸೆಕೆಂಡ್ ಶಾಲೆಯ ಮುಂಭಾಗದ ದೃಶ್ಯಗಳನ್ನು ಈಗ ತಾವು ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಡ್ರೋನ್ ವಿಜುವಲ್ಸನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಸುದ್ದಿ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಡ್ರೋನ್ ಶಾಟ್ಸ್ಗಳನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಹಸಿರಿನ ನಡುವೆ ಸಾಗ್ತಾ ಇರುವಂತಹ ಭಕ್ತರ ದಂಡನ್ನು ತಾವೀಗ ನೋಡ್ತಾ ಇದ್ದೀರಿ. ಬಹಳಷ್ಟು ಉದ್ದನೆಯ ಸಾಲಿನಲ್ಲಿ ಸಾಗ್ತಾ ಇರುವಂತಹ ಭಕ್ತರ ದಂಡನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಈಗಾಗಲೇ ಭಕ್ತರ ದಂಡು ನೇತ್ರಾವತಿಯನ್ನು ತಲುಪಿದೆ ಅನ್ನುವಂಥ ಮಾಹಿತಿಗಳು ನಮಗೆ ಲಭ್ಯವಾಗ್ತಾ ಇದೆ. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಈ ಒಂದು ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾ ಇರುವಂತಹ ಭಕ್ತರು ಇದೀಗ ನೇತ್ರಾವತಿಯನ್ನು ಕೂಡ ತಲುಪಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು. ಭಕ್ತರೆಲ್ಲರೂ ಕೂಡ ಒಂದಾಗಿ ಸಾಗ್ತಾ ಇದ್ದಾರೆ, ಒಬ್ಬರು ಹಿಂದೆ ಒಬ್ಬರು ಮುಂದೆ. ಆದರೆ ಬಹಳಷ್ಟು ಜನ ಇನ್ನೂ ಕೂಡ ಸಹಸ್ರ ಸಂಖ್ಯೆಯಲ್ಲಿ ಬರ್ತಾ ಇರುವಂತಹ ಪಾದಯಾತ್ರಿಗಳ ದಂಡು ಈಗಾಗಲೇ ನೇತ್ರಾವತಿಯನ್ನು ತಲುಪಿರುವಂಥದ್ದು. ಇದೀಗ ನಾವು ತಲುಪುವಂಥ ಕ್ಷೇತ್ರ ಶ್ರೀ ಕ್ಷೇತ್ರ ಕನ್ಯಾಡಿ, ಶ್ರೀರಾಮನ ಕ್ಷೇತ್ರವಾಗಿರುವಂತಹ ಕನ್ಯಾಡಿ ಕ್ಷೇತ್ರದತ್ತ ತಾವೀಗ ತಲುಪ್ತಾ ಇರುವಂಥದ್ದು. ಕನ್ಯಾಡಿ ಕ್ಷೇತ್ರವನ್ನು ದಾಟಿ ಪಾದಯಾತ್ರೆಗಳ ದಂಡು ಮುಂದಡಿ ಇಟ್ಟಿದೆ ಅನ್ನುವಂತಹ ಮಾಹಿತಿಗಳಿದ್ದಾವೆ. ಈಗಾಗಲೇ ಡ್ರೋನ್ ವಿಜುವಲ್ಸ್ಗಳಲ್ಲಿ ತಾವೀಗ ನೋಡ್ತಾ ಇದ್ದೀರಿ. ಅದ್ಭುತವಾದಂತಹ ರಮ್ಯ ಮನೋಹರವಾದಂತಹ ದೃಶ್ಯಾವಳಿಗಳನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಇದೀಗ ಶ್ರೀ ಕ್ಷೇತ್ರ ಕನ್ಯಾಡಿಯ ಒಂದು ಕನ್ಯಾಡಿಯ ರಾಮನ ಮಂದಿರ ಅಥವಾ ರಾಮನ ಕ್ಷೇತ್ರ ಏನಿದೆ, ಆ ಒಂದು ರಾಮಕ್ಷೇತ್ರ ನಿತ್ಯಾನಂದ ನಗರ ಅಂತ ಕರೆಯಲ್ಪಡುವಂತಹ ಈ ಒಂದು ಪ್ರದೇಶದಲ್ಲಿ ನಾವಿದ್ದೇವೆ. ಶ್ರೀರಾಮ ಕ್ಷೇತ್ರದ ಸಮೀಪದಲ್ಲಿ ನಾವಿದ್ದೇವೆ. ಪಕ್ಕದಲ್ಲಿ ಶ್ರೀರಾಮ ಕ್ಷೇತ್ರ, ಎದುರು ಭಾಗದಲ್ಲಿ ನಡೆಯುತ್ತಿರುವಂತಹ, ಎದುರು ಭಾಗದಲ್ಲಿ ಕಾಲ್ನಡಿಗೆಯಲ್ಲಿ ಹೊರಟಿರುವಂತಹ ಬೃಹತ್ ಭಕ್ತರ ದಂಡನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಈಗಾಗಲೇ ಪಾದಯಾತ್ರೆಗಳ ದಂಡು ಕನ್ಯಾಡಿಯನ್ನು ದಾಟಿ ರಾಮಕ್ಷೇತ್ರವನ್ನು ದಾಟಿ ಮುಂದೆ ಹೋಗ್ತಾ ಇರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ರಿ. ಶ್ರೀರಾಮ ಕ್ಷೇತ್ರವನ್ನು ತಲುಪಿದ್ದೇವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶ್ರೀ ಧರ್ಮಸ್ಥಳ ಮಂಜುನಾಥನ ಕ್ಷೇತ್ರವನ್ನು ತಲುಪಲಿಕ್ಕಿದೆ. ಬಹಳ ವೈಭವಪೂರ್ಣವಾಗಿ ನಡೆಯುತ್ತಿರುವಂತಹ ಈ ಒಂದು ಪಾದಯಾತ್ರೆಯಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಆಗಮಿಸ್ತಾ ಇರುವಂತಹ ಭಕ್ತರ ದಂಡನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಅವರೆಲ್ಲರೂ ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸ್ತಾ ಇರುವಂಥದ್ದು ಡ್ರೋನ್ ದೃಶ್ಯಾವಳಿಯ ಮೂಲಕ, ಎಕ್ಸ್ಕ್ಲೂಸಿವ್ ಆಗಿ ಡ್ರೋನ್ ದೃಶ್ಯಾವಳಿಯ ಮೂಲಕ ಈ ವೈಭವದ ಕ್ಷಣಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಡ್ರೋನ್ ದೃಶ್ಯಾವಳಿಯ ಮೂಲಕ ವೈಭವದ ಕ್ಷಣಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಬಹಳ ಸುಂದರವಾದಂತಹ ಪರಿಸರದ ನಡುವೆ ಸಾಗ್ತಾ ಇರುವಂತಹ ಭಕ್ತರ ದಂಡನ್ನು ಕೂಡ ತಾವು ಗಮನಿಸ್ತಾ ಇದ್ರಿ. ಭಕ್ತರೆಲ್ಲರೂ ಕೂಡ ಓಂ ನಮಃ ಶಿವಾಯ ಅನ್ನುವಂತಹ ತಾರಕ ಮಂತ್ರವನ್ನು ಪಠಿಸುತ್ತಾ ಶ್ರೀ ಕ್ಷೇತ್ರ ಧರ್ಮಸ್ಥಳದತ್ತ ಸಾಗ್ತಾ ಇರುವಂಥದ್ದನ್ನು ತಾವೀಗ ಗಮನಿಸ್ತಾ ಇರುವಂಥದ್ದು. ಶ್ರೀ ಕ್ಷೇತ್ರ ಧರ್ಮಸ್ಥಳದತ್ತ ಸಾಗ್ತಾ ಇರುವಂತಹ ವೈಭವಪೂರ್ವ ಕ್ಷಣವನ್ನು ತಾವೀಗ ಮೆಲುಕು ಹಾಕ್ತಾ ಇದ್ರಿ.
ಎಸ್, ಇದೀಗ ಡ್ರೋನ್ ದೃಶ್ಯಾವಳಿಯ ಮೂಲಕ ತಾವೀಗ ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ಸಾಗ್ತಾ ಇದೆ ಪಾದಯಾತ್ರೆಗಳ ದಂಡು ಯಾವ ರೀತಿಯಾಗಿ ಸಾಗ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಬಹಳ ವೈಭವಪೂರ್ಣ ಕ್ಷಣಗಳಿಗೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇರುವಂಥದ್ದು. ಬಹಳ ಅದ್ಭುತವಾದಂತಹ ಕ್ಷಣಗಳನ್ನು ತಾವೀಗ ಮೆಲುಕು ಹಾಕ್ತಾ ಇದ್ದೀರಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಯುವತಿಯರು ಕೂಡ ಹೆಜ್ಜೆ ಹಾಕ್ತಾ ಇರುವಂಥದ್ದು ಮಂಜುನಾಥನೆಡೆಗೆ ನಮ್ಮ ನಡಿಗೆ ಅನ್ನುವಂತಹ ಧ್ಯೇಯವಾಕ್ಯದೊಂದಿಗೆ ಯುವತಿಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಜ್ಜೆ ಹಾಕ್ತಾ ಇದ್ದಾರೆ ಅಂತ ಹೇಳ್ಬೋದು. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಯುವತಿಯರು ಹೆಜ್ಜೆ ಹಾಕ್ತಾ ಇರುವಂತಹ ಅಪೂರ್ವ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ. ಆ ಎಲ್ಲ ಅದ್ಭುತ ಕ್ಷಣಗಳನ್ನು ತಾವು ನೋಡ್ತಾ ಇದ್ದೀರಿ. ದೀಪೋತ್ಸವ, ಇದಕ್ಕೆ ಪಾದಯಾತ್ರೆ ಆಗ್ಲೇ 3:30 ಗಂಟೆ ಶುರುವಾಗಿರುವಂಥದ್ದು. ಇದೀಗ ಒಬ್ರು ತಾತ ಇದ್ದಾರೆ. ಎಲ್ಲಿಂದ ಬಂದಿದ್ದೀರಾ? ಒಲ್ಪರ್ದು ಬಂದಿದ್ದಾರೆ. ಶುರು ಮಂತಿನ ಜನಾರ್ದನ ಸ್ವಾಮಿ ಇದ್ದೇನಾ? ಎಷ್ಟು ವರ್ಷದಕ್ಕ ಬರಂದಿಲ್ಲ ಈ ಒಂದು ಪಾದಯಾತ್ರೆಗೆ? 13 ವರ್ಷ ಶುರುವಾದ 13 ವರ್ಷ ಅಂಡ್ ವಾ, ಕಳೆದ 13 ವರ್ಷದಿಂದ ಈ ಒಂದು ಪಾದಯಾತ್ರೆ ಆರಂಭವಾಗಿತ್ತು. ಆವತ್ತಿನಿಂದ ಇವತ್ತಿನವರೆಗೆ 13 ವರ್ಷ ಆಗಿದೆ. ಇವತ್ತು ಕೂಡ ಇವರು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಅದು ಕೂಡ ನೋಡ್ಬೋದು, ಬರೀಗಾಲಲ್ಲಿ ಚಪ್ಪಲಿ ಕೂಡ ನಾನಾದ್ರೂ ಶೂ ಹಾಕೊಂಡಿದ್ದೀನಿ, ಅವರು ಬರೀಗಾಲಿದ್ದಾರೆ. ಎಷ್ಟು ಭಕ್ತಿ ಇಂಚಿನ ಮಂಜುನಾಥ ಎಷ್ಟು ಭಕ್ತಿ ಉಂಟು? ಭಕ್ತಿ ದೇವರ ಭಕ್ತಿ, ಮಂಜುನಾಥನ ಭಕ್ತಿ, ಅನ್ನಪ್ಪನ ಭಕ್ತಿ ಫೋರ್ ಜಾಸ್ತಿ ಅದು ನಂಗೆ ನನ್ನ ಬರ ಆಯ್ತಿಲ್ಲ ಪ್ರಯಾಣ ಅದು ಫೋರ್ ಜಾಸ್ತಿ. ಹಾಂ 13 ಫಸ್ಟ್ ಅದು 13 ವರ್ಷ, ಇವರು 13 ವರ್ಷ ಉಂಟು. ಒಂದು ಜನಕ್ಕೆ ಏನೋಡು ಹಾಕೊಂಡು 13 ವರ್ಷದ ಬರೋದಿಲ್ಲ. 13 ವರ್ಷಗೂ ಭಕ್ತರ ಸಂಖ್ಯೆ ಎಷ್ಟು ಜಾಸ್ತಿ ಅವನು ಮುಲ್ಪ ಎತ್ತೇನೆ ಎಂಗಳ ಸಂಖ್ಯೆ ಜಾಸ್ತಿ ಉಂಟು. ಎಂಕಲ ಸಂಖ್ಯೆನೇ ಜಾಸ್ತಿ ಉಂಟು. ತುಂಬ 14 ಜನ, ಇನ್ನು 75 ಜನ ಎಂಗಳ ಗಾಡಿ 75 ಜನ ಹೋಗಿದೆ. ಹಾಂ 75 ಸಾವಿರ. ಹಾಂ 4 ಕೊಕ್ಕರಾಡಿ ಬೇರೆ ತುರುಕಿರಿ ಸಾವಿರ. ಖುಷಿ ನೋಡ್ಬೋದು. ಈ ಒಂದು ಅಷ್ಟು ವಯಸ್ಸಾದ್ರೂ ಕೂಡ ಎಂತಹ ಉತ್ಸಾಹ ಇದೆ ಅಂತ ಈಗ ನೋಡ್ಬೋದು. ಈಗ ಈ ಒಂದು ಕನ್ಯಾಡಿ ಹತ್ತಿರ ಬಂದಂತಹ ಈ ಒಂದು ಪಾದಯಾತ್ರಿಗಳಿಗೆ ಪಾನೀಯ ವ್ಯವಸ್ಥೆ ಕೂಡ ಇರುವಂತದ್ದು. ಮಜ್ಜಿಗೆ ಆಗಿರ್ಬೋದು, ನೀರು ಎಲ್ಲವೂ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಎಲ್ಲರೂ ಕೂಡ ತಮ್ಮ ಆಯಾಸವನ್ನ ಈ ಮೂಲಕ ತಣಿಸ್ತಾ ಇದ್ದಾರೆ. ಒಂದು ಕಡೆ ಭಕ್ತಿ ಇದ್ರೂ ಕೂಡ ಇನ್ನೊಂದು ಕಡೆ ಈ ಸೂರ್ಯನ ತಾಪಕ್ಕೆ ಅದೆಷ್ಟೋ ಮಂದಿ ಕೂಡ ಬಳಲುವಂತಹ ಸಾಧ್ಯತೆ ಇರುವಂತ. ಅದಕ್ಕೋಸ್ಕರ ಎಲ್ಲರೂ ಕೂಡ ಸ್ವಯಂ ಪ್ರೇರಿತರಾಗಿ ಈ ಒಂದು ಇವತ್ತು ಪಾನೀಯವನ್ನು ಕೊಡುವಂಥದ್ದು. ಸರ್ ನಮಸ್ತೆ. 13ನೇ ವರ್ಷದ ಪಾದಯಾತ್ರೆ, ನೀವು ಎಷ್ಟು ವರ್ಷದ ಈ ಸೇವೆಯನ್ನು ಮಾಡ್ತಾ ಇದ್ದೀರಿ? 8 ವರ್ಷ ಆಯ್ತು. ಹೌದು. ಸೊ ನಿಮ್ಮ ತಂಡದ ಹೆಸರು? ನಮ್ಮ ಯಶಸ್ವಿ ಯಾತ್ರಾ ಅಂತ ನಮ್ಮ ತಂಡ ಇದೆ. ಲಾಡ್ಜಿಂಗ್ ಇದೆ ನಮ್ದು, ಯಾತ್ರಾ ಲಾಡ್ಜ್ ಇದೆ, ಯಶಸ್ವಿ ಯಾತ್ರಾ ಇದೆ. ಸೊ ಯಶಸ್ವಿ ಯಾತ್ರಾ ಲಾಡ್ಜ್ ಇಂದ ಈ ಒಂದು ಪಾನೀಯವನ್ನ ಇಲ್ಲಿರುವಂತಹ ಪಾದಯಾತ್ರೆ ಕೊಡ್ತಾ ಇರುವಂತದ್ದು. ಅದು ಕೂಡ ಬಹಳ ವಿಶೇಷವಾಗಿ ಗಸಗಸೆ ಮತ್ತು ಲೆಮನ್ ಜ್ಯೂಸ್ ಹಾಕಿರುವಂಥದ್ದು. ಎಲ್ಲರೂ ಕೂಡ ಒಂದು ತಂಪಾಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಲೆಮನ್ ಜ್ಯೂಸ್ ಅನ್ನು ಮಾಡಿ ಕೊಡ್ತಾ ಇದ್ದಾರೆ. ಎಷ್ಟು ಖುಷಿ ಆಗ್ತದೆ, ಎಷ್ಟು ಒಂದು ಆತ್ಮ ನಿಮಗೊಂದು ನಮಗೆ ತುಂಬಾ ಸಾರ್ಥಕ ಆಗಿದೆ ಮೇಡಮ್. ನಮಗೆ ಸೇವಾ ಭಾವನೆ ಧರ್ಮಸ್ಥಳ ಅಂದ್ರೆ ತುಂಬಾ ಅಭಿಮಾನ ಇದೆ, ಒಂದು ಒಳ್ಳೆ ಖುಷಿಯಾಗಿದೆ ತುಂಬಾ.
ಓಕೆ ಅಜ್ಜ, ಎಲ್ಲಿಂದ ಬಂದಿದ್ದೀರಾ? ನಾವು ದಾವಣಗೆರೆ. ದಾವಣಗೆರೆಯಿಂದ. ನೀವು ಪಾದಯಾತ್ರೆ ಮಾಡ್ತಾ ಇದ್ದೀರಾ? ನಾವು ವರ್ಷ ಬರ್ತೇವೆ ರೀ. ಇಲ್ಲಿಂದ ಧರ್ಮಸ್ಥಳ ಬರ್ತೇವೆ, ಇಲ್ಲಿಂದ ವಾಪಸ್ ಹೋಗ್ತೀರಾ? ಈಗ ಅಲ್ಲಿಗೆ ಹೋಗಿ. ಎಷ್ಟು ವರ್ಷ ನೀವು ಬರ್ತಾ ಇರೋದು? ನಾವು 3 ವರ್ಷದಿಂದ ಬರ್ತಾ ಇದ್ದೀವಿ. ಓಕೆ ಓಕೆ. ಅಕ್ಲೆ ಕೊಡ್ತು ಜದ ಆಂಡ ಆರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದತ್ತ ಸಾಗ್ತಾ ಇರುವಂತಹ ಪಾದಯಾತ್ರೆಗಳ ದಂಡು ಇದೀಗಾಗಲೇ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಈಗಾಗಲೇ ನೇತ್ರಾವತಿಯ ಸ್ನಾನಘಟ್ಟವನ್ನು ದಾಟಿ ಮುನ್ನುಗ್ಗಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ನಮ್ಮ ವಾಹನವೂ ಕೂಡ ನೇತ್ರಾವತಿಯ ಸೇತುವೆಯ ಬಳಿಗೆ ಈಗ ಸಾಗ್ತಾ ಇರುವಂಥದ್ದು. ಬಹಳ ವಿಶೇಷವಾಗಿ ಆ ವೈಭವಯುತ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ದೊಂಡೋಲೆ ಕ್ರಾಸ್ ಅಥವಾ ನೇತ್ರನಗರ ಅನ್ನುವಂಥದ್ದು ನೇತ್ರಾವತಿಯ ಸೇತುವೆಯ ಬಳಿಯ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರಮ ಪವಿತ್ರ ನದಿಯಾದಂತಹ ನೇತ್ರಾವತಿಯ ಆ ಒಂದು ನದಿಯ ತಟದಲ್ಲಿ ಈಗ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ನೇತ್ರಾವತಿಯ ನದಿಯ ತಟದ ದೃಶ್ಯಾವಳಿಗಳನ್ನು ಕೂಡ ತಾವು ಈಗ ಗಮನಿಸ್ತಾ ಇದ್ದೀರಿ. ಬಹಳ ವೈಭವ ಪೂರ್ವವಾದಂಥ ಕ್ಷಣಗಳು. ನೇತ್ರಾವತಿಯ ಸೇತುವೆಯ ಮೇಲ್ಭಾಗದಲ್ಲಿ ಸಾಗ್ತಾ ಇರುವಂತಹ ಯಾತ್ರಾರ್ಥಿಗಳ ಬೃಹತ್ ದಂಡನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಅದರ ಜೊತೆಗೆ ಈ ಮೂಲಕ ಡ್ರೋನಿನ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಅನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಬಹಳ ವೈಭವ ಪೂರ್ಣವಾದಂತಹ ಕ್ಷಣಗಳು. ನೇತ್ರಾವತಿಯ ಆ ಒಂದು ಸೇತುವೆಯ ಮೇಲ್ಭಾಗದಲ್ಲಿಯೂ ಕೂಡ ಪಾದಯಾತ್ರೆಗಳು ಸಾಗ್ತಾ ಇರುವಂಥದ್ದು. ಜೊತೆಗೆ ಅಲ್ಲಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಸಾಗ್ತಾ ಇರುವಂತಹ ಪಾದಯಾತ್ರೆಗಳು ಇದೀಗ ಇನ್ನೇನು ಕೆಲವು ನಿಮಿಷಗಳಲ್ಲಿ ಧರ್ಮಸ್ಥಳವನ್ನು ತಲುಪಲಿಕ್ಕಿದ್ದಾರೆ. ಆ ಧರ್ಮಸ್ಥಳವನ್ನು ತಲುಪುವಂತಹ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಧರ್ಮಸ್ಥಳವನ್ನು ತಲುಪುವಂತಹ ಕ್ಷಣವನ್ನು ಕೂಡ ನಿಮಗೆ ಕಟ್ಟಿಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಇದೀಗಾಗಲೇ ನೇತ್ರಾವತಿಯ ನೇತ್ರಾನಗರ ಅಥವಾ ದೊಂಡೋಲೆ ಕ್ರಾಸ್ ಅಂತ ಏನು ಕರೆಯಲ್ಪಡುತ್ತದೆ, ದೊಂಡೋಲೆ ಕ್ರಾಸಿನ ಆ ಒಂದು ಸಮೀಪದಲ್ಲಿ ಈಗಾಗಲೇ ಈ ಒಂದು ಪಾದಯಾತ್ರೆಗಳ ದಂಡಿರುವಂಥದ್ದು. ಈಗಾಗಲೇ ಪಾದಯಾತ್ರೆಗಳ ದೊಂಡೋಲೆಯ ಕ್ರಾಸ್ನ ಸಮೀಪದಲ್ಲಿರ್ತಕ್ಕಂಥದ್ದು. ತದಬಳಿಕ ಇದೀಗ ನೇತ್ರಾವತಿ ಸೇತುವೆಯ ಮೇಲ್ಭಾಗದ ದೃಶ್ಯಾವಳಿಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ನೇತ್ರಾವತಿ ಸೇತುವೆಯ ಮೇಲ್ಭಾಗದ ದೃಶ್ಯಾವಳಿಯನ್ನು ಕೂಡ ತಾವು ಈಗ ಗಮನಿಸ್ತಾ ಇದ್ದೀರಿ. ನೇತ್ರಾವತಿ ಸೇತುವೆಯ ಮೇಲ್ಭಾಗದಲ್ಲಿ ಆ ಪಾದಯಾತ್ರೆಗಳ ದಂಡು ಸಾಗ್ತಾ ಇರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಇನ್ನೂ ಕೂಡ ಅಂದರೆ ಸಹಸ್ರ ಸಂಖ್ಯೆಯಲ್ಲಿ ಹೊರಟಿರುವಂತಹ ಪಾದಯಾತ್ರೆಗಳ ದಂಡು ಇದೀಗಾಗಲೇ ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನು ಸಮೀಪಿಸ್ತಾ ಇದ್ದಾರೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಅವರು ತಲುಪಲಿಕ್ಕಿದ್ದಾರೆ ಅನ್ನುವಂಥ ಮಾಹಿತಿಗಳು ನಮಗೆ ಲಭ್ಯವಾಗ್ತಾ ಇದೆ.
ಈಗಾಗಲೇ ನೇತ್ರಾವತಿಯ ಪವಿತ್ರ ತಟವನ್ನು ದಾಟಿ ನೇತ್ರಾವತಿಯ ಒಂದು ಸ್ನಾನಘಟ್ಟದ ಸಮೀಪಕ್ಕೆ ನಾವೆಲ್ಲರೂ ಕೂಡ ತೆರಳುತ್ತಾ ಇರುವಂಥದ್ದು. ಬಹಳ ವೇಗವಾಗಿ ಸಾಗ್ತಾ ಇರುವಂತಹ ಆ ಪಾದಯಾತ್ರೆಗಳ ದಂಡು ಸಾಗ್ತಾ ಇರುವಂತಹ ವೇಗ ಮತ್ತು ಅವರಲ್ಲಿರುವಂತಹ ಉತ್ಸಾಹವನ್ನು ತಾವೀಗ ಗಮನಿಸ್ತಾ ಇದ್ರಿ. ಬಹಳ ವೈಭವಪೂರ್ಣವಾದಂತಹ ಒಂದು ಪಾದಯಾತ್ರೆಯ ಕ್ಷಣವನ್ನು ತಾವೀಗ ಮೆಲುಕು ಹಾಕ್ತಾ ಇದ್ರಿ. ಕೆಲವರು ಜಾಗಿಂಗ್ನ ರೂಪದಲ್ಲಿ ಓಟವನ್ನು ಓಡುವ ಮೂಲಕ ಈ ಒಂದು ಪಾದಯಾತ್ರೆಯಲ್ಲಿ ತಾವು ವೇಗವಾಗಿ ತಲುಪಬೇಕು ಅನ್ನುವಂತಹ ಜಿದ್ದಿಗೆ ಬಿದ್ದವರಂತೆ ಬರ್ತಾ ಇದ್ದಾರೆ. ಮತ್ತೆ ಕೆಲವರು ನಿಧಾನಗತಿಯಲ್ಲಿ ನಮ್ಮ ನಡಿಗೆ ಸ್ವಾಮಿ ಎಡೆಗೆ ಅನ್ನುವಂತಹ ಧ್ಯೇಯವಾಕ್ಯದೊಂದಿಗೆ ತನ್ನ ನಡಿಗೆಯನ್ನು ಸ್ವಾಮಿಯತ್ತ ಕೊಂಡೊಯ್ಯುವುದಷ್ಟೇ ಉದ್ದೇಶ ಅನ್ನುವಂತಹ ರೀತಿಯಲ್ಲಿ ಅವರೀಗ ಸಾಗ್ತಾ ಇರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ರಿ. ಬಹಳ ವೈಭವಪೂರ್ಣ ದೃಶ್ಯಾವಳಿಗೆ ತಾವೆಲ್ಲರೂ ಕೂಡ ಈಗ ಸಾಕ್ಷಿ ಆಗ್ತಾ ಇದ್ರಿ. ನೇತ್ರಾವತಿಯ ಪವಿತ್ರ ತಟದತ್ತ ಅಂದರೆ ಸ್ನಾನಘಟ್ಟದತ್ತ ಇದೀಗಾಗಲೇ ಪಾದಯಾತ್ರೆಗಳ ದಂಡು ಬಂದಿರುವಂಥದ್ದು. ಇವರೆಲ್ಲರ ಒಂದು ಸುರಕ್ಷತೆಗಾಗಿ ಇಡೀ ಉಜಿರೆಯಿಂದ ಧರ್ಮಸ್ಥಳದ ತನಕವೂ ಕೂಡ ಮಾರ್ಗದ ಮಧ್ಯದಲ್ಲಿ ವಾಹನ ಓಡಾಟಕ್ಕೆ ಮತ್ತು ಪಾದಯಾತ್ರೆಗಳ ಓಡಾಟಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಈಗಾಗಲೇ ಬಹಳ ದೊಡ್ಡ ಕೆಲಸವನ್ನು ಮಾಡ್ತಿರುವಂಥವರು ಶೌರ್ಯ ತಂಡದವರ ಮೂಲಕ ಬಹಳ ದೊಡ್ಡ ಕೈಂಕರ್ಯ ನಡೀತಾ ಇದೆ. ಬಹಳ ವಿಶೇಷವಾದಂತಹ ಕಾರ್ಯ ನಡೀತಾ ಇದೆ. ಈಗಾಗಲೇ ನೇತ್ರಾವತಿಯ ಸ್ನಾನಘಟ್ಟದ ಬಳಿ ನಾವು ಇದ್ದೇವೆ. ಇಲ್ಲಿಯ ವ್ಯಾಪಾರಸ್ಥರೆಲ್ಲರೂ ಕೂಡ ಬಂದಂಥವರಿಗೆಲ್ಲರಿಗೂ ಕೂಡ ವಿಶೇಷವಾದಂಥ ಪಾನೀಯದ ವ್ಯವಸ್ಥೆಗಳನ್ನು ಕಲ್ಪಿಸಿರುವಂಥದ್ದು. ಅಲ್ಲಿಂದ ಮುಂದೆ ನಮಗೆ ಸಿಗುವಂಥದ್ದು ಶಾಂತಿವನದತ್ತವರು ಕೂಡ ಬಹಳ ವಿಶೇಷವಾದಂಥ ಪಾನೀಯದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈಗಾಗಲೇ ನಾವೆಲ್ಲರೂ ಕೂಡ ನೇತ್ರಾವತಿಯ ಪವಿತ್ರ ತಟವನ್ನು ದಾಟಿ ಶ್ರೀ ಕ್ಷೇತ್ರ ಧರ್ಮಸ್ಥಳದತ್ತ ಹೋಗ್ತಾ ಇರುವಂತಹ ದೃಶ್ಯಾವಳಿಗಳಂತೂ ಕೂಡ ತಾವು ಗಮನಿಸ್ತಾ ಇದ್ರಿ. ಬಹಳ ದೊಡ್ಡ ಸಂಖ್ಯೆಯ ಪಾದಯಾತ್ರೆಗಳ ದಂಡು ಈಗಾಗಲೇ ಶಾಂತಿವನದ ತನಕವೂ ಕೂಡ ಬಂದಿರುವಂಥದ್ದು. ಶಾಂತಿವನದ ಇಡೀ ತಂಡದಿಂದ ಈಗಾಗಲೇ ಅಲ್ಲಿ ಪಾನೀಯದ ವ್ಯವಸ್ಥೆಗಳನ್ನು ಕಲ್ಪಿಸಿರುವಂಥದ್ದನ್ನು ಕೂಡ ತಾವು ಈಗ ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಪಾನೀಯದ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ಈಗಾಗಲೇ ನಾವು ಉಜಿರೆಯಿಂದ ಒಂದು ಶಾಂತಿವನದ ತನಕವೂ ಕೂಡ ಬಂದಾಗಲೂ ಕೂಡ ಅಲ್ಲಲ್ಲಿ ಪಾನೀಯದ ವ್ಯವಸ್ಥೆಗಳು ಬಹಳ ಮುಖ್ಯವಾಗಿ ಕನ್ಯಾಡಿಯ ಸೇವಾಧಾಮದವರು ಇರ್ಬೋದು, ಪಜಿರಡ್ಕದ ಸಮೀಪದಲ್ಲಿರ್ಬೋದು, ಉಜಿರೆಯ ಪೇಟೆಯಲ್ಲಿರ್ಬೋದು, ಸಿದ್ದವನ ಸಮೀಪದಲ್ಲಿರ್ಬೋದು, ಓಷನ್ ಪರ್ನ ಸಮೀಪದಲ್ಲಿರ್ಬೋದು, ಎಲ್ಲ ಕಡೆಯೂ ಕೂಡ ಪಾನೀಯದ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿತ್ತು. ಅದರ ಜೊತೆಗೆ ನೇತ್ರಾವತಿಯ ಸ್ನಾನಘಟ್ಟದ ಸಮೀಪದ ವ್ಯಾಪಾರಸ್ಥರೆಲ್ಲ ಸೇರಿಕೊಂಡು ಅಲ್ಲಿಯ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಅಲ್ಲೊಂದು ಪಾನೀಯದ ವ್ಯವಸ್ಥೆಯನ್ನು ಕಲ್ಪಿಸಿದರು. ಅದಕ್ಕಿಂತ ಸುಮಾರು 100 ರಿಂದ 200 ಮೀಟರ್ ದೂರದಲ್ಲಿರ್ತಕ್ಕಂತಹ ಶಾಂತಿವನದ ಸಮೀಪದಲ್ಲಿಯೂ ಕೂಡ ಪಾನೀಯ ವ್ಯವಸ್ಥೆಗಳನ್ನು ಕಲ್ಪಿಸಿದರು. ಇದೀಗಾಗಲೇ ಯಾತ್ರಾರ್ಥಿಗಳು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿಗೆ ಬಂದಿದ್ದಾರೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಯಾತ್ರಾರ್ಥಿಗಳು ಇಲ್ಲಿಗೆ ಬರ್ತಾ ಇದ್ದಾರೆ. ಬಹಳ ವೈಭವ ಪೂರ್ಣವಾದಂತಹ ಅಂದರೆ ಸುಸ್ತನ್ನು ಮರೆಮಾಚಿಕೊಂಡು ಯಾವುದೇ ಕಾರಣಕ್ಕೂ ನಮಗೆ ಸುಸ್ತಾಗಿಲ್ಲ, ನಾವು ಪಾದಯಾತ್ರೆಗೋಸ್ಕರ ಬಂದಿದ್ದು ಅನ್ನುವಂಥದ್ದನ್ನು ಬಹಳ ವಿಶೇಷವಾಗಿ ಸಾರುತ್ತಾ ಇದೀಗಾಗಲೇ ಪಾದಯಾತ್ರೆಗಳ ದಂಡು ಧರ್ಮಸ್ಥಳದತ್ತ ಸಾಗ್ತಾ ಇರುವಂಥದ್ದನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ನಾವು ಈಗ ನಿಮಗೆ ದೃಶ್ಯಾವಳಿಯನ್ನು ಸ್ವಲ್ಪ ಕಡಿಮೆ ಕೊಡ್ತೀವಿ. ಯಾಕಂತಂದರೆ ನಾವು ವೇಗವಾಗಿ ಧರ್ಮಸ್ಥಳಕ್ಕೆ ತಲುಪುವಂಥ ಪ್ರಯತ್ನದಲ್ಲಿ ನಾವಿದ್ದೇವೆ. ನಾವೀಗಾಗಲೇ ಆದಷ್ಟು ವೇಗವಾಗಿ ಧರ್ಮಸ್ಥಳವನ್ನು ತಲುಪಬೇಕು. ತದಬಳಿಕ ಇಲ್ಲಿಂದ ಬಂದಿರುವಂಥ ಎಲ್ಲ ಪಾದಯಾತ್ರೆಗಳ ದೃಶ್ಯಾವಳಿಯನ್ನು ನಿಮಗೆ ಕಟ್ಟಿಕೊಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ವೇಗವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸಮೀಪದಲ್ಲಿ ನಾವು ನಮ್ಮ ಕ್ಯಾಮರಾವನ್ನು ಅಳವಡಿಸಿಕೊಂಡು ಅಲ್ಲಿ ನಾವು ರೆಡಿಯಾಗಿರಬೇಕಾದಂತಹ ಕಾರಣವನ್ನು ಕೊಟ್ಟುಕೊಂಡು ಈಗಾಗಲೇ ನಾವು ಅಲ್ಲಿಗೆ ತಲುಪ್ತಾ ಇದ್ದೇವೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸಮೀಪದಲ್ಲಿ ಈಗ ನಾವಿರುವಂಥದ್ದು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸಮೀಪಕ್ಕೆ ನಾವು ಬಂದಿದ್ದೇವೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ನಾವು ತಲುಪಲಿಕ್ಕಿದ್ದೇವೆ. ಅಲ್ಲಿ ಪಾದಯಾತ್ರೆಗಳನ್ನು ವಿಶೇಷವಾಗಿ ವೆಲ್ಕಮ್ ಮಾಡಲಿಕ್ಕಿದ್ದಾರೆ. ಅಲ್ಲಿ ಪಾದಯಾತ್ರೆಗಳನ್ನು ಸ್ವಾಗತಿಸಲಿಕ್ಕಿದ್ದಾರೆ. ಆ ಪಾದಯಾತ್ರೆಗಳನ್ನು ಸ್ವಾಗತಿಸಿದ ನಂತರ ಅಲ್ಲಿ ಆ ಪಾದಯಾತ್ರೆಗಳೆಲ್ಲರೂ ಕೂಡ ಜೊತೆಯಾಗಿ ಹೋಗಿ ಅಮೃತ ವರ್ಷಿಣಿಯಲ್ಲಿ ಸೇರಲಿಕ್ಕಿದ್ದಾರೆ. ಅಮೃತ ವರ್ಷಿಣಿಯಲ್ಲಿ ವಿಶೇಷವಾದಂತಹ ಒಂದು ಆಶೀರ್ವಚನ ಕಾರ್ಯಕ್ರಮ ನಡೀಲಿಕ್ಕಿದೆ. ಯಾಕಂತಂದರೆ ಇಲ್ಲಿಂದ ಪಾದಯಾತ್ರೆಗಳು ಬರುವಂಥ ಸಂದರ್ಭದಲ್ಲಿ ಓಂ ನಮಃ ಶಿವಾಯ ಅನ್ನುವಂಥದ್ದನ್ನು ಪಠಿಸ್ತಾ ಬರ್ತಾರೆ. ಅದರ ಜೊತೆಗೆ ಧರ್ಮಾಧಿಕಾರಿಗಳ ಮಾತನ್ನು ಕೇಳಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡೇ ಬರ್ತಾರೆ. ಈ ಹಿನ್ನೆಲೆಯಲ್ಲಿ 13 ವರ್ಷಗಳಿಂದಲೂ ಕೂಡ ಅದೇ ರೀತಿಯಾಗಿ ಈ ಪಾದಯಾತ್ರೆ ನಡೀತಾ ಬರ್ತಿರುವಂಥದ್ದು. ಈ ಬಾರಿ 13ನೇ ವರ್ಷವೂ ಕೂಡ ಇಲ್ಲಿ ಈ ಪಾದಯಾತ್ರೆ ಒಂದು ಗಮನಿಸಬೇಕು, ಯಾವುದೇ ರೀತಿಯಲ್ಲೂ ಕೂಡ ಪಾದಯಾತ್ರೆಗಳು ಇಲ್ಲಿ ಭೇದ ಭಾವ ಅಥವಾ ಯಾವುದೇ ರೀತಿಯಲ್ಲೂ ಕೂಡ ವಯಸ್ಸಿನ ಅಂತರ ಇಲ್ಲ. ಎಲ್ಲರೂ ಕೂಡ ಬಹಳ ಜಿದ್ದಿನಲ್ಲಿ ಬರುವಂಥದ್ದು.
ಎಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಬರುವಂಥದ್ದು. ಪಾದಯಾತ್ರಿಗಳ ಇಡೀ ದಂಡು ಇಲ್ಲಿ ಬಂದು ನಿಲ್ಲುವಂಥದ್ದು, ಇಲ್ಲಿಂದ ಎಲ್ಲರೂ ಕೂಡ ಜೊತೆಯಾಗಿ ಸಾಗುವಂಥದ್ದು. ಇದು ಪರಿಪಾಠದಂತೆ ನಡೀತಾ ಇದೆ. ಈ ಎಲ್ಲವನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ವಿಶೇಷವಾಗಿ ಭಜನಾ ತಂಡಗಳು ಇಲ್ಲಿಗೆ ಈಗಾಗಲೇ ಆಗಮಿಸ್ತಾ ಇದ್ದಾವೆ. ಇಲ್ಲಿ ಪಾದಯಾತ್ರಿಗಳ ಸ್ವಾಗತಕ್ಕೆ ಎಲ್ಲ ರೀತಿಯಾದಂತಹ ತಯಾರಿಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಪಾದಯಾತ್ರಿಗಳ ತಂಡ ಇದೀಗಾಗಲೇ ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನು ತಲುಪಲಿಕ್ಕಿದ್ದಾವೆ. ಆ ತಲುಪುವಂತಹ ಪಾದಯಾತ್ರಿಗಳನ್ನು ವಿಶೇಷವಾಗಿ ಸ್ವಾಗತಿಸೋದಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಸಕಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಆ ಎಲ್ಲ ಕ್ಷಣವನ್ನು ಕೂಡ ತಾವು ಮೆಲುಕು ಹಾಕ್ತಾ ಇದ್ದೀರಿ. ಇದೀಗ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಒಂದು ಪೊಲೀಸ್ ಸ್ಟೇಷನ್ನ ಪಕ್ಕದಲ್ಲಿ ಬಹಳ ವಿಶೇಷವಾದಂತಹ ವ್ಯವಸ್ಥೆಗಳು, ಬಹಳ ಸುಂದರವಾಗಿ ಕಾಣುವಂತಹ 2 ಆನೆಗಳನ್ನು ನಿಲ್ಲಿಸಲಾಗಿದೆ. ಆ 2 ಆನೆಗಳು ಕೂಡ ನೈಜತೆಯನ್ನು ಕಾಪಾಡಿಕೊಂಡು ಬಹಳ ಸುಂದರವಾಗಿ ಕಾಣ್ತಾ ಇದ್ದಾವೆ. ಆ 2 ಆನೆಗಳನ್ನು ಕೂಡ ಎದುರುಗಡೆ ನಿಂತುಕೊಂಡು ಅದರ ಹಿಂಭಾಗದಲ್ಲಿ ಭಜನಾರ್ಥಿಗಳು, ಜೊತೆಗೆ ಅದರ ಹಿಂಬದಿಯಲ್ಲಿ ಪಾದಯಾತ್ರಿಗಳು ಜೊತೆಗಿದ್ದಾರೆ. ಅವರೆಲ್ಲರಿಗೂ ಕೂಡ ಒಂದೇ ಒಂದು ರೀತಿಯಲ್ಲಿ ಈ ಒಂದು ಅಪೂರ್ವ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ. ಇದೀಗ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ ಪಾದಯಾತ್ರೆಗಳ ದಂಡು ಯಾವ ರೀತಿಯಾಗಿ ಸಾಗ್ತದೆ ಅನ್ನುವಂಥದ್ದನ್ನು ಕೂಡ ತಾವೀಗ ನೋಡ್ತಾ ಇರುವಂಥದ್ದು. ಅದರ ಜೊತೆಗೆ ಈಗಾಗಲೇ ಧರ್ಮಸ್ಥಳವನ್ನು ತಲುಪಿರುವಂತಹ ಪಾದಯಾತ್ರೆಗಳ ದಂಡು ಯಾವ ರೀತಿಯಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಒಂದು ಮುಖ್ಯ ದ್ವಾರದ ಮುಂಭಾಗದಲ್ಲಿ ಬಹಳ ವೈಭವಪೂರ್ಣವಾದಂತಹ ಒಂದು ಭಜನಾ ಕಾರ್ಯಕ್ರಮ ನಡೀತಾ ಇದೆ. ಅದರ ಅದ್ಭುತವಾದಂಥ ದೃಶ್ಯಾವಳಿಯನ್ನು ನಾವೀಗ ನಿಮಗೆ ಕೊಡ್ತಾ ಇದ್ದೀವಿ ಡ್ರೋನ್ನ ಮೂಲಕ. ಬಹಳ ವಿಶೇಷವಾದಂಥ ದೃಶ್ಯಾವಳಿಯನ್ನು ಕೂಡ ತಾವು ಗಮನಿಸ್ತಾ ಇದ್ರಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮುಖ್ಯ ದ್ವಾರದ ಸಮೀಪದಲ್ಲಿ ನಡೆಯುತ್ತಿರುವಂತಹ ಭಜನೆಯ ದೃಶ್ಯಾವಳಿ, ಯಾವ ರೀತಿಯಾಗಿ ಭಜನಾ ಕಾರ್ಯಕ್ರಮ ನಡೀತಾ ಇದೆ ಅನ್ನುವಂತಹ ವೈಭವಪೂರ್ಣ ಕ್ಷಣವನ್ನು ತಾವೀಗ ನೋಡ್ತಾ ಇದ್ರಿ. ಬಹಳ ಅದ್ಭುತವಾದಂತಹ ರೀತಿಯಲ್ಲಿ ನಡೆಯುತ್ತಿರುವಂತಹ ಭಜನಾ ಕಾರ್ಯಕ್ರಮದ ದೃಶ್ಯಾವಳಿಯನ್ನು ಕೂಡ ತಾವೀಗ ಗಮನಿಸ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮುಖ್ಯ ದ್ವಾರದಲ್ಲಿ, ಗೇಟ್ ವೇ ಆಫ್ ಧರ್ಮಸ್ಥಳದ ಮುಖ್ಯ ದ್ವಾರದ ಸರ್ಕಲಿನ ಸಮೀಪದಲ್ಲಿ ನಡೀತಾ ಇರುವಂತಹ ಈ ಒಂದು ವೈಭವಪೂರ್ಣವಾದಂತಹ ಭಜನಾ ಕಾರ್ಯಕ್ರಮದ ದೃಶ್ಯಾವಳಿಯನ್ನು ಸುದ್ದಿ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದ್ದೀರಿ. ಯಾಕೆಂತಂದರೆ ಸುದ್ದಿ ನ್ಯೂಸ್ನಲ್ಲಿ ಡ್ರೋನ್ ಕ್ಯಾಮರಾದ ಮೂಲಕ ಆ ಎಲ್ಲ ದೃಶ್ಯಾವಳಿಗಳನ್ನು ನಿಮಗೆ ಕಟ್ಟಿಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಡ್ರೋನ್ ಕ್ಯಾಮರಾದ ಮೂಲಕ ಎಲ್ಲ ದೃಶ್ಯಾವಳಿಗಳನ್ನು ಕಟ್ಟಿಕೊಡುವಂತಹ ಪ್ರಯತ್ನವನ್ನು ನಿಮಗೆ ಮಾಡಲಾಗ್ತಾ ಇದೆ. ಸುದ್ದಿ ನ್ಯೂಸ್ ಬೆಳ್ತಂಗಡಿ ಯೂಟ್ಯೂಬ್ ಚಾನಲನ್ನು ತಾವು ಗಮನಿಸಿದ್ದೆ ಆದರೆ ಆ ಯೂಟ್ಯೂಬ್ ಚಾನಲ್ನಲ್ಲಿ ಇದೀಗ ತಾವು ನೋಡ್ತಾ ಇರುವಂಥದ್ದು ಅಪೂರ್ವ ಕ್ಷಣಗಳು. ಯಾಕೆಂತಂದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮುಖ್ಯ ದ್ವಾರದ ಮುಂಭಾಗದಲ್ಲಿ ನಡೆಯುತ್ತಿರುವಂತಹ ವೈಭವಪೂರ್ಣವಾದಂಥ ಕ್ಷಣಗಳನ್ನು ತಾವೀಗ ಮೆಲುಕು ಹಾಕ್ತಾ ಇದ್ದೀರಿ. ಬಹಳ ವಿಶೇಷವಾದಂಥ ಕ್ಷಣಗಳನ್ನು ತಾವೀಗ ಮೆಲುಕು ಹಾಕ್ತಾ ಇದ್ದೀರಿ. ಯಾವ ರೀತಿಯಾಗಿ ಆ ಒಂದು ಯಾತ್ರಾರ್ಥಿಗಳನ್ನು ಅಥವಾ ಪಾದಯಾತ್ರೆಗಳನ್ನು ಸ್ವಾಗತಿಸೋದಕ್ಕೆ ಭಜನಾ ತಂಡಗಳು ಸಜ್ಜಾಗಿವೆ ಅನ್ನುವಂಥದ್ದಕ್ಕೆ ಉದಾಹರಣೆಯ ರೂಪದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮುಖ್ಯ ದ್ವಾರದಲ್ಲಿ ನಡೀತಿರುವಂಥ ಭಜನಾ ಕಾರ್ಯಕ್ರಮ ನಿಮಗೆ ಸಾಕ್ಷಿಯ ರೂಪದಲ್ಲಿದೆ. ಅದರ ಜೊತೆಗೆ ಇಡೀ ಒಂದು ಮೇಲ್ಭಾಗದಿಂದ ಹಸಿರಿನ ನಡುವೆ ತಲೆ ಎತ್ತಿ ನಿಂತಿರುವಂತಹ ಧರ್ಮಸ್ಥಳದ ಗೇಟ್ ವೇ ಆಫ್ ಧರ್ಮಸ್ಥಳದ ಸಮೀಪದಲ್ಲಿ ನಡೆಯುತ್ತಿರುವಂತಹ ಭಜನೆಯ ವೈಭವ, ಈ ದೃಶ್ಯಾವಳಿಗಳನ್ನು ನಾವೀಗ ನಿಮಗೆ ಡ್ರೋನ್ ಮೂಲಕ ಕಟ್ಟಿಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಡ್ರೋನ್ನಲ್ಲಿ ಸುಷ್ಮಿತ್ ಬಳ್ಳೂರು ಅವರು ಸಹಕರಿಸ್ತಾ ಇದ್ದಾರೆ. ಸುಷ್ಮಿತ್ ಬಳ್ಳೂರು ಡ್ರೋನ್ನಲ್ಲಿ ಬಹಳಷ್ಟು ವಿಶೇಷವಾದಂತಹ ಒಂದು ಚುರುಕುತನ, ಅಷ್ಟೇ ವಿಶೇಷವಾದಂತಹ ದೃಶ್ಯವನ್ನು ಸೆರೆ ಹಿಡಿಯುವಿಕೆಯ ಮೂಲಕ ಬಹಳಷ್ಟು ದೊಡ್ಡ ಹೆಸರನ್ನು ಗಳಿಸಿರುವಂತಹ ದಕ್ಷಿಣ ಕನ್ನಡದ ನಿಷ್ಣಾತ ಡ್ರೋನ್ ಹಾರಾಟಗಾರ ಅಂತ ಕರೆಸಿಕೊಳ್ಳುವಂತಹ ಸುಷ್ಮಿತ್ ಬಳ್ಳೂರು ಅವರು ನಮ್ಮ ಜೊತೆಗಿದ್ದಾರೆ. ಅವರ ಡ್ರೋನ್ನ ಮೂಲಕ ಹಾರಾಟದ ದೃಶ್ಯಾವಳಿಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮುಖ್ಯ ದ್ವಾರದ ಎದುರು ಭಾಗದಲ್ಲಿ ಇರುವಂತಹ ಸರ್ಕಲ್ನ ಸುತ್ತಲೂ ಕೂಡ 5 ರಿಂದ 6 ಸಾಲಿನಲ್ಲಿ ನಡೆಯುತ್ತಿರುವಂತಹ ಭಜನೆಯ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಅದನ್ನು ಸುತ್ತುವರೆದು ನೋಡ್ತಾ ಇರುವಂತಹ ಭಕ್ತವೃಂದವನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಅಲ್ಲೇ ಇರತಕ್ಕಂಥ ಮಾಹಿತಿ ಕೇಂದ್ರದಲ್ಲಿ ಯಾವ ರೀತಿಯಾಗಿ ಅವರನ್ನು ಸ್ವಾಗತಿಸೋದಕ್ಕೆ ತಯಾರಿಗಳಾಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಡ್ರೋನ್ ದೃಶ್ಯಾವಳಿ, ಮತ್ತೊಂದು ಕಡೆ 2 ಆನೆಗಳು, ಮತ್ತೊಂದು ಕಡೆ ಬಹಳ ವಿಶೇಷವಾಗಿ ಈಶ್ವರನ ಲಿಂಗ. ಇವೆಲ್ಲವನ್ನು ಈಶ್ವರ ಒಂದು
ತಪಸ್ಸಿಗೆ ಕುಳಿತಂತಹ ಮಾದರಿಯಲ್ಲಿ ಕುಳಿತಿರುವಂತಹ ಈಶ್ವರನ ಒಂದು ಮೂರ್ತಿ ಬಹಳಷ್ಟು ಜನರನ್ನು ಗಮನ ಸೆಳೀತಾ ಇದೆ. ಅದರ ಜೊತೆಗೆ ಡ್ರೋನ್ ದೃಶ್ಯಾವಳಿಯನ್ನು ಈಗ ನಾವು ನಿಮಗೆ ಗಮನಿಸ್ತಾ ಇದ್ದೀವಿ. ಸುಷ್ಮಿತ್ ಬಳ್ಳೂರ್ ಅವರಿಂದ ಡ್ರೋನ್ ದೃಶ್ಯಾವಳಿಯನ್ನು ಕೊಡ್ತಾ ಇದ್ದೇವೆ. ಬಹಳ ಖುಷಿಯಲ್ಲಿ ಬಹಳ ವಿಶೇಷವಾಗಿ ಆ ಎಲ್ಲ ದೃಶ್ಯಾವಳಿಯನ್ನು ಕೂಡ ತಾವು ಈಗ ಗಮನಿಸ್ತಾ ಇದ್ದೀರಿ. ಆ ಎಲ್ಲ ಕ್ಷಣಗಳನ್ನು ಕೂಡ ತಾವು ಮೆಲುಕು ಹಾಕ್ತಾ ಇದ್ದೀರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಾದಯಾತ್ರಿಗಳು ಈಗಾಗಲೇ ಶ್ರೀ ಕ್ಷೇತ್ರವನ್ನು ತಲುಪ್ತಾ ಇದ್ದಾರೆ.
ಒಂದು ಬರ್ಪುನ ವಿಷಯ ನಮಗೆ ಬರೋದಿಲ್ಲ, ಅವೇ ಸಂತೋಷ. ವರ್ಷಕ್ಕೂ ಭಕ್ತರ ಸಂಖ್ಯೆ ಜಾಸ್ತಿ ಆಗುವುದು 13 ವರ್ಷದ ಪಾದಯಾತ್ರೆ ಯಶಸ್ವಿ ಆಗೋದು ಏತು ಸಂತೃಪ್ತಿ ಅಂತ ಖಂಡಿತ ನಾವು ನಿಖುಲೆ ಪಣೋಡು ಜನಕುಲೆ ಪಣೋಡು ಜನ ಜಾಸ್ತಿ ಆಗುದು ಅಕ್ಲೆಗ್ಲ ಕ್ಷೇತ್ರದ ಮತ್ತೆ ಅಭಿಮಾನ ಇಪ್ಪರ ಹೋದು ಅಕ್ಲೆಗೆ ಬರ್ಕ ಈ ವರ್ಷ ಒಂದು ಆಜೆ 2 ಕಿಲೋಮೀಟರ್ ನಡಪುಡ ಪಡ್ಪುಡ ಒಂದು ಖುಷಿ ಉಂಟತ್ತೆ, ಸಂತೋಷ ಉಂಟತ್ತೆ, ಅವೇ ವಿಶೇಷ. ಓಕೆ ನಾವು ಆಗ್ಲೂ ಕೂಡ ದೇವಸ್ಥಾನದ್ದು ಈಗ ನಿಮ್ಮ ಒಂದು ಮುಂದಾಳತ್ವ ನಿಮ್ಮ ಒಂದು ಅವರ ಹತ್ತಿರದಲ್ಲಿ ಈ ಒಂದು ಪಾದಯಾತ್ರೆಗೆ ನೀವು ಉದ್ಘಾಟನೆ ಮಾಡಿರುವಂಥದ್ದು, ಇದೀಗ ನೀವು ಕೂಡ ಈ ಪಾದಯಾತ್ರೆ ಭಾಗಿಯಾಗಿದ್ದೀರಾ. ಈ ಕ್ಷಣ ಇದೀಗ ನಾವು ಸನ್ನಿಧಿಲಿದ್ದೀವಿ, ಈ ಕ್ಷಣದ ಬಗ್ಗೆ ನಿಮ್ಮ ಬಹಳ ಅದ್ಭುತವಾದಂತಹ ಒಂದು ಅನುಭವ. ಯಾಕೆಂತೇಳಿದ್ರೆ 14ನೇ ವರ್ಷದ ಪಾದಯಾತ್ರೆ ಒಂದು ರೀತಿಯಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿ ಸಾಮೂಹಿಕವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಮತ್ತು ಪೂಜ್ಯ ಕಾವಂದ್ರ ಮೇಲಿನಂತಹ ಒಂದು ಅಭಿಮಾನದಿಂದ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸಹಸ್ರಾರು ಜನರು ಇವತ್ತು ಒಟ್ಟಿಗೆ ಸೇರಿ ಒಂದು ರೀತಿಯ ಒಂದು ಧಾರ್ಮಿಕ ಪರಂಪರೆಯನ್ನು ಸೃಷ್ಟಿ ಮಾಡಿದಂತಹ ಒಂದು ಕಾರ್ಯಕ್ರಮ. ನಾವೆಲ್ಲ ಇದರಲ್ಲಿ ಭಾಗವಹಿಸಿರುವಂಥದ್ದು ನಮಗೆಲ್ಲ ಒಂದು ರೀತಿಯ ಒಂದು ಸೌಭಾಗ್ಯ. ಶ್ರೀ ಮಂಜುನಾಥ ಸ್ವಾಮಿ ಮತ್ತು ಪರಿವಾರ ದೇವರುಗಳು ಹಾಗೂ ಪೂಜ್ಯ ಕಾವಂದರ ಆಶೀರ್ವಾದದಿಂದ ನಾವೆಲ್ಲ ಇಂತಹ ಒಂದು ಒಟ್ಟಿಗೆ ಸೇರಿಕೊಂಡು ಒಂದು ಧಾರ್ಮಿಕವಾಗಿ ಒಂದು ಕ್ಷೇತ್ರಕ್ಕೆ ಮತ್ತು ಆ ಕ್ಷೇತ್ರದ ಧರ್ಮಾಧಿಕಾರಿಗಳ ಜೊತೆಗೆ ನಾವಿದ್ದೇವೆ ಅನ್ನುವಂಥ ಸಂದೇಶ ಇಡೀ ಸಮಾಜಕ್ಕೆ ಕೊಡುವಂತಹ ಒಂದು ಕಾರ್ಯಕ್ರಮ ಈ ಪಾದಯಾತ್ರೆ. ಥ್ಯಾಂಕ್ ಯು ಶಾಸಕರೇ. ಆಗ ಆರಂಭದಲ್ಲಿ ಮಾತಾಡಿದ್ವಿ ನಾವು, ಆಗ ಒಂದು ಉತ್ಸಾಹ, ಈಗ ಮತ್ತೊಂದು ಜಾಸ್ತಿ ಉತ್ಸಾಹ ಕಲೆ ನಿಮ್ಮ ಮುಖದಲ್ಲಿ ಕಾಣುತ್ತೆ, ಧನ್ಯತಾ ಭಾವ ಕಾಣಿಸ್ತಾ ಇದೆ. ಇದೀಗ ಸನ್ನಿಧ ತಲುಪಿದ್ದೀರಾ, ಹೇಗೆ ಅನಿಸ್ತಾ ಇದೆ? ಧರ್ಮಸ್ಥಳದ ಪಾದಯಾತ್ರೆ ಅಂತ ಹೇಳಿದ್ರೆ ಬಹಳ ಒಂದು ಸಂತೋಷ ಮನಸ್ಸಿಗೆ. ಕ್ಷೇತ್ರದ ಮಂಜುನಾಥ ಸ್ವಾಮಿಯ ಆಶೀರ್ವಾದವನ್ನು ಪಡ್ಕೊಳ್ಳಿಕ್ಕೆ ಜನಾರ್ದನ ಸ್ವಾಮಿ ದೇವಸ್ಥಾನದಿಂದ ಬರುವಂಥದ್ದು ಅತ್ಯಂತ ಪುಣ್ಯ. ಇವತ್ತು ನಾನು ಈ ಕ್ಷೇತ್ರದ ಜನಪ್ರತಿನಿಧಿ 2ನೇ ಬಾರಿಗೆ ಆಗಿದ್ದೇನೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಮಂಜುನಾಥ ಸ್ವಾಮಿ ಆಶೀರ್ವಾದ ಇದೆ. ಪೂಜಾ ಕಾವಂದ್ರ ಮಾತೃಶ್ರೀ ಅಮ್ಮನವರು ಇವತ್ತು ಈ ಒಂದು ಪಾದಯಾತ್ರೆಗೆ ಒಂದು ಸ್ಫೂರ್ತಿಯನ್ನು ಕೊಟ್ಟ ಕಾರಣಕ್ಕೋಸ್ಕರ, ಒಂದು ಪ್ರೇರಣೆ ಕೊಟ್ಟ ಕಾರಣಕ್ಕೋಸ್ಕರ ಇವತ್ತು 13ನೇ ವರ್ಷ ಬಹಳ ಯಶಸ್ವಿಯಾಗಿ ಒಂದು ಪಾದಯಾತ್ರೆ ನಡೀತಾ ಇದೆ. ಈ ದೇವರಲ್ಲಿ ಮನಸ್ಸಿನ ಅಭೀಷ್ಟೆಗಳನ್ನು ದೇವರು ಈಡೇರಿಸ್ತಾರೆ ಎನ್ನುವಂಥ ಭಾವನೆಯಿಂದ ಜನ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಈ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾರೆ.
ಓಂ ಶ್ರೀ ಮಂಜುನಾಥಾಯ ನಮಃ.
ಓಂ ಶ್ರೀ ಮಂಜುನಾಥ ನಮಃ. ಇಂದಿನ 13ನೇ ವರ್ಷದ ಪಾದಯಾತ್ರೆಯ ಈ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಆಶೀರ್ವಚನಗಳ ಮೂಲಕ ಹರಿಸಲಿಕ್ಕಿರುವಂಥ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರನ್ನು ಎಲ್ಲರೂ ಎದ್ದು ನಿಂತು ಭಕ್ತಿಯಿಂದ ಸ್ವಾಗತಿಸಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೀನಿ. ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಉಜಿರೆಯ ಆನುವಂಶಿಕ ಆಡಳಿತಗಾರರಾದಂಥ ಶ್ರೀ ಶರತ್ ಕೃಷ್ಣ ಪಡವಟ್ನಾಯರವರು, ನಮ್ಮ ನೆಚ್ಚಿನ ಶಾಸಕರಾದಂಥ ಶ್ರೀ ಹರೀಶ್ ಪುಂಜರವರು, ವಿಧಾನ ಪರಿಷತ್ ಸದಸ್ಯರಾದಂಥ ಶ್ರೀ ಪ್ರತಾಪ್ ಸಿಂಗ್ ನಾಯಕ್ ಅವರು ವೇದಿಕೆಗೆ ಆಗಮಿಸಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಜನಾರ್ದನಾಯ ನಮಃ. ಪುಟ್ಟ ಪುಟ್ಟ ಹೆಜ್ಜೆಗಳ ಮೂಲಕ 13 ವರ್ಷದ ಹಿಂದೆ ಪ್ರಾರಂಭವಾದಂತಹ ಬಿಂದುವಿನಿಂದ ಪ್ರಾರಂಭವಾಗಿ ಇಂದು ಸಿಂಧು ಆಕಾರದಲ್ಲಿ ಈ ಪಾದಯಾತ್ರೆ ಮೂಡಿ ಬರ್ತಾ ಇದೆ ಅಂತ ಹೇಳಿದರೆ, ಎರಡು ಕ್ಷೇತ್ರಗಳ ನಡುವಿನ ಅವಿನಾಭಾವ ಸಂಬಂಧಕ್ಕೆ ಇದೊಂದು ದ್ಯೋತಕವಾಗಿದೆ. ಭಾವನೆಗಳ ಸ್ಪಂದನೆಗಳು, ಅದೇ ರೀತಿ ಒಂದು ಸಾತ್ವಿಕ ಸಮಾಜದ ಜೊತೆಗೆ ನಾವೆಲ್ಲ ಯಾವ ರೀತಿ ಸ್ಪಂದಿಸಬೇಕು ಅಂತ ಹೇಳುವುದಕ್ಕೆ ಉದಾಹರಣೆಯಾಗಿ 13 ವರ್ಷಗಳ ಈ ಒಂದು ಅವಿನಾಭಾವ ಸಂಬಂಧದ ಪಾದಯಾತ್ರೆ ಸಾಕ್ಷಿಯಾಗಿದೆ. ಇಂದಿನ 13ನೇ ವರ್ಷದ ಪಾದಯಾತ್ರೆಯ ಸಂದರ್ಭದಲ್ಲಿ ಪೂಜ್ಯ ಕಾಮಂದರ ಆಶೀರ್ವಚನಗಳ ಮೂಲಕ ಒಂದು ಹಿತವಾದ ನುಡಿಯನ್ನು ಕೇಳಬೇಕು, ನಮಗೆ ಇಡೀ ವರ್ಷಕ್ಕೆ ಪ್ರೇರಣೆಯನ್ನು ಪಡಿಬೇಕು ಅಂತೇಳುವಂಥ ಉದ್ದೇಶದಿಂದ ಅವಿಚ್ಛಿನ್ನವಾಗಿ ನಡೆದುಕೊಂಡು ಬರ್ತಾ ಇರುವಂಥ ಈ ಸಭಾ ಕಾರ್ಯಕ್ರಮ. ಈ ಸಭಾ ಕಾರ್ಯಕ್ರಮದ ಪ್ರಾರ್ಥನೆಯನ್ನು ಸುಪ್ರೀತ ಶ್ರೀವತ್ಸತ್ ಈ SDMನ ವಿದ್ಯಾರ್ಥಿಗಳು ನೆರವೇರಿಸಿಕೊಡ್ಬೇಕು ಅಂತೇಳಿ ಅವರಲ್ಲಿ ವಿನಂತಿಸ್ಕೊಳ್ತಾ ಇದೆ. ಸುರಪೂಜಿತ ಕಾಮವೈರಿನ್ ಗೌರೀಶ ಶಂಕರ ಮಹೇಶ್ವರ ವಿಶ್ವಹೇತೋ ಶಂಭೋ ಗಿರೀಶ ಸುರಪೂಜಿತ ಕಾಮವೈರಿನ್ ಗೌರೀಶ ಶಂಕರ ಮಹೇಶ್ವರ ವಿಶ್ವಹೇತೋ ಧರ್ಮಸ್ಥಳೇಶ सकलेश दयापयोधे श्रीमञ्जुनाथ नितरा गुरु मङ्गलं मे धर्मस्थळेश सकलेश दयापयोधे श्रीमञ्जुनाथ नितरा गुरु मङ्गलं मे गुरु मङ्गलं ಸುಪ್ರೀತ ಬಳಗದ ಜೊತೆಗೆ ಪ್ರಾಪ್ತಿ ಶೆಟ್ಟಿ, ವಂಶಿಕಾ ಮತ್ತು ಶ್ರಾವ್ಯ ಇವರು ಕೂಡ ಸಹಕರಿಸಿದ್ದಾರೆ. ಅವರಿಗೆ ವಂದನೆಗಳು. ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಪೂಜ್ಯರನ್ನು, ಗಣ್ಯರನ್ನು, ಬಂದಿರುವಂಥ ಎಲ್ಲ ಭಕ್ತರನ್ನು
ಸ್ವಾಗತಿಸಲಿಕ್ಕಿದ್ದಾರೆ ರಬ್ಬರ್ ಸೊಸೈಟಿಯ ಉಪಾಧ್ಯಕ್ಷರಾದಂಥ ಶ್ರೀ ಅನಂತ ಭಟ್ ಮಚ್ಚಿಮಲೆ. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಜನಾರ್ದನಾಯ ನಮಃ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಲಕ್ಷದೀಪೋತ್ಸವ ಸಂದರ್ಭ 13ನೇ ವರ್ಷದ ಪಾದಯಾತ್ರೆಯ ಸಭಾ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಪೂಜ್ಯ ಕಾವಂದರಿಗೆ ನಮಸ್ಕರಿಸುತ್ತಾ, ವೇದಿಕೆಯಲ್ಲಿರುವ ಗಣ್ಯರೇ, ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಭಗವದ್ ಭಕ್ತರೇ, 13 ವರ್ಷಗಳ ಹಿಂದೆ ಲೋಕ ಕಲ್ಯಾಣ ಹಾಗೂ ಎಲ್ಲರ ಶ್ರೇಯಸ್ಸಿಗೋಸ್ಕರ ಸಮಾಜದ ಆಸ್ತಿಕ ಹಿರಿಯ ಬಂಧುವರ್ಗದವರು ಕಿರಿಯರನ್ನು ಒಳಗೂಡಿ ಶುರು ಮಾಡಿದಂತಹ ಸಣ್ಣ ತೊರೆಯಂತಹ ಈ ಏನು ಪಾದಯಾತ್ರೆ ಇವತ್ತು ಸಾಗರೋಪಾದಿಯಲ್ಲಿ ಇಲ್ಲಿ ಬಂದು ಎಲ್ಲ ಸೇರಿ ನೆರೆದಿದ್ದೀರಿ ಅಂತ ಹೇಳಲಿಕ್ಕೆ ಅತ್ಯಂತ ಸಂತಸ ಪಡ್ತಾ ಇದ್ದೇನೆ. ಹಾಗೆಯೇ ಪ್ರತಿ ವರ್ಷದ ಸಂಪ್ರದಾಯದಂತೆ ಜನಾರ್ದನ ಸ್ವಾಮಿಯ ಪದತಲದಿಂದ ಮಂಜುನಾಥ ಸ್ವಾಮಿಯ ಪದತಲದವರೆಗೆ ಬಂದು ತದನಂತರ ಈ ದೊಡ್ಡ ಸಭಾಂಗಣದಲ್ಲಿ ಪೂಜ್ಯ ಕಾವಂದರ ಆಶೀರ್ವಾದ ರೂಪದ ಮಾತುಗಳನ್ನು ಕೇಳಲು ಈ ಸಂದರ್ಭದಲ್ಲಿ ನಾವೆಲ್ಲ ಉತ್ಸುಕರಾಗಿದ್ದೇವೆ ಅಂತ ಹೇಳಲಿಕ್ಕೂ ಕೂಡ ಅಷ್ಟೇ ಸಂತಸ ಪಡ್ತಾ ಇದ್ದೇನೆ. ಇವತ್ತಿನ ಈ ಶುಭ ಸಂಜೆಯ ಸಮಾರಂಭದಲ್ಲಿ ಚತುರ್ಧಾನಗಳ ಅತ್ಯಂತ ಪ್ರಸಿದ್ಧಿ ಹೊಂದಿದ ಈ ಮಂಜುನಾಥ ಸ್ವಾಮಿ ಕ್ಷೇತ್ರದ ಧರ್ಮಾಧಿಕಾರಿಗಳು, ಹಾಗೆಯೇ ಧಾರ್ಮಿಕ, ಶೈಕ್ಷಣಿಕ, ಸಾಮಾಜಿಕ, ಅನ್ಯಾನ್ಯ ಎಲ್ಲ ಕ್ಷೇತ್ರಗಳಲ್ಲಿಯೂ ನಮ್ಮೆಲ್ಲರಿಗೂ ಮಾರ್ಗದರ್ಶಕರು, ಈ ತಾಲೂಕಿನ ಸಮಸ್ತ ಜನತೆಯ ಏಳಿಗೆ, ರಾಜ್ಯದ ಜನತೆಯ ಏಳಿಗೆ, ಹಾಗೆಯೇ ರಾಷ್ಟ್ರದ ಜನತೆಯ ಏಳಿಗೆಯಲ್ಲಿ ಸದಾ ಹಗಲಿರುಳು ಶ್ರಮಿಸುತ್ತಿರುವ ರಾಜ್ಯಸಭಾ ಸದಸ್ಯರು ಆದಂತಹ ರಾಜಶ್ರೀ ಪೂಜ್ಯ ಶ್ರೀ ಕಾವಂದರಿಗೆ ಈ ಸಮಾರಂಭಕ್ಕೆ ನಾನು ಸ್ವಾಗತವನ್ನು ಸರ್ವರ ಪರವಾಗಿ ಬಯಸ್ತಾ ಇದ್ದೇನೆ. ಹಾಗೆಯೇ ಉಜಿರೆಯ ಜನಾರ್ದನ ಸ್ವಾಮಿ ದೇವಸ್ಥಾನದ ಆನುವಂಶಿಕ ಮೊಕ್ತೇಸರರು, ಸದಾ ಹಸನ್ಮುಖಿಗಳು, ದೇವಸ್ಥಾನದ ಸರ್ವಾಂಗೀಣ ಅಭಿವೃದ್ಧಿಗೊಳಿಸಿ ಜನರ ಎಲ್ಲ ಆಶೋತ್ತರಗಳನ್ನು ಈಡೇರಿಸಿದಂತಹ ಮಹಾನುಭಾವರು ಆದಂತಹ ಶರತ್ ಕೃಷ್ಣ ಪಡ್ವೇಟ್ನಾಯರವರನ್ನು ಕೂಡ ಈ ಸಮಾರಂಭಕ್ಕೆ ಪಾದಯಾತ್ರಾ ಸಮಿತಿ ಹಾಗೂ ನೆರೆದಂತಹ ಸರ್ವ ಭಗವದ್ಭಕ್ತರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ರಾಜಕೀಯ ನೇತಾರರು ಹೇಗೆ ಕೇಂದ್ರದಲ್ಲಿ ಬಂದಾಗ ಯುವ ಜನತೆ ಹಾಗೂ ಸಮಸ್ತರು ಮೋದಿ ಮೋದಿ ಅಂತ ಹೇಳ್ತಾರೆ, ಹಾಗೆ ನಮ್ಮ ತಾಲೂಕಿನಲ್ಲಿ ಎಲ್ಲರೂ ಕೂಡ ಯುವಕರಂತೂ ಪೂಂಜಾ ಪೂಂಜಾ ಅಂತ ಹೇಳೋದೇ ನಮಗೆ ಕೇಳ್ತದೆ. ಪಾದರಸದ ವ್ಯಕ್ತಿತ್ವ, ತಾಲೂಕಿನ ಅಭಿವೃದ್ಧಿಯ ಹರಿಕಾರ, ಸಾಕಷ್ಟು ಹಳ್ಳಿ ಹಳ್ಳಿ ಸಂಪರ್ಕಗೊಳಿಸಿ ವಿವಿಧ ಅನ್ಯಾನ್ಯ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಪೂರೈಸಿದಂತಹ ಜನನಾಯಕ, ಈ ಪಾದಯಾತ್ರೆಯಲ್ಲಿ ಆರಂಭದಿಂದಲೂ ನಮ್ಮೊಂದಿಗೆ ನಮ್ಮನ್ನೆಲ್ಲ ಹುರಿದುಂಬಿಸ್ತಾ ಇದ್ದಂತಹ ನಮ್ಮ ನೆಚ್ಚಿನ ಶಾಸಕರಾದಂತಹ ಹರೀಶ್ ಪೂಂಜಾ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ನೆರೆದಂತಹ ಸಮಸ್ತ ಜನತೆಯ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸದಾ ನಗುಮುಖ ರಾಜಕೀಯ ನೇತಾರರು, ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರ ಶಾಸಕರಾದಂತಹ ಪ್ರತಾಪ್ ಸಿಂಗ್ ನಾಯಕ್ ಅವರನ್ನು ಕೂಡ ನೆರೆದಂತಹ ಸಮಸ್ತ ಭಗವದ್ಭಕ್ತರು ಹಾಗೂ ಪಾದಯಾತ್ರಾ ಸಮಿತಿಯ ಪರವಾಗಿ ಹಾರ್ದಿಕವಾಗಿ ಈ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಪೂಜ್ಯ ಕಾವಂದರಿಗೆ ನೆರಳಾಗಿ ಅವರ ಏನು ಯೋಜನೆಗಳು ಉಂಟೋ ಅದನ್ನು ಅನಾಚೂನವಾಗಿ ಅತ್ಯಂತ ಶಿಸ್ತಿನಿಂದ ಯಶಸ್ವಿಯಾಗಿ ಯಾವುದೇ ಕಾರ್ಯಕ್ರಮಗಳನ್ನು ಎಲ್ಲ ಜನರಿಗೆ ಕೈಗೆಟಕುವಲ್ಲಿ
ಅತ್ಯಂತ ಪರಿಪೂರ್ಣತೆಯೊಂದಿಗೆ ಶ್ರಮಿಸುತ್ತಿರುವಂತಹ ಅವರ ಸಹೋದರ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಎಲ್ಲ ನೆರೆದಂತಹ ಭಗವದ್ಭಕ್ತರು ಹಾಗೂ ಪಾದಯಾತ್ರಾ ಸಮಿತಿಯ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಅಂತೆಯೇ ಪ್ರತಿ ವರ್ಷವೂ ಈ ಕಾರ್ಯಕ್ರಮದಲ್ಲಿ ಪೂಜ್ಯ ಕಾವಂದರ ಎಲ್ಲ ಕುಟುಂಬ ಸದಸ್ಯರು ನಮ್ಮೊಂದಿಗೆ ಅತ್ಯಂತ ಸ್ನೇಹಪೂರ್ವಕವಾಗಿ ಭಾಗವಹಿಸುವುದು ಅತ್ಯಂತ ವಿಶೇಷ ಅಂತ ಹೇಳಿ ನಾನು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಈ ಸಂದರ್ಭದಲ್ಲಿ ಕುಟುಂಬದ ಎಲ್ಲ ಸದಸ್ಯರಿಗೂ ನೆರೆದಂತಹ ಸಮಸ್ತ ಭಗವದ್ಭಕ್ತರು ಹಾಗೂ ಪಾದಯಾತ್ರಾ ಸಮಿತಿಯ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಪಾದಯಾತ್ರೆಯಲ್ಲಿ ಆರಂಭದಿಂದಲೂ ನಮ್ಮೊಂದಿಗೆ ಇದ್ದುಕೊಂಡು ಬೆಂಬಲವಾಗಿ ನಿಂತು ತಾಲೂಕಿನ ಎಲ್ಲ ಧಾರ್ಮಿಕ ಕ್ಷೇತ್ರಗಳ ಅಭಿವೃದ್ಧಿ ಹಾಗೆಯೇ ಸಮಸ್ತರಿಗೂ ಮಾದರಿಯಾಗಿ ಪ್ರೇರಣೆಯಾದಂತಹ ಯಶಸ್ವಿ ಉದ್ಯಮಿಗಳಾದ ಶಶಿಧರ್ ಶೆಟ್ಟಿ ಬರೋಡ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಭಗವದ್ಭಕ್ತರು ಹಾಗೂ ಪಾದಯಾತ್ರಾ ಸಮಿತಿ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಜನಜಾಗೃತಿ ವೇದಿಕೆಯ ಸ್ಥಾಪಕ ಅಧ್ಯಕ್ಷರು, 80ರ ಇಳಿವಯಸ್ಸಿನಲ್ಲಿಯೂ ಕೂಡ ಯುವಕರನ್ನು ನಾಚಿಸುವಂತೆ ಸದಾ 13 ಪಾದಯಾತ್ರೆಯಲ್ಲಿಯೂ ಕೂಡ ಭಾಗವಹಿಸಿ ನಮ್ಮೆಲ್ಲರನ್ನು ಇದಕ್ಕೆ ಪ್ರೇರಣೆಯಾಗಿ ಮಾಡಿದಂತಹ ಮಾರ್ಗದರ್ಶಕರು ಆದಂತಹ ವಸಂತ್ ಸಾಲ್ಯಾನ್ರವರನ್ನು ಕೂಡ ಈ ಸಂದರ್ಭದಲ್ಲಿ ಸಮಸ್ತ ಭಗವದ್ಭಕ್ತರು ಹಾಗೂ ಪಾದಯಾತ್ರಾ ಸಮಿತಿ ಪರವಾಗಿ ಹಾರ್ದಿಕವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ. ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಪೂಜ್ಯ ಕಾವಂದರ ಒಂದು ವಿಶೇಷ ಕನಸು ಇಡೀ ನಮ್ಮ ಜನತೆಯನ್ನು ಉನ್ನತ ಸ್ಥಾನಕ್ಕೆ ಏರಿಸಲಿಕ್ಕೆ ಅದು ಕಾರಣೀಭೂತ ಹೌದು. ಅದು ಕೃಷಿ ಕ್ಷೇತ್ರ ಇರ್ಬೋದು, ಬೇರೆ ಬೇರೆ ವ್ಯವಹಾರಗಳಿರ್ಬೋದು, ಯಾವುದೇ ರೀತಿಯ ಸೆಕ್ಯೂರಿಟಿ ಇಲ್ಲದೆ ಅವರಿಗೆ ಸಹಾಯವನ್ನು ಇತ್ತು ಅಭಿವೃದ್ಧಿ ಮಾಡುವಲ್ಲಿ ಯಶಸ್ವಿ ಮಾಡುವಂತಹ ಈ ಒಂದು ಯೋಜನೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದಂತಹ ಅನಿಲ್ ಕುಮಾರ್ ಸರ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸಮಸ್ತ ಜನತೆಯ ಪರವಾಗಿ ಹಾಗೆಯೇ ನಮ್ಮ ದೀಪೋತ್ಸವ ಸಮಿತಿಯ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ದೇಶ ವಿದೇಶ ಎಲ್ಲ ಕಡೆಯೂ ಕೂಡ ಅದು ನಿಯಮಿತ ಸಮಯಕ್ಕೆ ತಲುಪಬೇಕು ಅಂತಾದರೆ ಈ ಸವಿ ಸಂದೇಶವನ್ನು ಹೊತ್ತು ಕಳಿಸುವಂತಹ ಜವಾಬ್ದಾರಿ ಮುದ್ರಣ ಹಾಗೂ ದೃಶ್ಯ ಮಾಧ್ಯಮ ಮಿತ್ರರದ್ದು. ಈ ಸಂದರ್ಭದಲ್ಲಿ ಮುದ್ರಣ ಹಾಗೂ ದೃಶ್ಯ ಮಾಧ್ಯಮ ಮಿತ್ರರನ್ನು ಕೂಡ ಸಮಸ್ತ ಭಗವದ್ಭಕ್ತರು ಹಾಗೆಯೇ ಪಾದಯಾತ್ರಾ ಸಮಿತಿ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಇಲ್ಲಿ ನೆರೆದಿರುವಂತಹ ಅನ್ಯಾನ್ಯ ಜವಾಬ್ದಾರಿ ಹೊತ್ತಂಥ ಬೇರೆ ಬೇರೆ ಸಂಘಟನೆಗಳ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಕಾರ್ಯದರ್ಶಿಗಳು, ಸದಸ್ಯರು, ಜನಪ್ರತಿನಿಧಿಗಳು, ಹಾಗೆಯೇ ನಿವೃತ್ತ ವಿಶ್ರಾಂತ ಪ್ರಾಚಾರ್ಯರು, ಶಿಕ್ಷಕ ವೃಂದದವರು, ಭಗವದ್ಭಕ್ತರು, ಮಾತೆಯರು, ಮಹನೀಯರು ಎಲ್ಲರನ್ನು ಕೂಡ ಮಾತೆಯರು, ಮಹನೀಯರು, ಪುಟಾಣಿ ಮಕ್ಕಳನ್ನು ಕೂಡ ಈ ಸಂದರ್ಭದಲ್ಲಿ ಸಮಸ್ತ ಜನತೆಯ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕೊನೆಗೆ ನ್ಯೂನಾತಿರಿಕ್ತ ತಪ್ಪುಗಳಿದ್ದಲ್ಲಿ ನನ್ನನ್ನು ಕ್ಷಮಿಸಿ ನನ್ನ ಮಾತುಗಳಿಗೆ ಇಷ್ಟು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲರಿಗೂ ವಂದನೆಗಳನ್ನು ತಿಳಿಸ್ತಾ ನನ್ನ ಮಾತುಗಳಿಗೆ ವಿರಾಮ. ಗೌರವಾರ್ಪಣೆ. ಪೂಜ್ಯ ಕಾವಂದರಿಗೆ ಶ್ರೀ ಶಶಿಧರ್ ಶೆಟ್ಟಿ ಬರೋಡ ಇವರು ಹಾರ ಅರ್ಪಿಸಬೇಕು. ಹಾಗೆ ಶ್ರೀ ಪದ್ಮನಾಭ ಶೆಟ್ಟಿಗಾರ ಹಾಗೂ ಅಕ್ಷಯ ದೀಶಾ ಇವರು ಫಲಪುಷ್ಪ ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದೆ. ಉಜಿರೆ ಜನಾರ್ದನ ಸ್ವಾಮಿ ದೇವಸ್ಥಾನದ ಅನುವಂಶಿತ ಮೊಕ್ತೇಶ್ವರರಾದಂಥ ಸಾತ್ವಿಕ ವ್ಯಕ್ತಿಯ ಶ್ರೀ ಶರತ್ ಕೃಷ್ಣ ಪಡವಟ್ನಾಯರ್ ಇವರಿಗೆ ಪ್ರಕಾಶ್ ಅಪ್ರಮೇಯ ಇವರು ಹಾರವನ್ನು ಅರ್ಪಿಸಿ
ಗೌರವಿಸಬೇಕು ಅಂತ ವಿನಂತಿಸ್ಕೊಳ್ತೇವೆ. ಬೆಳ್ತಂಗಡಿಯ ಅಭಿವೃದ್ಧಿಯ ಹರಿಕಾರ, ವೇಗವರ್ಧಕ ಕ್ರಿಯಾಶಕ್ತಿವುಳ್ಳಂತಹ ಮಾನ್ಯ ಶಾಸಕರಾದಂಥ ಶ್ರೀ ಹರೀಶ್ ಪೂಂಜಾರವರಿಗೆ ಶ್ರೀ ಅಜಯ್ ಶೆಟ್ಟಿಯವರು ನಮ್ಮೆಲ್ಲರ ಮಾರ್ಗದರ್ಶಕರು, ಹಿರಿಯರು ಆದಂಥ ಶಾಸಕರು ಶ್ರೀ ಪ್ರತಾಪ್ ಸಿಂಹ ನಾಯಕ್ ಅವರಿಗೆ ಶ್ರೀ ಪ್ರಕಾಶ್ ನಾರಾಯಣ್ ಅವರು ದೃಷ್ಟಿಯಿಂದಲೇ ಸೃಷ್ಟಿಯ ಮೂಲಕ ವ್ಯವಸ್ಥೆಯ ಚಾಕಚಕ್ಯತೆಯನ್ನು ರೂಢಿಸಿಕೊಂಡಂಥ ಶ್ರೀ ಹರ್ಷೇಂದ್ರ ಕುಮಾರ್ ಅವರಿಗೆ ಶ್ರೀ ಶಶಿಧರ್ ಡೋಂಗ್ರೆ ಅವರು ಈ ಸಂದರ್ಭದಲ್ಲಿ ಡಾಕ್ಟರ್ ಯಶೋರ್ಮರವರನ್ನು ನೆನೆಯಲೇಬೇಕು. ಯಾಕಂತೇಳಿದರೆ ಆ ದಿನದಲ್ಲಿ ನಮಗೆಲ್ಲ ಪ್ರೇರಣೆಗಳನ್ನು ನೀಡುತ್ತಾ, ಶಕ್ತಿಯನ್ನು ನೀಡುತ್ತಾ ಈ ಕಾರ್ಯಕ್ಕೆ ನಮಗೆ ಪ್ರೋತ್ಸಾಹಿಸಿದವರು. ಆ ಸವಿನೆನಪಿನ ಜೊತೆಗೆ ಶ್ರೀಮತಿ ಸೋನಿಯಾ ಯಶೋರ್ಮರವರಿಗೆ ಗೌರವವನ್ನು ಸಮರ್ಪಿಸಬೇಕು. ಶ್ರೀಮತಿ ಪೂರ್ಣಿಮಾ ಜಯಂತಿಯವರು ಸಹೃದಯ ಸಮಾಜ ನಿರ್ಮಾಣದ ಸಂಕಲ್ಪವನ್ನು ಜನಾರ್ದನ ಸ್ವಾಮಿ ದೇವಸ್ಥಾನದಲ್ಲಿ ಮಾಡಿ ಜನಾರ್ದನ ದೇವರಿಗೆ ಪೂಜೆಯನ್ನು ಸಮರ್ಪಿಸಿದ್ದೇವೆ. ಆ ಪ್ರಸಾದವನ್ನು ಮೊಕ್ತೇಶ್ವರರು ಪೂಜ್ಯ ಕಾವಂದರಿಗೆ ನೀಡಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೆ. ಪುಟ್ಟ ಹೆಜ್ಜೆಗಳು ಇಂದು ವಾಮನ ಮೂರ್ತಿಯ 3 ಹೆಜ್ಜೆಗಳ ರೂಪಕ್ಕೆ ಬಂದಿದೆ ಅಂತೇಳಿದರೆ ಇದರ ಹಿಂದೆ ಒಂದಷ್ಟು ಚೈತನ್ಯಗಳು, ಶಕ್ತಿಗಳು, ಯೋಚನೆಗಳು, ಯೋಜನೆಗಳಿದೆ. ಈ ಎಲ್ಲ ವಿಚಾರವನ್ನು ಪ್ರಸ್ತಾವನೆಯ ನುಡಿಗಳ ಮೂಲಕ ವಾಚಿಸಬೇಕು ಅಂತೇಳಿ ಶ್ರೀ ಪ್ರತಾಪ್ ಸಿಂಹ ನಾಯಕ್ ಅವರಲ್ಲಿ ವಿನಂತಿಸಿಕೊಳ್ತೇವೆ. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಜನಾರ್ದನಾಯ ನಮಃ. ಪೂಜ್ಯ ಕಾವಂದರಿಗೆ ಭಕ್ತಿಪೂರ್ವಕವಾದಂತಹ ಪ್ರಣಾಮಗಳನ್ನು ಸಲ್ಲಿಸ್ತಾ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಜನಾರ್ದನ ಸ್ವಾಮಿಯ ದೇವಸ್ಥಾನದ ಆಡಳಿತ ಮುಕ್ತೇಸರರು, ಆತ್ಮೀಯರಾಗಿರುವ ಶರತ್ ಕೃಷ್ಣ ಪಡ್ಡೋಟ್ನಾಯರೇ, ಶಾಸಕ ಮಿತ್ರರಾದಂತಹ ಹರೀಶ್ ಪೂಂಜಾರವರೇ, ಇಲ್ಲಿ ನೆರೆದಿರುವ ಎಲ್ಲ ಆಸ್ತಿಕ ಬಂಧು ಭಗಿನಿಯರೇ, ಸಾಮೂಹಿಕತೆಗೆ, ಸಾಮೂಹಿಕ ಪ್ರಾರ್ಥನೆಗೆ ಅಪಾರವಾದ ಶಕ್ತಿ ಇದೆ. 10 ಹಲವು ಸಾಮೂಹಿಕ ಕಾರ್ಯಕ್ರಮಗಳ ಮೂಲಕ, ಅದು ಸಾಮೂಹಿಕ ವಿವಾಹ ಕಾರ್ಯಕ್ರಮ ಇರಬಹುದು, ಎಲ್ಲರನ್ನ ಒಳಗೊಂಡ ಕಾರ್ಯಕ್ರಮಗಳ ಮೂಲಕ ಹಲವಾರು ಮಾದರಿ ಕಾರ್ಯಕ್ರಮಗಳನ್ನು ನೀಡಿದಂತಹ ಪೂಜ್ಯರ ಮಾರ್ಗದರ್ಶನದಲ್ಲಿ ನಡೆಯುವ ಶ್ರೀ ಕ್ಷೇತ್ರದ ಕಾರ್ಯಕ್ರಮಗಳನ್ನು ಸ್ಮರಣೆ ಮಾಡಿಕೊಳ್ತಾ, ಇದೊಂದು ನಮ್ಮೆಲ್ಲರ ಆಸ್ತಿಕ ಭಾವನೆಯ, ಶ್ರೀ ಕ್ಷೇತ್ರದ ಮೇಲಿನ ಶ್ರದ್ಧೆಯ, ಪೂಜ್ಯ ಕಾವಂದರ ಮೇಲಿನ ಪ್ರೀತಿಯ ಕಾರ್ಯಕ್ರಮವಾಗಿ ಪ್ರಾರಂಭಗೊಂಡಂಥದ್ದು ಈ ಪಾದಯಾತ್ರೆ.
ಹಾಗಾಗಿ ಎಲ್ಲರ ಭಾಗವಹಿಸುವಿಕೆಯಲ್ಲಿ ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಭಗವಂತನ ನಾಮಸ್ಮರಣೆಯ ಜೊತೆಗೆ ನನ್ನ ಪ್ರಾಸ್ತಾವಿಕ ಮಾತುಗಳನ್ನು ಆಡುವುದಕ್ಕೆ ಇಷ್ಟಪಡ್ತೇನೆ. ಈ ಪಾದಯಾತ್ರೆ ಆದಾಗಲೂ ಕೂಡ ಮಂಜುನಾಥ ಸ್ವಾಮಿಗೆ ಮತ್ತು ಜನಾರ್ದನ ಸ್ವಾಮಿಗೆ ಜಯಘೋಷವನ್ನು ಹೇಳುವುದರ ಮೂಲಕ ನಾವು ಪ್ರಾರಂಭ ಮಾಡಿದ್ದೇವೆ. 13ನೇ ವರ್ಷ. ಪ್ರತಿ ವರ್ಷವೂ ಈ ಚಾನೆಲ್ನವರು ಬಂದು ನಮ್ಮ ಹತ್ರ ಪ್ರಶ್ನೆ ಕೇಳುವುದೇ ಹೇಗೆಂದೇಳಿದರೆ, ವರ್ಷದಿಂದ ವರ್ಷಕ್ಕೆ ಜನ ಜಾಸ್ತಿ ಆಗ್ತಾ ಇದೆಯಲ್ಲ. ಸಾತ್ವಿಕ ಶಕ್ತಿಯ, ಸಾಮೂಹಿಕ ಶಕ್ತಿಯ ಪರಿಣಾಮ ಅದು. ಕಳೆದ 13 ವರ್ಷಗಳಿಂದಲೂ ಕೂಡ ಪ್ರತಿ ವರ್ಷವೂ ವರ್ಷದಿಂದ ವರ್ಷಕ್ಕೆ ಭಕ್ತರ ಸಂಖ್ಯೆ ಪಾದಯಾತ್ರೆಯಲ್ಲಿ ಭಾಗವಹಿಸುವುದಕ್ಕೆ ಹೆಚ್ಚಾಗ್ತಾ ಇದೆ ಅಂಥೇಳಿ. ಆದರೆ ಆ ಸಾತ್ವಿಕ ಶಕ್ತಿಯ ಅದು ಪ್ರದರ್ಶನ ಲಕ್ಷ ದೀಪೋತ್ಸವದ ಸಂದರ್ಭದಲ್ಲಿ ನಮ್ಮೆಲ್ಲರ ಹೃದಯದಲ್ಲಿ ಆ ದೀಪ ಬೆಳಗುವುದರ ಮೂಲಕ ಇಡೀ ಸಮಾಜಕ್ಕೆ ಒಳ್ಳೆಯದಾಗಲಿ, ಜಗತ್ತಿಗೆ ಒಳ್ಳೆಯದಾಗಲಿ ಅಂತ ಹೇಳುವ ಪ್ರಾರ್ಥನೆಯ ಜೊತೆಗೆ ಈ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಒಟ್ಟಿಗೆ ಒಮ್ಮೆ ಗೋವಿಂದ ನಾಮಸ್ಮರಣೆಯನ್ನು ಮಾಡೋಣ. ಮಂಜುನಾಥ ಸ್ವಾಮಿಯ ಚರಣಾರವಿಂದಗಳಿಗೆ ಗೋವಿಂದಾನ್ ಗೋವಿಂದ. ಅದರಲ್ಲಿ ಒಂದು ಚಂದ ಇದೆ. ಯಾವಾಗ ಅಂತ ಹೇಳಿದರೆ, ಮುಷ್ಟಿ ನಮ್ಮ ಒಗ್ಗಟ್ಟಿನ ಸಂಕೇತ, ವಿಶ್ವಾಸದ ಸಂಕೇತ, ನಮ್ಮ ಭಕ್ತಿ ಶ್ರದ್ಧೆಯ ಸಂಕೇತ. ಎರಡನ್ನೂ ಎತ್ತಿ ಆಕಾಶದ ಕಡೆಗೆ ಚೆಲ್ಲಿ ಜಯಘೋಷವನ್ನು ಹಾಕಬೇಕು. ಮಂಜುನಾಥ ಸ್ವಾಮಿಯ ಚರಣಾರವಿಂದಗಳಿಗೆ ಗೋವಿಂದಾನ್ ಗೋವಿಂದ. ಜನಾರ್ದನ ಸ್ವಾಮಿಯ ಚರಣಾರವಿಂದಗಳಿಗೆ ಗೋವಿಂದಾನ್ ಗೋವಿಂದ. ಕಳೆದ 13 ವರ್ಷಗಳಿಂದಲೂ ಕೂಡ ಈ ಪಾದಯಾತ್ರೆಯಲ್ಲಿ ಭಾಗಿಯಾಗುವಂತಹ ಭಾಗ್ಯ, ನಾನು ಕ್ಷೇತ್ರದ ಎಲ್ಲ ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕೆ ನಿಂತಾಗ ನನಗೆ ಇದು ಅನಿವಾರ್ಯವಾಗಿ ಹೇಳುವಂತಹ ಒಂದು ವಾಕ್ಯ. ಎಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೇನೆ ಅಂತ ಹೇಳುವಂತಹ ಸಂತೋಷ, ಭಾಗ್ಯ ನನ್ನದಾಗಿದೆ, ಹಾಗೆ ನಿಮ್ಮದಾಗಿದೆ ಅಂತ ಹೇಳುವುದಕ್ಕೆ ಅತ್ಯಂತ ಸಂತೋಷ ಪಡ್ತೇನೆ. ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ನಾವೆಲ್ಲ ಪೂಜ್ಯರ ಮಾತುಗಳಿಗೆ ಕಾತರರಾಗಿದ್ದೇವೆ. ಆದರೆ ಭಾರತ ಇವತ್ತು ಅಮೃತ ಮಹೋತ್ಸವ ಸ್ವಾತಂತ್ರ್ಯದ ಆಚರಿಸಿ ಶತಮಾನದ ಉತ್ಸವದ ಕಡೆಗೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ನಾವೆಲ್ಲ ಒಂದು ರೀತಿಯಲ್ಲಿ ಬದಲಾದ ಭಾರತವನ್ನು ಕಾಣ್ತಾ ಇದ್ದೇವೆ. ನಮ್ಮತನವನ್ನು ನಾವು ಗುರುತಿಸ್ತಾ ಇದ್ದೇವೆ. ಆ ನಮ್ಮತನವನ್ನು ಗುರುತಿಸುವುದಕ್ಕೆ ಪೂಜ್ಯರ ಮಾರ್ಗದರ್ಶನದಲ್ಲಿ ಕ್ಷೇತ್ರದ 6 ಕಾರ್ಯಕ್ರಮಗಳ ಹೆಡ್ಲೈನ್ ಮಾತ್ರ, ಶಿರೋನಾಮೆ ಮಾತ್ರ ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಮೊದಲನೆಯದು ಭಜನೆ. ಸಾಮೂಹಿಕವಾಗಿ ನಮ್ಮ ಮಕ್ಕಳು ಇವತ್ತು ಭಜನೆಯನ್ನು ಹೇಳ್ತಾ ಇರುವಂಥದ್ದನ್ನು ನೋಡಿದಾಗ ಅವರಿಗೆ ತಿಳಿಯದೆ ಇವತ್ತು ಸಂಸ್ಕಾರ ಎಲ್ಲ ಮನೆಗಳಲ್ಲಿ ಆಗ್ತಿದ್ದಂತಹ ಭಜನೆ ಅನಿವಾರ್ಯವಾಗಿಯೋ ಅಥವಾ ಕಾಲದ ಒತ್ತಡಕ್ಕೋ ಮರೆಯಾಗ್ತಿದ್ದಂತಹ ಸಂದರ್ಭದಲ್ಲಿ ಇವತ್ತು ಭಜನೆ ನಮ್ಮನ್ನು ಒಂದಾಗಿಸ್ತಾ ಇದೆ. ಭಾರತವನ್ನು ಒಟ್ಟಿಗಿಟ್ಟಂತಹ, ಭಾರತದ ಸಂಸ್ಕೃತಿಯನ್ನು, ಆಧ್ಯಾತ್ಮಿಕತೆಯನ್ನು ಉಳಿಸಿದ್ದು ಯಾವುದಾದರೂ ಇದ್ದರೆ ಅದು ಭಜನೆ ಬಹಳ ದೊಡ್ಡ ಒಂದು ಕೊಡುಗೆಯನ್ನು ಕೊಟ್ಟಿದೆ. ಪೂಜ್ಯರ ಕಾರ್ಯಕ್ರಮದ ನಂತರ ಇವತ್ತು ಯಾವುದೇ ಕಾರ್ಯಕ್ರಮ ಆಗಲಿ, ಇವತ್ತು DJ ಬದಲಿಗೆ ಭಜನೆ ಬಂದಿದೆ ಅಂಥೇಳಿ. ಆದರೆ ಪೂಜ್ಯರಿಗೆ ಮತ್ತು ಕ್ಷೇತ್ರಕ್ಕೆ ನಾವು ಚಿರಋಣಿಯಾಗಿದ್ದೇವೆ ಅಂತ ಹೇಳುವಂಥದ್ದನ್ನು ಹೇಳ್ತಾ, ಎರಡನೇದು ಭೋಜನ. ಬಹುಶಃ ನನ್ನ ಪ್ರಾರ್ಥನೆ, ಅನ್ನಕ್ಷೇತ್ರ ಇದು, ಅನ್ನದಾನದ ಕ್ಷೇತ್ರ. ಯಾವ ಕ್ಷೇತ್ರದಲ್ಲಿ ಅನ್ನದಾನ ಪ್ರಾರಂಭ ಆಗಿದೆ ಆ ಕ್ಷೇತ್ರದ ಮಹಿಮೆ ವೃದ್ಧಿಯಾಗಿದೆ. ಆ ದೃಷ್ಟಿಯಲ್ಲಿ ಕ್ಷೇತ್ರದಲ್ಲಿ ನಡೆಯುವಂತಹ ಅನ್ನದಾನ, ಬಂದಂತಹ ಸಾತ್ವಿಕ ಬಂಧುಗಳಲ್ಲಿ ನನ್ನ ವಿನಂತಿ, ಇಲ್ಲಿಂದ ಹೋಗುವಾಗ ಒಂದು ಸಂಕಲ್ಪದ ಜೊತೆಗೆ ಇವತ್ತು ಒಮ್ಮೆ ನಮ್ಮಲ್ಲೇ ನಾವು ಪ್ರಶ್ನೆ ಮಾಡಿಕೊಂಡರೆ, ಎಷ್ಟು ಮನೆಯಲ್ಲಿ ನಾವು ಮನೆಯವರೆಲ್ಲ ಒಟ್ಟಾಗಿ ಒಂದು ಭೋಜನವನ್ನು, ವಾರದಲ್ಲಾದೀತು ಒಂದು ಭೋಜನವನ್ನು ಒಟ್ಟಿಗೆ ಮಾಡ್ತೇವೆ. ಯಾವ ದಿವಸ ಯಾವ ಮನೆಯಲ್ಲಿ ಭಜನೆಯ ಜೊತೆಗೆ ಭೋಜನವನ್ನು ಒಟ್ಟಿಗೆ, ಭಜನೆ ಆದ ಮೇಲೆ ಒಟ್ಟಿಗೆ ಕೂತು ಒಂದು ಭೋಜನವನ್ನು ಮಾಡಿದರೆ
ಪ್ರೀತಿಯಲ್ಲಿ ಮಾತನಾಡಿದರೆ, ಕ್ಷೇತ್ರದ ಕಾರ್ಯಕ್ರಮದ ಒಂದು ವಿಶೇಷತೆಯನ್ನು, ಸಾಮೂಹಿಕವಾಗಿ ಎಲ್ಲರೂ ಊಟ ಮಾಡುವಾಗ ಬರುವಂತಹ ಒಂದು ಭಾವ, ನಾವೆಲ್ಲ ಬಂಧು ಅಂತ ಹೇಳುವಂತಹ ಭಾವ ಏನಿದೆ, ಆ ಒಟ್ಟಿಗೆ ಕೂತು ಊಟ ಮಾಡುವಾಗ ಯಾವುದೇ ತಾರತಮ್ಯ ಇಲ್ಲದೆ ನಾವೆಲ್ಲ ಒಂದು ಅಂತ ಹೇಳುವಂತಹ ಭಾವ ಏನು ಮೂಡ್ತದೆ, ಅದು ನಾವು ಮನೆಯಲ್ಲಿ ಒಟ್ಟಿಗೆ ಸೇರಿ, ನಾವು ಒಮ್ಮೊಮ್ಮೆ ತಪ್ಪಿರಬಹುದು, ತಪ್ಪಿದರೆ ನನ್ನನ್ನು ತಿದ್ದಿ ಅಂತೇಳಿ ಹೇಳ್ತಾ, ನಾವು ಕೆಲಸದ ಭರದಲ್ಲಿ ಎಲ್ಲೋ ನಮ್ಮ ಕುಟುಂಬದ ಸಂಬಂಧಗಳನ್ನೇ ಮರಿತೇವೋ ಅಂತ ಹೇಳುವಂಥಷ್ಟರ ಮಟ್ಟಿಗೆ ನಾವು ಇವತ್ತಿದ್ದೇವೆ. ಒಟ್ಟಿಗೆ ಕೂತು ಒಂದು ಭೋಜನ. ಮೂರನೇದು ಭಾಷೆ, ನಮ್ಮ ಭಾಷೆ. ಯಾವ ಮನೆಯಲ್ಲಿ ಮಾತೃಭಾಷೆಯನ್ನು ಮಾತಾಡೋದಿಲ್ಲ, ಅಲ್ಲಿ ಸಂಸ್ಕಾರಗಳು ಮುಂದಿನ ತಲೆಮಾರಿಗೆ ಹೋಗುವುದಕ್ಕೆ ಸಾಧ್ಯ ಇಲ್ಲ. ವಿಶ್ವ ತುಳು ಸಮ್ಮೇಳನದ ಮೂಲಕ ನಮ್ಮ ನಾಡಿನ ತುಳು ಭಾಷೆಯ ಬಗ್ಗೆ ವಿಶೇಷ ಗಮನವನ್ನು ಕೊಡುವುದಕ್ಕೆ ಪೂಜ್ಯರ ಕಾರ್ಯಕ್ರಮ. ಇವತ್ತಿಗೂ ಹಲವು ಕಾರ್ಯಕ್ರಮಗಳ ಮೂಲಕ ಭಾಷೆಗಳ ಬಗ್ಗೆ ಆಲೋಚನೆ ಮಾಡ್ತೇವೆ. ನಾಲ್ಕನೇದು ಭೂಷಣ, ನಮ್ಮ ವೇಷಭೂಷಗಳು. ಪೂಜ್ಯರನ್ನು ನೋಡುವಾಗ ಆ ವಸ್ತ್ರಗಳಲ್ಲಿ, ಭೂಷಣದಲ್ಲಿ ನೋಡುವಾಗ, ಆ ಮಕ್ಕಳು ಬಂದು ಪ್ರಾರ್ಥನೆ ಮಾಡಿದಾಗ ಆ ಮಕ್ಕಳು ಧರಿಸಿದಂತಹ ಅದು ನಮ್ಮ ಉಡುಪದು. ನಮ್ಮ ಒಳ್ಳೆಯ ಕಾರ್ಯಕ್ರಮಗಳ ಸಂದರ್ಭದಲ್ಲಿ ಆದರೂ, ದೇವಸ್ಥಾನಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಆದರೂ ನಾವು ಈ ನಮ್ಮ ಭಾಷೆ ಮತ್ತು ನಮ್ಮ ಭೂಷಣದ ಬಗ್ಗೆ. ಕೊನೆಯದಾಗಿ ಉಳಿದದ್ದೆರಡು ಭ್ರಮಣ. ಈ ದೇಶವನ್ನು ಒಟ್ಟಿಗೆ ಮಾಡಿರುವಂಥದ್ದು ತೀರ್ಥಯಾತ್ರೆ, ಪಾದಯಾತ್ರೆ. ಇಡೀ ದೇಶದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಈ ದೇಶವನ್ನು ಒಟ್ಟಿಗಿಟ್ಟದ್ದು ಯಾವುದು ಅಂತ ಹೇಳಿ ಕೇಳಿದರೆ ತೀರ್ಥಯಾತ್ರೆಗಳು. ನಾವೆಲ್ಲ ಆ ಕಾರಣಕ್ಕೆ ನಾವು ಬಂಧುಗಳಾಗಿ, ಬಾಂಧವರಾಗಿ ನಾವೆಲ್ಲ ಒಂದು ಅಂತ ಹೇಳುವಂತಹ ಭಾವದ ಜೊತೆಗೆ ಸೇರಿದ್ದೇವೆ. ಶ್ರೀ ಕ್ಷೇತ್ರ ಆ ದೃಷ್ಟಿಯಲ್ಲಿ ಕೋಟ್ಯಾಂತರ ಜನರ ಶ್ರದ್ಧಾ ಕೇಂದ್ರ. ಬದುಕಿನಲ್ಲಿ ಯಾರು ಬಂದರೂ ಇಲ್ಲಿ ಬಂದು ಮಾತನಾಡುವಂತಿದೆ. ನಮ್ಮ ಅಜ್ಜನ ಕಾಲದಿಂದ, ನಮ್ಮ ತಂದೆಯವರ ಕಾಲದಿಂದ ಒಟ್ಟಾಗಿಸ್ತಾ ಇದೆ. ಪೂಜ್ಯರ ಕಾರ್ಯಕ್ರಮಗಳು ಒಟ್ಟಾಗಿಸ್ತಾ ಇದೆ. ಕೊನೆಯದಾಗಿ ಭವನ, ನಮ್ಮ ಮನೆಗಳು. ಭಾರತೀಯ ಸಂಸ್ಕೃತಿ ಇವತ್ತಿಗೂ ಕಾಲದ ಹೊಡೆತಕ್ಕೆ ಎದುರಿಸಿ ನಿಂತಿದ್ರೆ, ಇಡೀ ಸಮಾಜ ಜಗತ್ತಿಗೆ ಕೊಡಬಲ್ಲಂತಹ ಒಂದು ಶಕ್ತಿ ಕೊಟ್ಟಿದ್ದರೆ ಅದು ನಮ್ಮ ಮನೆಗಳು, ನಮ್ಮ ತಾಯಂದಿರು. ನಮ್ಮೆಲ್ಲರ ಜವಾಬ್ದಾರಿ ಇದೆ. ಅದಕ್ಕೋಸ್ಕರ ನನ್ನ ಮಾತನ್ನು ನಿಲ್ಲಿಸುವುದರ ಮೊದಲು ಪೂಜ್ಯರ ಈ ಎಲ್ಲ ಕಾರ್ಯಕ್ರಮಗಳಿಗೆ ನಾವೆಲ್ಲ ಅವರ ಜೊತೆಗಿದ್ದೇವೆ. ಆ ಕಾರ್ಯಕ್ರಮದ ಮೂಲಕ ಇವತ್ತು ಲಕ್ಷದೀಪೋತ್ಸವದ ಸಂದರ್ಭದಲ್ಲಿ ಸಮಾಜಕ್ಕೆ ಒಳಿತಾಗುವ ದೃಷ್ಟಿಯಲ್ಲಿ ಪೂಜ್ಯರ ಎಲ್ಲ ಕಾರ್ಯಕ್ರಮಗಳ ಹಿಂದೆ ನಾವು ಸಹ ಕೆಲಸ ಮಾಡ್ತಾ, ಕ್ಷೇತ್ರದ ಜೊತೆಗೆ ಕೆಲಸ ಮಾಡ್ತಾ, ನಾವು ಕನಸು ಕಂಡಂತಹ ಅಮೃತ ಮಹೋತ್ಸವದಿಂದ ಶತಮಾನೋತ್ಸವಕ್ಕೆ ಭಾರತ ಹೋಗುವಾಗ ಬದಲಾದಂತಹ ಭಾರತ, ಜಗತ್ತಿಗೆ ನೇತೃತ್ವ ಕೊಡಬಲ್ಲಂತಹ ಭಾರತ, ನಮ್ಮತನವನ್ನು ಕಂಡುಕೊಂಡಂತಹ ಭಾರತವಾಗಿ ಬದಲಾದ ಭಾರತಕ್ಕೆ ನಮ್ಮದಾದಂತಹ ರೀತಿಯಲ್ಲಿ ಕೊಡುಗೆ ಕೊಡೋಣ ಅಂತೇಳಿ ಹೇಳ್ತಾ, ಪೂಜ್ಯ ಕಾವಂದರ ಈ ಕಾರ್ಯಕ್ರಮಗಳಲ್ಲಿ ನಾವೆಲ್ಲ ಶ್ರದ್ಧೆ ಭಕ್ತಿಯಿಂದ ಪಾಲ್ಗೊಳ್ಳೋಣ ಅಂತೇಳಿ ಹೇಳ್ತಾ ಪೂಜ್ಯರಿಗೆ ಮತ್ತೊಮ್ಮೆ ವಂದಿಸಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಧನ್ಯವಾದ. ಪಾದಯಾತ್ರೆ ಏನನ್ನು ಕೊಟ್ಟಿದೆ ಅಂತ ಹೇಳಿದರೆ, 13 ವರ್ಷದಿಂದ ಆರೋಗ್ಯವನ್ನು ಕೊಟ್ಟಿದೆ, ನೆಮ್ಮದಿಯನ್ನು ಕೊಟ್ಟಿದೆ, ಶಾಂತಿಯನ್ನು ಕೊಟ್ಟಿದೆ, ಐಕ್ಯತೆಯನ್ನು ಕೊಟ್ಟಿದೆ, ಅಧಿಕಾರವನ್ನು ಕೂಡ ಕೊಟ್ಟಿದೆ. ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿದ ಸಾಮಾನ್ಯ ಸ್ವಯಂ ಸೇವಕರು ಇವತ್ತು ಒಬ್ಬ ಶಾಸಕರಾಗಿ, ವಿಧಾನ ಪರಿಷತ್ತಿನ ಸದಸ್ಯರಾಗಿ ಆಯ್ಕೆ ಆಗಿದ್ದಾರೆ ಅಂತೇಳಿದರೆ ಈ ಪಾದಯಾತ್ರೆಯ ಶಕ್ತಿ ಅಗೋಚರವಾದದ್ದು. ಅಂತಹ ಈ ಪಾದಯಾತ್ರೆಯ ಮೂಲಕ ಪುಣ್ಯ ಸಂಚಯವನ್ನು ಮಾಡಿ ಈ ಬೆಳ್ತಂಗಡಿ ತಾಲೂಕಿನ ಅಭಿವೃದ್ಧಿಯ ಹರಿಕಾರನಾಗಿ ಎಲ್ಲರ ಜೊತೆಗೆ ಸ್ನೇಹಾಚಾರದಿಂದ ಜೊತೆಯಾಗಿ ಸೇರುವ ಮಾನ್ಯ
ಶಾಸಕರಾದಂಥ ಶ್ರೀ ಹರೀಶ್ ಪುಂಜರವರು ತಮ್ಮ ಶುಭ ನುಡಿಯನ್ನು ನುಡಿಬೇಕು ಅಂತ ವಿನಂತಿಸಿಕೊಳ್ತೇವೆ. ಕ್ಷೇತ್ರದ ಆರಾಧ್ಯ ದೇವರಾಗಿರ್ತಕ್ಕಂಥ ಮಂಜುನಾಥ ಸ್ವಾಮಿ ದೇವರ ಪಾದಕಮಲಗಳಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಪೂಜ್ಯ ಕಾವಂದರ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾ ಜನಾರ್ದನ ಸ್ವಾಮಿ ದೇವಸ್ಥಾನದ ಮುಕ್ತೇಶ್ವರಾಗಿರ್ತಕ್ಕಂಥ ಶರತ್ ಕೃಷ್ಣ ಪಡವಟ್ನಾಯರವರ ಆಶೀರ್ವಾದವನ್ನು ಸಹ ಬೇಡಿಕೊಳ್ಳುತ್ತಾ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು ಆಗಿರ್ತಕ್ಕಂಥ ವಿಧಾನ ಪರಿಷತ್ನ ಶಾಸಕರಾಗಿರ್ತಕ್ಕಂಥ ಪ್ರತಾಪ್ ಸಿಂಹ ನಾಯಕರವರ ಆಶೀರ್ವಾದವನ್ನು ಸಹ ಬೇಡಿಕೊಳ್ಳುತ್ತಾ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಎಲ್ಲ ಭಕ್ತಾಭಿಮಾನಿ ಬಂಧುಗಳೇ, ಪತ್ರಿಕಾ ಮಾಧ್ಯಮ ದೃಶ್ಯ ಮಾಧ್ಯಮದ ಬಂಧುಗಳೇ, ಈ ವೇದಿಕೆಯಲ್ಲಿ 13ನೇ ವರ್ಷದ ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿ ಮಾತಾಡಲಿಕ್ಕೆ ಭಾಳ ಖುಷಿ ಆಗ್ತಾಯಿದೆ. ಯಾಕೆಂತ ಹೇಳಿದರೆ ಪಾದಯಾತ್ರೆಯ ಮೊದಲ ವರ್ಷ ಮಾತ್ರ ನಾನು ಈ ಪಾದಯಾತ್ರೆಯಲ್ಲಿ ಇರಲಿಲ್ಲ. 2ನೇ ವರ್ಷ ಭಕ್ತನಾಗಿ ಪಾದಯಾತ್ರೆ ಮಾಡಿದ್ದೆ. 3ನೇ ವರ್ಷದಿಂದ ನಮ್ಮ ಯಶ್ವರ್ಮ ಸರ್ ಅವರು ಒಂದು ಸಲ ಕರೆದು ಪೂರ್ವಭಾವಿ ಮೀಟಿಂಗ್ಗೆ ನೀವು ಬರಬೇಕು ಅಂತ ಹೇಳಿದರು. ಅವತ್ತಿನಿಂದ ಇವತ್ತಿನವರೆಗೆ ಯಾವುದೇ ಒಂದು ಪೂರ್ವಭಾವಿ ಸಭೆಗೆ ತಪ್ಪಿಸದೆ ಪಾದಯಾತ್ರೆಯ ಪ್ರತಿಯೊಂದು ಹಂತದಲ್ಲೂ ಪಾದಯಾತ್ರೆ ಯಶಸ್ವಿ ದೃಷ್ಟಿಯಿಂದ ದುಡಿಯುವಂಥ ಒಂದು ಯೋಗ ಭಾಗ್ಯ ಸಿಕ್ಕಿರ್ತಕ್ಕಂಥ ಈ ಕ್ಷೇತ್ರದ ಜನಪ್ರತಿನಿಧಿಯಾಗಿ ಅಂತ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ. ಪ್ರಾಯಶಃ ಪಾದಯಾತ್ರೆಯ ಪ್ರತಿ ವರ್ಷದಿಂದ ವರ್ಷಕ್ಕೆ ಪಾದಯಾತ್ರಿಗಳ ಸಂಖ್ಯೆ ಜಾಸ್ತಿ ಆಗ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೇವೆ. ಒಂದಷ್ಟು ಪಾದಯಾತ್ರೆಯನ್ನು ಮಾಡಿ ಬರುವಂಥ ಭಕ್ತರ ಜೊತೆ ಮಾತಾಡಿದಾಗ ಅವರು ಹೇಳಿರ್ತಕ್ಕಂಥ ಮಾತುಗಳನ್ನು ಕೇಳಿದಾಗ ಭಾಳ ಖುಷಿಯಾಗುವುದು ಏನು ಅಂತ ಹೇಳಿದರೆ, ಕೆಲವು ತಾಯಂದಿರು, ಕೆಲವು ವೃದ್ಧರು ನಡ್ಕೊಂಡು ಬರಬೇಕಾದ್ರೆ ಅವರು ಹೇಳ್ತಾರೆ, ಇಲ್ಲ ನಾನು ಕಳೆದ ವರ್ಷ ಒಂದು ಹರಕೆ ಹೊತ್ತಿದ್ದೆ, ನನ್ನ ಈ ಒಂದು ಸಮಸ್ಯೆ ಪರಿಹಾರ ಆದರೆ ನಾನು ಧರ್ಮಸ್ಥಳದ ಪಾದಯಾತ್ರೆಯಲ್ಲಿ ಭಾಗವಹಿಸ್ತೇನೆ ಅಂತೇಳಿ. ಅದಾಗಿದೆಯಾ ಕೇಳಿದರೆ, ಇಲ್ಲ ನಾನು ಕಳೆದ ವರ್ಷ ಹೊತ್ತಿರುವಂಥ ಹರಕೆ ಈಡೇರಿದೆ, ಆ ಕಾರಣಕ್ಕೋಸ್ಕರ ನಾನು ಈ ವರ್ಷ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದೇನೆ ಎನ್ನುವಂಥ ಮಾತುಗಳನ್ನು ಕೇಳಿದಾಗ ಈ ಕ್ಷೇತ್ರದ ಸಾನ್ನಿಧ್ಯ, ಈ ಕ್ಷೇತ್ರದ ಒಂದು ಪಾವಿತ್ರ್ಯತೆ, ಪೂಜ್ಯ ಕಾವಂದರ ಈ ಕ್ಷೇತ್ರವನ್ನು ಬೆಳೆಸಿರ್ತಕ್ಕಂಥ ರೀತಿಯನ್ನು ಕಂಡಾಗ ಪ್ರಾಯಶಃ ಬಹಳ ಖುಷಿಯಾಗ್ತದೆ, ಮನಸ್ಸು ತುಂಬಿ ಬರ್ತದೆ. ಪ್ರಾಯಶಃ ಇವತ್ತು ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಇವತ್ತು ಸಮಾಜದಲ್ಲಿ ನಾವು ಕೆಲವು ವಿಚಾರಗಳನ್ನು ನಾವು ಕೇಳ್ತೇವೆ, ಕೆಲವು ವಿಚಾರಗಳ ಬಗ್ಗೆ ನಾವು ಮಾತಾಡ್ತೇವೆ, ಕೆಲವು ವಿಚಾರಗಳ ಬಗ್ಗೆ ತರ್ಕಗಳನ್ನು ಮಾಡ್ತೇವೆ. ನಾನು ಆ ತರ್ಕಗಳು ವಿಚಾರಗಳನ್ನು ಬಗ್ಗೆ ವಿಸ್ತಾರವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ. ಒಂದು ಕತೆ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಒಂದು ಊರಲ್ಲಿ ಒಂದು ಕಾಡಿತ್ತು, ದೊಡ್ಡ ಕಾಡು. ಆ ದೊಡ್ಡ ಕಾಡಲ್ಲಿ ಒಂದು ಕತ್ತೆ ಇತ್ತು. ಆ ಕತ್ತೆ ದಿನ ಹೋಗಬೇಕಾದ್ರೆ ಅಧಿಕ ಪ್ರಸಂಗ ಮಾತಾಡ್ತಾ ಹೋಗ್ತಾಯಿತ್ತು ಎಲ್ಲರ ಜೊತೆನೂ. ಒಂದು ದಿನ ಆ ಕತ್ತೆಗೆ ಜಿಂಕೆ ಸಿಕ್ತು. ಜಿಂಕೆಯನ್ನು ಕಂಡಾಗ ಆ ಕತ್ತೆ ಹೇಳಿದಂತೆ, ನೋಡು ಎಷ್ಟು ಚೆನ್ನಾಗಿದೆ ಹುಲ್ಲು, ಅದರ ಕಲ್ಲರ್ ಮಾತ್ರ ಭಾಳ ಕೆಂಪಾಗಿದೆ ಅಂತ. ಜಿಂಕೆಗೆ ಆಯ್ತಂತೆ, ಹುಲ್ಲು ಹಸಿರಿರೋದು, ಈ ಕತ್ತೆಯನ್ನು ಕೆಂಪಿದೆ ಅಂತ ಹೇಳ್ತದೆ ಅಂತ. ಇಲ್ಲ, ಜಿಂಕೆ ಹೇಳಿದಂತೆ, ಇಲ್ಲ ಹುಲ್ಲಿನ ಕಲ್ಲರ್ ಇರೋದು ಹಸಿರು, ಅದು ಕೆಂಪಲ್ಲ ಅಂತ. ಇಲ್ಲ, ನಿನಗೆ ಗೊತ್ತಿಲ್ಲ, ನನಗೆ ಗೊತ್ತಿರೋದು, ನಾನು ನಿನಗಿಂತ ದೊಡ್ಡ ಆಕಾರದಲ್ಲೂ ದೊಡ್ಡ, ಬುದ್ಧಿಯಲ್ಲೂ ನಾನು ದೊಡ್ಡ, ಹುಲ್ಲಿನ ಕಲ್ಲರು ಕೆಂಪೆ ಅಂತ. ಜಿಂಕೆ ಜಾಸ್ತಿ ಅದರಲ್ಲಿ ಆರ್ಗ್ಯುಮೆಂಟ್ ಮಾಡಲಿಕ್ಕೆ ಹೋಗಲಿಲ್ಲ. ಜಿಂಕೆ ಹೇಳಿದಂತೆ, ಒಂದು ಕೆಲಸ ಮಾಡೋಣ, ನಮ್ಮ ಕಾಡಿನ ರಾಜ ಸಿಂಹ ಇದೆ, ಸಿಂಹದ ಹತ್ರ ಹೋಗಿ ಕೇಳುವ ಹುಲ್ಲಿನ ಕಲ್ಲರ್ ಯಾವುದು ಅಂತೇಳಿ. ಹಾಗೆ ಕತ್ತೆ ಮತ್ತು ಜಿಂಕೆ ಒಟ್ಟಿಗೆ ಕಾಡಿನ ರಾಜ ಸಿಂಹದ ಹತ್ರ ಹೋಯಿತು. ಸಿಂಹದ ಹತ್ರ ಹೋಗಿ ಕತ್ತೆ ಹೇಳಿದಂತೆ, ತುಂಬ ಹುಲ್ಲಿತ್ತು, ಆ ಹುಲ್ಲಿನ ಕಲ್ಲರು ಕೆಂಪಿದೆ ಅಂತ ಹೇಳಿದರೆ ಈ ಯಾವುದಕ್ಕೂ ಬಾರದಂಥ ಜಿಂಕೆ ಹೇಳ್ತಾ ಇದೆ, ಅದು ಹಸಿರು ಅಂತ ಹೇಳ್ತಾ ಇದೆ ಅಂತೇಳಿ. ಅದಕ್ಕೆ ತಕ್ಷಣ ಸಿಂಹ ಹೇಳಿತಂತೆ, ನೀನು ಹೇಳಿದ್ದು ಸರಿ, ಕತ್ತೆ ಹೇಳಿದ್ದು ಸರಿ, ನೀನು ಹುಲ್ಲು ಕೆಂಪೆ ಕಲ್ಲರ್ ಇರೋದು ಅಂತ. ಕತ್ತೆಗೆ ಭಾಳ ಖುಷಿ ಆಯಿತು. ಕಾಡಿನ ರಾಜ ಜಜ್ಮೆಂಟ್ ಕೊಟ್ಟಾಯಿತು, ಹುಲ್ಲು ಕೆಂಪು ಅಂತೇಳಿ. ಆಗ ತಕ್ಷಣ ಕತ್ತೆ ಹೇಳಿತಂತೆ, ನನಗಿಷ್ಟು ಸಮಯ ವ್ಯರ್ಥ ಮಾಡಿದ ಜಿಂಕೆಗೆ ಒಂದು ನೀನು ಶಿಕ್ಷೆ ಕೊಡಬೇಕು ಅಂತ. ಅಷ್ಟೊತ್ತಿಗೆ ಕಾಡಿನ ರಾಜ ಒಂದು ಶಿಕ್ಷೆ ಕೊಟ್ಟಿದ್ದಂತೆ, ಇನ್ನು ಮುಂದೆ 3 ದಿನ ನೀನು ಯಾರ ಹತ್ರನೂ ಮಾತಾಡಬಾರ್ದು ಅಂತ ಹೇಳಿತಂತೆ ಜಿಂಕೆಗೆ. ಇಷ್ಟಾದಾಗ ಭಾಳ ಖುಷಿಯಾಯಿತು ಕತ್ತೆಗೆ. ಕತ್ತೆ ಹೋಯಿತು. ಕತ್ತೆ ಹೋದ ನಂತರ ಈ ಜಿಂಕೆ ಮತ್ತೆ ಕಾಡಿನ ರಾಜನ ಹತ್ರ ಕೇಳಿತಂತೆ, ಅಲ್ಲ ಸಿಂಹ,
ಹುಲ್ಲು ಹಸಿರು ಅಂತ ನಿನಗೆ ಗೊತ್ತಿದೆ. ಆ ಕತ್ತೆ ಹೇಳಿದ ತಕ್ಷಣ ನೀನು ಕತ್ತೆ ಹೇಳಿದ್ದೇ ಸರಿ ಅಂತೇಳಿ ನನಗೆ ಶಿಕ್ಷೆ ಕೊಟ್ಟಿಯಲ್ಲ ಯಾಕೆ ಅಂತೇಳಿ. ಅದಕ್ಕೆ ಸಿಂಹ ಒಂದು ಮಾತು ಹೇಳಿದ್ದಂತೆ, ಕತ್ತೆ ಅಂತ ನಿನಗೆ ಗೊತ್ತಿದ್ದರೂ ಕತ್ತೆ ಹತ್ರ ನೀನು ಆರ್ಗ್ಯುಮೆಂಟ್ ಮಾಡಿದ್ಯಲ್ಲ, ಅದಕ್ಕೋಸ್ಕರ ನಿನಗೆ ನಾನು ಈ ಶಿಕ್ಷೆ ಕೊಟ್ಟದ್ದು ಅಂತ ಹೇಳಿದ್ರಂತೆ. ಅದರಿಂದಾಗಿ ಸಮಾಜದಲ್ಲಿ ನಾವು ಯಾರ ಜೊತೆ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದೇವೆ ಅನ್ನುವಂಥದ್ದನ್ನು ಸಹ ನಾವು ಯೋಚನೆ ಮಾಡಿಕೊಂಡು ಬುದ್ಧಿ ಇದ್ದವರು, ತಿಳಿದವರು, ಜ್ಞಾನವಂತರ ಹತ್ರ ನಾವು ಆರ್ಗ್ಯುಮೆಂಟ್ ಮಾತಾಡಿದರೆ ಅದಕ್ಕೊಂದು ದಿಕ್ಕು ಮತ್ತು ದೆಸೆ ಮತ್ತು ಸಕ್ಸಸ್ಸು ಸಿಗ್ತದೆ. ಪ್ರಾಯಶಃ ಇವತ್ತು ಸಮಾಜದಲ್ಲಿ ನಾವು ಈ ದೃಷ್ಟಿಕೋನದಲ್ಲಿ ಬದುಕಬೇಕಾದಂಥ ಅವಶ್ಯಕತೆಯೂ ಇದೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರಾಯಶಃ ಇವತ್ತು ನಮಗೆ ಹೆಮ್ಮೆ ಇದೆ, ಈ ದೇಶದಲ್ಲಿ ಒಂದು ಧಾರ್ಮಿಕ ಸಂಸ್ಥೆ ಯಾವ ರೀತಿಯಾಗಿರ್ತಕ್ಕಂಥ ಸಾಮಾಜಿಕ ಬದ್ಧತೆಯಲ್ಲಿ ಕೆಲಸ ಮಾಡ್ಬೋದು ಎನ್ನುವಂಥದ್ದನ್ನು ಜಗತ್ತಿಗೆ ತೋರಿಸಿರ್ತಕ್ಕಂಥ ಒಬ್ಬ ದಾರ್ಶನಿಕ ವ್ಯಕ್ತಿ ಇದ್ದರೆ ಅದು ನಮ್ಮ ಪೂಜ್ಯ ಕಾವಂದರು ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಭಾಳ ಸಂತೋಷ ಪಡ್ತೇನೆ. ನನಗೂ ಒಂದು ಇವತ್ತು ಯೋಗ ಕೊಟ್ಟಿದ್ದರು ಪೂಜ್ಯ ಕಾವಂದರು, ವಸ್ತು ಪ್ರದರ್ಶನವನ್ನು ಉದ್ಘಾಟನೆ ಮಾಡಬೇಕು ನೀವು ಅಂತೇಳಿ ಕರೆದಿದ್ದರು. ಕರೆದಾಗ ನಾನು ಇವತ್ತು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಈ ಸನ್ನಿಧಾನದ ಪೂಜ್ಯ ಕಾವಂದರ ನೇತೃತ್ವದಲ್ಲಿ ಯಾವೆಲ್ಲ ಸಂಸ್ಥೆಗಳು ಈ ಸಮಾಜದಲ್ಲಿ ಕಾರ್ಯವನ್ನು ಮಾಡ್ತಾ ಇದೆ ಎನ್ನುವಂಥದ್ದನ್ನು ಉದ್ಘಾಟನೆ ಮಾಡುವಂಥ ಅವಕಾಶ ಸಿಕ್ಕಿತು. ಅದನ್ನು ದಯವಿಟ್ಟು ಇಲ್ಲಿದ್ದವರು ಒಂದು ಸ್ವಲ್ಪ ವಸ್ತು ಪ್ರದರ್ಶನದ ಮಳಿಗೆಯಲ್ಲಿ ಹೋಗಿ ನೋಡಿ ಬರಬೇಕು. ಯಾಕಂತ ಹೇಳಿದರೆ ಕೆಲವದ್ದನ್ನು ನಾವು ಕೇಳಿ ತಿಳಿಬೇಕು, ಕೆಲವದ್ದನ್ನು ನಾವು ನೋಡಿ ತಿಳಿಬೇಕು. ಪ್ರಾಯಶಃ ನೋಡಿದಾಗ ನಿಜವಾಗಿಯೂ ನಾನು ಆವಾಗ ಹೇಳಿದ್ನಲ್ಲ, ಒಂದು ಧಾರ್ಮಿಕ ಶ್ರದ್ಧೆ, ಧಾರ್ಮಿಕ ಸಂಸ್ಥೆ ಜಗತ್ತಿನಲ್ಲಿ ಯಾವ ರೀತಿಯ ಕೆಲಸವನ್ನು ಮಾಡ್ಬೋದು ಎನ್ನುವಂಥದ್ದು ಚಿತ್ರಣ ನಮಗೆ ಕಣ್ಣಿಗೆ ಕಾಣಲಿಕ್ಕೆ ಸಾಧ್ಯ ಇದೆ. ಈ ರೀತಿಯಾಗಿ ಸಾಮಾಜಿಕ ಬದ್ಧತೆಯಲ್ಲಿ ಧಾರ್ಮಿಕವಾಗಿ ಇದ್ದುಕೊಂಡು ನಮಗೆ ಮಾರ್ಗದರ್ಶನ ಮಾಡುವವರು ಪೂಜ್ಯ ಕಾವಂದರು ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಹಳ ಮತ್ತೊಮ್ಮೆ ಸಂತೋಷವನ್ನು ಈ ಸಂದರ್ಭದಲ್ಲಿ ಪಡ್ತಾ, ಪೂಜ್ಯ ಕಾವಂದರು ಮತ್ತು ಮಾತೃಶ್ರೀ ಅಮ್ಮನವರು ಮತ್ತು ಅವರ ಸಹೋದರರು ಮತ್ತು ಇಡೀ ಪೂರ ಅವರ ಕುಟುಂಬ ಇವತ್ತು ಸಾಮಾಜಿಕ ಬದ್ಧತೆಯಲ್ಲಿ ಈ ಸಮಾಜಕ್ಕೆ, ಅದರಲ್ಲೂ ವಿಶೇಷವಾಗಿ ಬೆಳ್ತಂಗಡಿ ತಾಲೂಕಿನ ಜನ ಯಾವತ್ತಿಗೂ ನಾವು ಕೃತಜ್ಞತೆಯಲ್ಲಿರಬೇಕು. ಯಾಕೆಂತ ಹೇಳಿದರೆ ಎದುರಿಗೆ ಇಲ್ಲಿ ವಸಂತ ಸಾಲ್ಯಾನರು ಕೂತಿದ್ದಾರೆ. ಜನಜಾಗೃತಿ ವೇದಿಕೆ ಪ್ರಾರಂಭ ಆದದ್ದೇ ನಮ್ಮ ಬೆಳ್ತಂಗಡಿ ತಾಲೂಕಿಂದ. ಅತ್ಯಂತ ಹೆಚ್ಚು ಫಲಾನುಭವಿಗಳು ಸಹ ನಮ್ಮ ಬೆಳ್ತಂಗಡಿ ತಾಲೂಕಿನಿಂದ. ಎಷ್ಟೋ ಸಾವಿರ ಕುಟುಂಬಗಳು ಬೆಳ್ತಂಗಡಿ ತಾಲೂಕಿನಲ್ಲಿ ಇವತ್ತು ಸಂತೋಷದ ಜೀವನವನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಿದರೆ ಅದಕ್ಕೆ ಪೂಜ್ಯ ಕಾವಂದರು ಕಾರಣೀಭೂತರು ಎನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡೆದೆ. ಅದರಲ್ಲೂ ನನಗೆ ವಿಶೇಷವಾಗಿ ಇವತ್ತು ನನಗೆ 13ನೇ ಈ ಪಾದಯಾತ್ರೆಯಲ್ಲಿ ನಾನು ಗುರುತಿಸಲೇಬೇಕಾದ್ದು ಏನು ಅಂತ ಹೇಳಿದರೆ, ಇವತ್ತು ನಾನು ಕಡೆಯಿಂದ ಶುರುವಿನವರೆಗೆ ನಾನು ಪ್ರಭಾಕರನ್ನೆಲ್ಲ ಒಟ್ಟಾಗಿ ಸ್ವಲ್ಪ ಓಡಿಕೊಂಡೇ ಬಂದ್ವಿ, ಜನ ಎಲ್ಲಿಯವರಿದ್ದಾರೆ ನೋಡುವ ಅಂತೇಳಿ. ನಾನು ಅಲ್ಲಿಂದ ಇಲ್ಲಿವರೆಗೆ ಬರಬೇಕಾದ್ರೆ ನನಗೆ ಕೈ ಬೀಸುವ ಬದಲು ನಮಸ್ಕಾರ ಕೊಡ್ತೇ ಬಂದೆ. ಯಾಕಂತ ಹೇಳಿದರೆ ಅವರೆಲ್ಲರೂ ಬೆಳ್ತಂಗಡಿ ತಾಲೂಕಿನಲ್ಲಿಂದ ಬಂದವರೇ. 99% ಇವತ್ತು ಬೆಳ್ತಂಗಡಿ ತಾಲೂಕಿನ ಪಾದಯಾತ್ರಿಗಳು ಇವತ್ತು ಇದರಲ್ಲಿ ಭಾಗವಹಿಸಿದ್ದಾರೆ ಎನ್ನುವಂಥದ್ದು ನನಗೆ ಹೆಮ್ಮೆ ತರುವ ವಿಷಯ ಎನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಈ ರೀತಿಯ ಪಾದಯಾತ್ರೆಯಲ್ಲಿ ಭಾಗವಹಿಸುವಂಥದ್ದು, ಆ ಪುಣ್ಯವನ್ನು ಸಂಪಾದಿಸುವಂತಹ ಆ ಒಂದು ಅಚಲವಾಗಿರ್ತಕ್ಕಂಥ ವಿಶ್ವಾಸದಿಂದ ಬಂದಿರತಕ್ಕಂಥ ಎಲ್ಲ ಪಾದಯಾತ್ರಿಕರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನಾನು ಯಶೋವರ್ಮ ಸರನ್ನು ಮತ್ತೊಮ್ಮೆ ನೆನಪು ಮಾಡಿಕೊಳ್ತೇನೆ. ಈ ಒಂದು ಯಶಸ್ಸು, ಈ ಪಾದಯಾತ್ರೆಯ ಯಶಸ್ಸು, ಪಾದಯಾತ್ರೆಯ ಶಿಸ್ತು, ಪಾದಯಾತ್ರೆಯ ಸಂಘಟನೆ ನಮಗೆ ತೋರಿಸಿ ಮಾರ್ಗದರ್ಶನ ಮಾಡಿರ್ತಕ್ಕಂಥವರು ಯಶವರ್ಮ ಸರ್ ಅವರ ನೆನಪನ್ನು ಸಹ ನಾನು ಈ ಸಂದರ್ಭದಲ್ಲಿ ಮಾಡಿಕೊಳ್ತಾ, ಪೂಜ್ಯ ಕಾವಂದರ ಮಾತೃಶ್ರೀ ಅಮ್ಮನವರ ಆಶೀರ್ವಾದ ಇಡೀ ಬೆಳ್ತಂಗಡಿ ತಾಲೂಕಿನ ಜನರ ಮೇಲೆ ಇರಲಿ ಎನ್ನುವಂಥದ್ದನ್ನು ಈ ಕ್ಷೇತ್ರದ ಜನಪ್ರತಿನಿಧಿಯಾಗಿ ಆ ಎಲ್ಲ ಅವರೆಲ್ಲರ ಜನರ ಪರವಾಗಿ ನಾನು ಆಶೀರ್ವಾದವನ್ನು ಪೂಜ್ಯ ಕಾವಂದರ ಹತ್ರ ಬೇಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಭಾರತ್ ಮಾತಾ ಕಿ ಜೈ. ನಿತ್ಯ ಶ್ರೀ ಮಂಜುನಾಥ ಸೇವಿತಮನಂ ಸತ್ಯನ್ಯಾಯಪೀಠ ವಿರಾಜಿತ ಜಿನಂ ಚತುರ್ದಾನ ಪ್ರೀತಂ ದೀನಜನದಾತಾರಂ ಸದ್ಧರ್ಮ ರತ್ನಾಕರಂ ಜಿತಮನಂ ಆತ್ಮಮನ ಮಂದಾರ ಸದೃಶಂ ಸತ್ವಭಾಷಿತ ಭೂಷಣಂ ತೇಜಾರ್ಕವದನಂ ರಾಜಗಂಭೀರ್ಯ ಗಮನಂ ರಾಜಾರ್ಷಿ ಮಾನಿತ ಪದಂ ಶ್ರೀಕ್ಷೇತ್ರ ಹೆಗ್ಗಡೆ ರಾಜವಂಶ ತಿಲಕಂ. ಪರಮಪೂಜ್ಯ ವೀರೇಂದ್ರ ಹೆಗ್ಗಡೆಯವರ ಪಾದಪದ್ಮಗಳಿಗೆ ಈ ಮಂತ್ರಪುಷ್ಪದ ಸಮರ್ಪಣೆಯನ್ನು ಮಾಡುತ್ತಾ ನಮ್ಮನ್ನೆಲ್ಲ ಆಶೀರ್ವಚನಗಳ ಮೂಲಕ ಹರಸಬೇಕೆಂದು ಭಕ್ತಿಯಿಂದ ವಿನಂತಿಸಿ ಕ್ಷೇತ್ರದ ಶ್ರೀ ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥಿಸಿ, ಉಜಿರೆಯ ಶ್ರೀ ಜನಾರ್ದನ ಸ್ವಾಮಿಯನ್ನು ಕೂಡ ಪ್ರಾರ್ಥಿಸಿ, ವೇದಿಕೆಯಲ್ಲಿರುವಂಥ ನಮ್ಮ ಶಾಸಕರ ಶ್ರೀ ಹರೀಶ್ ಪುಂಜವರೇ, ಲತಾಸಿಂಹ ನಾಯಕರೇ ಮತ್ತು ಉಜಿರೆಯ ದೇವಸ್ಥಾನ ಆಡಳಿತ ಮುಖ್ಯಸ್ಥರಾದಂಥ ಶ್ರೀ ಪಡವೆಟ್ನಾಯರೇ, ಆಗಮಿಸಿರುವಂಥ ಎಲ್ಲ ಭಕ್ತರೇ ಮತ್ತು ಮಾತೆಯರೇ,
ಈಗ ನೀವೆಲ್ಲ ತಿಳಿದ ಹಾಗೆ ಈ ಪಾದಯಾತ್ರೆ 13ನೇ ವರ್ಷಕ್ಕೆ ಪ್ರವೇಶಿಸಿದೆ. ಹಿಂದೆ ನಡೆದ ಎಲ್ಲ ಪಾದಯಾತ್ರೆಗಳಲ್ಲಿ ಭಾಗವಹಿಸಿದವರು ಇಲ್ಲಿದ್ದಾರೆ. ಭಾಳ ಉತ್ಸಾಹದಿಂದ ನೀವೆಲ್ಲ ಭಾಗವಹಿಸ್ತಾ ಇದ್ದೀರಿ ಮತ್ತು ಭಾಳ ಪ್ರೀತಿಯಿಂದ ಭಾಗವಹಿಸ್ತಾ ಇದ್ದೀರಿ. ಇದು ನನಗೆ ತುಂಬ ಸಂತೋಷ ಆಗಿದೆ. ಯಾಕೆಂತಂದರೆ ಈ ರೀತಿ ದೈಹಿಕವಾಗಿ ಮಾನಸಿಕವಾಗಿ ಏಕಾಗ್ರತೆಯನ್ನು ಮಾಡಿದರೆ ಮಾತ್ರ ಈ ಪಾದಯಾತ್ರೆ ಆಗುತ್ತೆ, ಇಲ್ಲದ್ರೆ ಆಗೋದಿಲ್ಲ. ಪಾದಯಾತ್ರೆಯನ್ನು ನಡ್ಕೊಂಡು ಹೋಗುವುದಲ್ಲ, ಅದ್ರ ಜೊತೆಗೆ ಮಾನಸಿಕವಾಗಿ ಮೊದಲು ನಾವು ಊರು ಬಿಟ್ಟುವಾಗ ನಾನು ಯಾವಾಗಲೂ ಹೇಳಿದೆ, ನಾನು ಹಿಂದೆ ಧಾರವಾಡಕ್ಕೆ ಹೋಗುವಾಗ ಧಾರವಾಡಕ್ಕೆ ನಾನು ಮೊದಲು ಮುಟ್ತಾ ಇದ್ದೆ, ಕಾರು ಆಮೇಲೆ ಮುಟ್ತಿತ್ತು ಅಂತ. ಅಂದರೆ ಮೊದಲು ಮಾನಸಿಕವಾಗಿ ನಾನು ಧಾರವಾಡಕ್ಕೆ ಮುಟ್ಟುತ್ತಿದ್ದೆ, ಆಮೇಲೆ ನಿಧಾನವಾಗಿ ನನ್ನ ಕಾರ್ನಲ್ಲಿ ನನ್ನ ದೇಹ ಹೋಗ್ತಿತ್ತು ಅಲ್ಲಿಗೆ ಅಂತ. ಮಾನಸಿಕವಾಗಿ ನೀವೆಲ್ಲ ಧರ್ಮಸ್ಥಳಕ್ಕೆ ಬೇಗ ಬಂದಿದ್ದೀರಿ. ನಡ್ಕೊಂಡು ಬರುವಾಗ ಸ್ವಲ್ಪ ಹೊತ್ತಾಗಿರ್ಬೋದು, ಈಗ ಓಡಿಕೊಂಡು ಬಂದಿದ್ದೀರಿ ಅಂತ ಹೇಳಿದರು ನಮ್ಮ ಶಾಸಕ. ಅವರು ಬರುವಾಗ ಸ್ವಲ್ಪ ತಡ, ಆದರೆ ಮಾನಸಿಕವಾಗಿ ಅವರು ಧರ್ಮಸ್ಥಳಕ್ಕೆ ಮೊದಲೇ ಬಂದು ಮುಟ್ಟಿದ್ದಾರೆ. ಹಾಗಾಗಿ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಶ್ರೀ ಸ್ವಾಮಿಯ ಸಾನ್ನಿಧ್ಯ ಗಟ್ಟಿಯಾಗಿ ಕೂತಿದೆ, ಗಟ್ಟಿಯಾಗಿದೆ. ಹಾಗಾಗಿ ನೀವು ಎಲ್ಲರೂ ಕೂಡ ಮೊದಲು ನಿಮ್ಮ ಮಾನಸಿಕ ಕ್ಷೇತ್ರಕ್ಕೆ ಬಂದಿದೆ, ನಿಮ್ಮ ಭಾವನೆಗಳು ಧರ್ಮಸ್ಥಳಕ್ಕೆ ಬಂದೆ, ಕೊನೆಯದಾಗಿ ನಿಮ್ಮ ದೇಹ ಕೂಡ ಧರ್ಮಸ್ಥಳಕ್ಕೆ ಬಂದಿದೆ. ಹಾಗಾಗಿ ಇದೆಲ್ಲ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದ ಅಂಶಗಳು. ಮತ್ತು 13 ವರ್ಷಕ್ಕೆ ಹಿಂದೆ ಪ್ರಾರಂಭ ಆಗುವಾಗ ಯಾವ ಪರಿಸ್ಥಿತಿ ಇತ್ತೋ ಪರಿಸ್ಥಿತಿ ಈಗಲೂ ಹಾಗೆ ಇದೆ ಅಂತ ನಾನು ಅನಿಸೋದಿಲ್ಲ. ಯಾಕೆಂದರೆ ಈಗ ಅನೇಕರ ಸಂದೇಹಗಳು ಸಂಶಯಗಳೆಲ್ಲ ದೂರವಾಗಿದೆ. ಈ ಹಿಂದೆ ಅನೇಕ ಅಪವಾದಗಳನ್ನು ಕ್ಷೇತ್ರದ ಮೇಲೆ ಹಾಕಿದರು. ಆ ಅಪವಾದದಿಂದ ಮುಕ್ತನಾಗಬೇಕಾಗಿದ್ದರೆ ಶ್ರೀ ಸ್ವಾಮಿ ಅನುಗ್ರಹ ಮಾಡಬೇಕಿತ್ತು. ಅನುಗ್ರಹ ಮಾಡಿದ್ದಾರೆ, ಹಿಂದೆಯೂ ಮಾಡಿದ್ದಾರೆ, ಈಗಲೂ ಮಾಡಿದ್ದಾರೆ. ಈಗಂತೂ ಎಲ್ಲ ಸಂಶಯಗಳು ನಿವಾರಣೆ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಈ ರೀತಿಯ ಎಲ್ಲ ಸಂಶಯ ನಿವಾರಣೆಗೆ ನಮ್ಮ ಸ್ವಾಮಿ ಅನುಗ್ರಹವೇ ಕಾರಣ. ನಮ್ಮ ದೃಢವಾದ ನಿಲುವು ಮತ್ತು ನಾವು ಕೈಗೊಂಡ ಅನೇಕ ಕಾರ್ಯಕ್ರಮಗಳು ಕಾರಣ. ನಮ್ಮಲ್ಲಿ ಯಾವುದೇ ಮನಸ್ಸಿನಲ್ಲಿ ವ್ಯತ್ಯಾಸಗಳಿರಲಿಲ್ಲ, ಸಂದೇಹಗಳಿರಲಿಲ್ಲ. ಸ್ಥಿರವಾದ ಬುದ್ಧಿ, ಸ್ಥಿರವಾದ ನಡವಳಿಕೆಯಿಂದ ನಾವಿದ್ದೇವೆ. ಈ ಕಾರಣದಿಂದಾಗಿ ನೀವೆಲ್ಲರೂ ವಿಶ್ವಾಸವನ್ನು ತೋರಿಸಿ ನಾವು ಕ್ಷೇತ್ರದೊಂದಿಗೆ ಇದ್ದೇವೆ. ಎಲ್ಲರೂ ಬಂದು ಇಲ್ಲಿ ಹೇಳ್ತಾರೆ, ನಾವು ನಿಮ್ಮೊಟ್ಟಿಗೆ ಇದ್ದೇವೆ ಅಂದರೆ. ನಾನು ಹೇಳೋದು, ನಮ್ಮ ಒಟ್ಟಿಗೆ ಇರುವುದು ಮುಖ್ಯ, ಅದಕ್ಕಿಂತ ಹೆಚ್ಚು ನೀವು ನಮ್ಮ ಕ್ಷೇತ್ರದ ಮೇಲೆ ವಿಶ್ವಾಸ ಇರೋದು ಭಾಳ ಮುಖ್ಯ ಅಂತ. ಅದೆಲ್ಲ ಬಹಳ ವಿಶ್ವಾಸದಿಂದ ನಡ್ಕೊಳ್ಳೋದು. ನಾನು ತುಂಬ ಸಂತೋಷದಿಂದ ನಿಮ್ಮೆಲ್ಲರಿಗೂ ಧನ್ಯವಾದನ ಹೇಳ್ತೇನೆ. ಯಾಕೆಂದರೆ ನೀವೆಲ್ಲ ಪ್ರೀತಿಯಿಂದ ಇಲ್ಲಿಗೆ ಬಂದಿದ್ದೀರಿ, ವಿಶ್ವಾಸವನ್ನು ತೋರಿಸಿದ್ದೀರಿ, ದೃಢತೆಯನ್ನು ತೋರಿಸಿದ್ದೀರಿ, ನಂಬಿಕೆಯನ್ನು ತೋರಿಸಿದ್ದೀರಿ, ಮತ್ತು ಎಲ್ಲ ರೀತಿಯಿಂದ ಕೂಡ ಆ ಕ್ಷೇತ್ರದ ಇದ್ದೇವೆ ಅನ್ನೋದು ಭಾವನೆಯನ್ನು ತೋರಿಸಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ, ನಿಮ್ಮೆಲ್ಲ ಆರೋಗ್ಯ ಕೊಟ್ಟು ಕ್ಷೇಮ ಕೊಟ್ಟು ಕಾಪಾಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಮುಖ್ಯವಾಗಿ ಇಲ್ಲಿ ಶಾಸಕರು ಮತ್ತು ನಮ್ಮ MLC ಅವರು ಪ್ರತಿಸಭೆಗಳು ಬಂದರೆ, ಅವರು ಬಂದಾಗ ಇಲ್ಲಿ ಎಲ್ಲ ರೀತಿಯಿಂದಲೂ ಕೂಡ ಲಕ್ಷದೀಪೋತ್ಸವದ ವಿಜೃಂಭಣೆ ಪ್ರಾರಂಭ ಆಗಿದೆ, ಅಲಂಕಾರಗೊಂಡಿದೆ ಸರ್ವನಗರ. ಸಾಂಪ್ರದಾಯದಂತೆ ನಡೆಯುವಂಥದ್ದು ಎಲ್ಲದೂ ಕೂಡ ಈ ಪಾದಯಾತ್ರೆ ಕೂಡ ಸಂಪ್ರದಾಯದ ಒಂದು ಭಾಗವೇ ಆಯಿತು. ಈ ಪಾದಯಾತ್ರೆ ಹೇಗೆ ಅಂತಂದರೆ ಇಲ್ಲಿ ನಡೆಯುವ ಎಲ್ಲ ಈ ಪಾದಯಾತ್ರೆಗಳು ಸಂಪ್ರದಾಯವೇ ಆಯಿತು. ಸಂಪ್ರದಾಯ ಹೇಗೆ ಅಂತಂದರೆ, ನಾವು ಕ್ಷೇತ್ರಕ್ಕೆ ಹೋಗಿ ಸ್ವಾಮಿಯ ದರ್ಶನ ಮಾಡಿ ಹೆಗ್ಡೆಯವರಿಗೆ ತಮ್ಮ ಬೆಂಬಲವನ್ನು ಸೂಚಿಸುವಂಥದ್ದು ಕೂಡ ನಮ್ಮ ವಿಶ್ವಾಸ ಸಂಕೇತ ಅಂತ ನೀವೆಲ್ಲ ಹೇಳಿದ್ದೀರಿ. ನಿಮ್ಮೆಲ್ಲರಿಗೂ ಧನ್ಯವಾದವನ್ನು ಅರ್ಪಿಸುತ್ತಾ, ನಾನು ಮತ್ತೊಮ್ಮೆ ಈ ಕಾರಣದಿಂದಾಗಿ ಆದರೂ ನೀವೆಲ್ಲ ಕ್ಷೇತ್ರಕ್ಕೆ ಬರುವಂಥದ್ದಾಗಿದ್ದು ನನಗೆ ಭಾಳ ಸಂತೋಷ ಆಗಿದೆ. ಈಗ ಶೌರ್ಯ ತಂಡದವರು ಇಲ್ಲಿದ್ದಾರೆ, ಹೊರಗಡೆ ಇದ್ದಾರೆ. ಅವರೆಲ್ಲ ಒಂದು ದೀಕ್ಷಾಬದ್ಧರಾಗಿ ಕ್ಷೇತ್ರದ ಜೊತೆಗೆ ನಾವಿದ್ದೇವೆ ಅನ್ನೋಂಥ ಛಲವನ್ನು ತೋರಿಸ್ತಾರೆ. ಮತ್ತು ಏನಾದರೂ ಊರಿನಲ್ಲಿ ಸಮಸ್ಯೆ ಆದರೆ ತಕ್ಷಣ ಯಾರು ನೆನಪು ಮಾಡಿಕೊಂಡು ದೇವರ ನೆನಪು ಮಾಡಿಕೊಳ್ಬೇಕು, ದೇವರ ಮತ್ತೆ ಯಾರು ನೆನಪು ಮಾಡಬೇಕು, ಶೌರ್ಯ ತಂಡದವರು ನೆನಪು ಮಾಡಿಕೊಂಡು ಶೌರ್ಯ ತಂಡದ ನೆನಪು ಮಾಡಿಕೊಂಡು ಅವರು ತಕ್ಷಣ ಬಂದು ಸಹಾಯ ಮಾಡ್ತಾರೆ. ಮೊನ್ನೆ ಒಂದು 6 ತಿಂಗಳ ಹಿಂದೆ ನಾನು ಬರುವಾಗ ಹೈಸ್ಕೂಲ್ ಹತ್ರ ಭಾರಿ ಮಳೆ ಬಿದ್ದು ಮರ ಬಿದ್ದು ನಾನು ಅಲ್ಲೇ ರೂಢ ಶೆಟ್ಟಿಲಿ ಕೂತ್ಕೊಂಡು ಸಮಯ ಹೋಗುವಂಥ ಯಾಕೆ ದಾರಿ ಮರ ಬಿದ್ದು ಇಲ್ಲ ಶೌರ್ಯದವರು ಬಂದೆಲ್ಲ ಮರ ತೆಗೆದು ದಾರಿ ಸ್ಪರ್ಶ ಮಾಡಿದ್ದಾರೆ. ಹೀಗೆ ಎಲ್ಲರೂ ಕೂಡ ಈ ಥರ ವಿಶ್ವಾಸವನ್ನು ವ್ಯಕ್ತಪಡಿಸಿ ಕ್ಷೇತ್ರದ ಅನೇಕ ಕಾರ್ಯಕ್ರಮಗಳ ಜೊತೆಗೆ ನೀವಿದ್ದೀರಿ. ನಾವು ಕೂಡ ಕ್ಷೇತ್ರದ ಅನೇಕ ಕಾರ್ಯಕ್ರಮಗಳನ್ನು ಮಾಡುತ್ತೇವೆ. ಈ ವರ್ಷ ಉಜಿರೆಯಲ್ಲಿ ನರ್ಸಿಂಗ್ ಕಾಲೇಜನ್ನು ಮಾಡಬೇಕು ಅಂತ. ಯಾಕಂದರೆ ಹಿಂದೆ
ನರ್ಸಿಂಗ್ ಕಾಲೇಜ್ ಅಂದರೆ ಭಾಳ ಜನ ವಿದೇಶಕ್ಕೆ ಹೋಗ್ತಾರೆ. ಇಲ್ಲಿ ನರ್ಸ್ಗಳು ಟ್ರೈನಿಂಗ್ ಪಡೆಯೋದು ಮಾತ್ರ, ಮತ್ತು ಅವರು ಹೋಗೋದು ವಿದೇಶಕ್ಕೆ. ನಾವು ಕಡೆಗೆ ಧಾರವಾಡದಲ್ಲಿ ನರ್ಸಿಂಗ್ ಕಾಲೇಜ್ ಮಾಡಿ ಜರ್ಮನ್ ಭಾಷೆಯನ್ನು ಕೂಡ ಕಲಿಸಲಿಕ್ಕೆ ಪ್ರಯತ್ನ ಮಾಡಿ. ಯಾಕಂದರೆ ಅಲ್ಲಿ ಹೋಗಿ ಜರ್ಮನ್ ಭಾಷೆ ಕಲಿಯೋದು, ಆಯಾ ದೇಶದ ಭಾಷೆಯನ್ನು ಕಲಿಯದಿದ್ದರೆ ಅವರಲ್ಲಿ ಉದ್ಯೋಗ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಜರ್ಮನ್ ಭಾಷೆಯನ್ನು ಕಲಿಸೋದು ಹಾಗೆ ಕಲಿಯೋದು, ಅಲ್ಲಿ ಹೋಗಿ ಕಲಿಯದಿದ್ದರೆ ನಾನು ಜರ್ಮನಿಗೆ ಹೋದಾಗ ಅದೇ ಹೇಳ್ತಿದ್ರು, ಇಲ್ಲಿ ಅದನ್ನು ಮೊದಲು ಮಾಡಬೇಕಾದ್ರೆ ಇಲ್ಲಿ ಕೆಲಸಕ್ಕೆ ಸೇರುವವರು ಭಾಷೆಯನ್ನು ಕಲಿಯಬೇಕಾಗಿದೆ. ಈಗಲೇ ಭಾಷೆ ಬಗ್ಗೆ ವಿಷಯ ಬಂತು. ಈಗ ಭಾಷೆ ಭಾಳ ಮುಖ್ಯ. ಅದಕ್ಕಾಗಿ ನಾವು ಜರ್ಮನ್ ಭಾಷೆಯನ್ನು ಕೂಡ ನಮ್ಮ ಧಾರವಾಡದ ನರ್ಸಿಂಗ್ ಕಾಲೇಜ್ ಕಲಿತೇವೆ. ಇಲ್ಲಿ ಮುಂದೆ ಅಗತ್ಯ ಇದ್ದಲ್ಲಿ ಮಾಡೋಣ. ಆದರೆ ಈಗ ಸದ್ಯಕ್ಕೆ ನಮ್ಮ ಅವಶ್ಯಕತೆಗಳಿಗೆ ಅನುಗುಣವಾಗಿ ನರ್ಸಿಂಗ್ ಕಾಲೇಜ್ ಇನ್ನೊಂದು ದೊಡ್ಡ ಕಾರ್ಯಕ್ರಮ ಇದೆ. ಅದು ಯಾವುದು ಅಂದರೆ ಒಂದು ಕೃಷಿ ಕಾಲೇಜನ್ನು ಮಾಡಬೇಕು ಅಂತ ಯೋಚನೆ ಮಾಡ್ಬೋದು. ಅದು ಎಲ್ಲಿ ಮಾಡೋದು ಅಂತ ನಾವು ನಿಗದಿ ಆಗಿಲ್ಲ. ಯಾಕೆಂದರೆ ಸುಮಾರು 50-100 ಎಕರೆ ಜಾಗ ಬೇಕಾಗುತ್ತೆ ಕೃಷಿ ಕಾಲೇಜ್ ಮಾಡಬೇಕಾದ್ರೆ. ಮೊನ್ನೆ ಇಲ್ಲಿ ಶಿವಮೊಗ್ಗಕ್ಕೆ ಹೋಗಿದ್ದೆ. ಶಿವಮೊಗ್ಗ ಹೋದಾಗ ಅಲ್ಲಿ ಕುಲಪತಿಗಳು ಮತ್ತು ಇವರೆಲ್ಲ ಒಂದೇ ಮಾತಾಡಿದ್ರು, ನೀವು ಏನೂ ಮಾಡಬೇಡಿ, ಸುಮ್ಮನೆ ಒಂದು ನಿಮ್ಮ ಅರ್ಜಿ ಹಾಕಿಬಿಡಿ, ಮತ್ತು ಎಲ್ಲ ನಮ್ಮ ಕೆಲಸ ನಾವು ಬಂದು ನಿಮ್ಮ ಕೈಗೆ ಆರ್ಡರ್ ಕೊಟ್ಟು ಪ್ರಾರಂಭ ಮಾಡಿ ಅಂತ ಹೇಳಿದೆ. ನಮ್ಮ ಜವಾಬ್ದಾರಿ ಅಂತ ಹೇಳಿದ್ದಾರೆ. ಅಂತೂ 2 ಪ್ರಾಜೆಕ್ಟ್ಗಳನ್ನು ನಾವು ಒಟ್ಟಿಗೆ ಈ ವರ್ಷ ಪ್ರಾರಂಭ ಮಾಡಬೇಕು ಅಂತಿದ್ದೇವೆ. ಯಾವಾಗಲೂ ಪಟ್ಟಾಭಿಷೇಕಕ್ಕೆ ಹೇಳುವಂಥ ಈ ವರ್ಷ ಇದು ನನಗೆ ನಿಮ್ಮ ಪ್ರೀತಿಯದ್ದು ಉತ್ತಮವಾಗಿ ನಮ್ಮ ಬೆಳ್ತಂಗಡಿ ಇರುವುದಿಲ್ಲ. ನಿಮ್ಮೆಲ್ಲರ ಬಂದು ಇದನ್ನು ಹೇಳಿ ನಾನು ತುಂಬ ಸಂತೋಷದಿಂದ 2 ಯೋಜನೆಗಳ ಬಗ್ಗೆ ನಿಮಗೆ ಹೇಳಿದ್ದೇನೆ. ಇಲ್ಲಿ ನಮ್ಮ ಕಾರ್ಯದರ್ಶಿ ಸತೀಶಂದರಿದ್ದಾರೆ ಮತ್ತು ಹರ್ಷ ಇದ್ದಾರೆ. ಇವರೆಲ್ಲ ಸೇರಿ ಯೋಜನೆಯನ್ನು ಕಾರ್ಯಗತಗೊಳಿಸುವಲ್ಲಿ ಅತ್ಯಂತ ಯಶಸ್ವಿ ಮಾಡಬೇಕಂತ ಅನಂತ. ಈಗ ನಮ್ಮ ಸಂಸ್ಥೆಯಿಂದ ಪ್ರಾರಂಭದ ಆಯುರ್ವೇದ ಕಾಲೇಜುಗಳು, ನ್ಯಾಚುರೋಪತಿ ಕಾಲೇಜೆಲ್ಲ ಭಾಳ ಯಶಸ್ವಿಗೊಂಡಿದೆ. ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಯಶಸ್ವಿಯಾಗಿ ನಡೆಸೋದಕ್ಕೆ ಸ್ವಾಮಿ ಅನುಗ್ರಹ ಸಂಪೂರ್ಣವಾಗಿ ಇರಲಿದೆ ಪ್ರಾರ್ಥಿಸುತ್ತಾ, ಶಾಸಕರ ಅವರ ಬೆಂಬಲ ಯಾವಾಗಲೂ ಇರಲಿದೆ ಪ್ರಾರ್ಥಿಸುತ್ತಾ, ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ನೀವೆಲ್ಲ ಬಂದಿದ್ದೀರಿ. ನಿಮ್ಮಲ್ಲಿ ಎಷ್ಟು ವಿಶ್ವಾಸದಲ್ಲಿ ಬಂದಿದ್ದೀರಿ, ಪ್ರೀತಿಯಿಂದ ಬಂದು ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸಿ ನಿಮಗೆಲ್ಲ ಸ್ವಾಮಿ ಮಂಜುನಾಥ ಸ್ವಾಮಿ ಒಳ್ಳೇದು ಮಾಡಲಿ, ಅನುಗ್ರಹ ಮಾಡಲಿ ಅಂತ ಪ್ರಾರ್ಥಿಸುತ್ತಾ, ಇದರಿಂದ ಹೆಚ್ಚು ನಾನು ಕೂಡ ಇವರ ಹಾಗೆ ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ. ಮುಂದೆ ಸಮಯ ಬಂದಾಗ ಅದನ್ನು ಹೇಳೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಅಭಿನಂದನೆ. ಇಂದಿನ ಈ ಕಾರ್ಯಕ್ರಮದ ಧನ್ಯವಾದ ಸಮರ್ಪಣೆಯನ್ನು ಪ್ರಾದೇಶಿಕ ನಿರ್ದೇಶಕರಾದಂಥ ಆನಂದ ಸುವರ್ಣರವರು ನೀಡಬೇಕು ಅಂತೇಳಿ ವಿನಂತಿಸ್ಕೊಂಡು. ಓಂ ಶ್ರೀ ಮಂಜುನಾಥಾಯ ನಮಃ. ಪೂಜ್ಯರಿಗೆ ಗೌರವದ ನಮನಗಳನ್ನು ಸಲ್ಲಿಸ್ತಾ, ಆತ್ಮೀಯರೇ, 13ನೇ ವರ್ಷದ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಡೀತಿರುವಂಥ ಲಕ್ಷದೀಪೋತ್ಸವ ಸಂದರ್ಭದಲ್ಲಿ ನಡೀತಿರುವಂತಹ ಪಾದಯಾತ್ರೆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಇವತ್ತಿನ ಈ ಪಾದಯಾತ್ರೆಯಲ್ಲಿ ಹಿರಿಯರು ಕಿರಿಯರು ಎನ್ನದೇ ಸಹಸ್ರಾರು ಜನ ಭಕ್ತಾದಿಗಳು ಶ್ರದ್ಧಾಭಕ್ತಿಯಿಂದ ಸ್ವಾಮಿಯ ಈ ಕ್ಷೇತ್ರಕ್ಕೆ ಭಕ್ತಿಯಿಂದ ಆಗಮಿಸಿದ್ದೇವೆ. ಪರಮಪೂಜ್ಯ ಕಾವಂದರು ನಮಗೆಲ್ಲರಿಗೂ ಪ್ರೀತಿಯಿಂದ ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಸ್ವಾಮಿಯ ಅನುಗ್ರಹವನ್ನು ನಮಗೆಲ್ಲರಿಗೂ ಪ್ರಾರ್ಥಿಸಿದ್ದಾರೆ. ಪರಮಪೂಜ್ಯ ಕಾವಂದರಿಗೆ ಸಮಸ್ತ ಪಾದಯಾತ್ರೆಗಳ ಪರವಾಗಿ ಗೌರವಪೂರ್ವಕವಾದಂಥ ಧನ್ಯವಾದವನ್ನು ಸಲ್ಲಿಸ್ತೇನೆ. ಇವತ್ತಿನ ಈ ಪಾದಯಾತ್ರೆಯನ್ನು ಉದ್ಘಾಟನೆ ಮಾಡಿದವರು ಗೌರವಾನ್ವಿತ ಶರತ್ಕೃಷ್ಣ ಪಡವೆಟ್ನಾಯರವರು. ಅವರು ಪಾದಯಾತ್ರೆಯನ್ನು ಉದ್ಘಾಟನೆ ಮಾಡಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಕೂಡ ಉಪಸ್ಥಿತರಿದ್ದಾರೆ. ಅವರನ್ನು ಎಲ್ಲ ಪಾದಯಾತ್ರೆಗಳ ಪರವಾಗಿ ಗೌರವಪೂರ್ವಕವಾಗಿ ಅವರಿಗೆ ಗೌರವವನ್ನು ಸಲ್ಲಿಸ್ತೇನೆ. ನಮ್ಮ ಈ ಪಾದಯಾತ್ರೆಯಲ್ಲಿ ಶಾಸಕರಾಗಿ ಸಾಮಾನ್ಯ ಭಕ್ತರಂತೆ ನಮ್ಮ ಪಾದಯಾತ್ರೆಯೊಟ್ಟಿಗೆ ನಮ್ಮೊಟ್ಟಿಗೆ ಹೆಜ್ಜೆ ಹಾಕಿರುವಂತಹ ಸನ್ಮಾನ್ಯ ಶಾಸಕರಾಗಿರುವಂತಹ ಹರೀಶ್ ಪೂಂಜಾರ್ ಅವರಿಗೂ ಕೂಡ ಗೌರವದ ಧನ್ಯವಾದವನ್ನು ಸಲ್ಲಿಸ್ತೇನೆ. ಹಿರಿಯರಾಗಿ 13 ವರ್ಷದಿಂದಲೂ ನಮ್ಮ ಜೊತೆಗೆ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾ ಇರುವಂತಹ ವಿಧಾನ ಪರಿಷತ್ತಿನ ಶಾಸಕರಾಗಿರುವಂಥ ಸನ್ಮಾನ್ಯ ಪ್ರತಾಪ್ ಸಿಂಹ ನಾಯ್ಕರವರಿಗೂ ಕೂಡ ಗೌರವದ ಧನ್ಯವಾದವನ್ನು ಸಲ್ಲಿಸ್ತೇನೆ. ಬಂದಿರುವಂಥ ಎಲ್ಲ ತಾಲೂಕಿನ ಪಾದಯಾತ್ರಿಗಳನ್ನು ಭಕ್ತರನ್ನು ಮಹಾದ್ವಾರದಲ್ಲಿ ಪ್ರೀತಿಯಿಂದ ಎಲ್ಲರನ್ನ ಸ್ವಾಗತಿಸಿ ಬರಮಾಡಿಕೊಂಡು ಎಲ್ರಿಗೂ ಆದರಾತಿಥ್ಯವನ್ನು ಮಾಡಿರುವಂತಹ ಗೌರವಾನ್ವಿತ ಹರ್ಷೇಂದ್ರ ಕುಮಾರ್ ಸರ್ ಅವರಿಗೆ ಸಮಸ್ತ ಭಕ್ತರ ಪರವಾಗಿ ಗೌರವದ ಧನ್ಯವಾದವನ್ನು ಸಲ್ಲಿಸ್ತೇನೆ. ಕಾರ್ಯಕ್ರಮದಲ್ಲಿ ಪೂಜ್ಯರ ಕುಟುಂಬದ ಎಲ್ಲ ಗೌರವಾನ್ವಿತರನ್ನು ಗೌರವಪೂರ್ವಕವಾಗಿ ಅವರಿಗೆ ಧನ್ಯವಾದವನ್ನು ಸಲ್ಲಿಸ್ತೇನೆ. ನಮ್ಮ ಈ ಒಂದು ಪಾದಯಾತ್ರೆಯ ಎಲ್ಲ ವ್ಯವಸ್ಥೆಯಲ್ಲಿ
ತಾಲೂಕಿನಾದ್ಯಂತದ ಜನಪ್ರತಿನಿಧಿಗಳು, ಧಾರ್ಮಿಕ ಕ್ಷೇತ್ರದ ಮುಖಂಡರು, ಭಜನಾ ಮಂಡಳಿಗಳು, ಎಲ್ಲ ಶಾಲೆಗಳ ಪುಟಾಣಿಗಳು, ವಿದ್ಯಾರ್ಥಿಗಳು, ಕಾಲೇಜಿನ ವಿದ್ಯಾರ್ಥಿಗಳು ಎಲ್ಲರೂ ಭಾಗವಹಿಸಿದ್ದಾರೆ. ಅವರನ್ನು ಕೂಡ ಗೌರವಪೂರ್ವಕವಾಗಿ ನಾನು ಗೌರವಿಸ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜನಜಾಗೃತಿ ವೇದಿಕೆಯ ಎಲ್ಲ ಪದಾಧಿಕಾರಿಗಳು, ಈ ತಾಲೂಕಿನ ಎಲ್ಲ ಉದ್ಯಮಿಗಳು, ನಮ್ಮ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕರು ಸೇರಿದಂತೆ ಎಲ್ಲ ಕ್ಷೇತ್ರದ ವಿವಿಧ ಇಲಾಖೆಯ ಮುಖ್ಯಸ್ಥರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ಗೌರವಪೂರ್ವಕವಾದಂಥ ಧನ್ಯವಾದವನ್ನು ಸಲ್ಲಿಸ್ತೇನೆ. ಜೊತೆಗೆ ಈ ಕಾರ್ಯಕ್ರಮದ ಪಾದಯಾತ್ರೆಯ ಸಮಿತಿಯಲ್ಲಿ ತೊಡಗಿ ಎಲ್ಲ ಸಂಘಟನೆಯಲ್ಲಿ ಭಾಗವಹಿಸಿರುವಂಥ ಎಲ್ಲ ಪ್ರಮುಖರಿಗೂ ಧನ್ಯವಾದವನ್ನು ಸಲ್ಲಿಸ್ತಾ, ಪಾದಯಾತ್ರೆದ ಉದ್ದಕ್ಕೂ ನಮಗೆ ಪ್ರಚಾರವನ್ನು ಕೊಟ್ಟು ನಮ್ಮೆಲ್ಲರಿಗೂ ಪ್ರೋತ್ಸಾಹವನ್ನು ಕೊಟ್ಟಿರುವಂತಹ ವಸಂತ್ ಸಾಲ್ಯಂಡ್ರು, ಹಿರಿಯರಾದಂಥ ವಸಂತ್ ಸಾಲ್ಯಂಡ್ರಿಗೂ ಕೂಡ ಗೌರವದ ಧನ್ಯವಾದವನ್ನು ಸಲ್ಲಿಸ್ತೇನೆ. ಮಾಧ್ಯಮದ ಎಲ್ಲ ಮಿತ್ರರಿಗೂ ಗೌರವದ ಧನ್ಯವಾದವನ್ನು ಸಲ್ಲಿಸ್ತೇನೆ. ಪಾದಯಾತ್ರೆದ ಉದ್ದಕ್ಕೂ ಪಾನೀಯವನ್ನು, ನೀರನ್ನು, ಎಲ್ಲ ಉಪಚಾರವನ್ನು ಮಾಡಿಕೊಟ್ಟಿರುವಂಥ ಎಲ್ಲ ಸಂಘ ಸಂಸ್ಥೆಗಳಿಗೂ ಗೌರವದ ಧನ್ಯವಾದವನ್ನು ಸಲ್ಲಿಸ್ತಾ, ಎಲ್ರಿಗೂ ಮತ್ತೊಮ್ಮೆ ನಮ್ಮ ಕಾರ್ಯಕ್ರಮದ ಸಂಘಟನೆಗೆ ಸಹಕರಿಸುವಂತಹ ಸನ್ಮಾನ್ಯ ಪೂರನ್ ವರ್ಮ ಸರ್ ಅವರಿಗೆ, ಗೌರವಾನ್ವಿತ ಸೋನಿಯಾ ವರ್ಮಾ ಮೇಡಮ್ ಅವರಿಗೂ ಕೂಡ ಗೌರವದ ಧನ್ಯವಾದವನ್ನು ಸಲ್ಲಿಸ್ತಾ ಧನ್ಯವಾದ ಮುಕ್ತಾಯಗೊಳಿಸ್ತೇನೆ. ನಮಸ್ಕಾರ.